ಈ ಬಂಟ್ವಾಳ ಪ್ರಭಾರಿ ಆಗಿರುವಂತಹ ದೇವದಾಸ್ ಶೆಟ್ಟಿ ಅವರು, ನಮ್ಮ ಬಿಜೆಪಿ ಸದಸ್ಯರಾಗಿರುವಂತಹ ತುಂಗಪ್ಪಂಗೇರವರು, ಪ್ರಾರ್ಥನೆ ಜಯಶ್ರೀ ಇವರಿಂದ, ಜಯಶ್ರೀ ಮತ್ತು ತಂಡದವರಿಂದ. ಪ್ರಭಾಕರ ಪ್ರಭು, ನಮ್ಮ ಪ್ರಭಾಕರ ಪ್ರಭು ಅವರು ಸಹ ಆಗಮಿಸಿದ್ದಾರೆ, ಅವರು ಸಹ ವೇದಿಕೆಗೆ ಆಗಮಿಸಬೇಕು. ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ಗುರುಕುಲಕ್ಕೆ ಗುರುವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು, ನೀ ನಮ್ಮ ಗೆಲುವಾಗಿ ಬಾ, ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬು ಬಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು, ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬು ಒಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು, ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ವಿಘ್ನ ವಿನಾಯಕನ ಪ್ರಾರ್ಥನೆ ನೆರವೇರಿಸಿದ ಜಯಶ್ರೀ ಕಾರ್ಯದರ್ಶಿ ಆಗಿರುವಂತಹ ವಿಠಲ್ ಪೂಜಾರಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಮುಂಡಬೈಲು ಹಿರಿಯರಾಗಿರುವಂತಹ ಭೂಬಸಪಲ್ಯರು ಸಹ ತಾವು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಯಲ್ಲಿರುವ ಗೌರವಾನ್ವಿತ ಸಚಿವರು, ಶಾಸಕರು, ಇತರ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ. ತಾಲೂಕು ಪಂಚಾಯತಿನ ಸದಸ್ಯರಾಗಿರುವಂತಹ ರಮೇಶ್ ಕುಡ್ಮೇರವರು. ಈ ಒಂದು ಗ್ರಾಮ ಪಂಚಾಯತಿಯ ಚುನಾವಣೆಯ ಪೂರ್ವಭಾವಿ ತಯಾರಿಯ ಬಗ್ಗೆ ಎಲ್ಲ ಬೂತ್ಗಳಲ್ಲಿ ನಮ್ಮ ಈ ಗ್ರಾಮ ಮಟ್ಟದ ಬೂತಿಗೆ ಯಾರನ್ನು ಪ್ರಭಾರಿಯಾಗಿ ನೇಮಿಸಿದರೋ ನಮ್ಮ ಸಂಜು ಪಿಲಿಂಗಲ್ನವರು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಪಂಜಲ್ ಪಂಚಾಯತಿ ಇವರ ನೇತೃತ್ವದಲ್ಲಿ, ಲಕ್ಷ್ಮೀನಾರಾಯಣ ಉಡುಪರ ಸಹಭಾಗಿತ್ವದಲ್ಲಿ 20 ಮೂಡ್ಬಾಡ್ಕೊಡಿ ಗ್ರಾಮ ವ್ಯಾಪ್ತಿಯಲ್ಲಿ ಸಂಘಟನಾತ್ಮಕವಾದ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ತಾನೇ ನಮ್ಮ ಬಿಜೆಪಿ ಪಕ್ಷದ ಕುಟುಂಬ ಮಿಲನದ ಕಾರ್ಯಕ್ರಮದಲ್ಲಿ ಈಗ ತಾವೇ ನಾವು ಆಗಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಉಸ್ತುವಾರಿ ಸಚಿವರಾದ ಗ್ರಾಮ ಪಂಚಾಯತಿ ಸದಸ್ಯರಾಗಿ, ತಾಲೂಕ್ ಪಂಚಾಯತಿ ಸದಸ್ಯರಾಗಿ, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಈಗ ಸಚಿವರಾಗಿ, ಉಸ್ತುವಾರಿ ಸಚಿವರಾಗಿ ನಮ್ಮೆಲ್ಲರಿಗೆ, ಎಲ್ಲ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ, ಯಾವುದೇ ಕ್ಷಣದಲ್ಲಿ ಒಂದು ಫೋನ್ ಮಾಡಿದ್ರು, ಎಷ್ಟು ಹೊತ್ತು ರಾತ್ರಿ ಬೇಕಾದ್ರೂ ಫೋನ್ ಮಾಡಿದ್ರು ಆ ಫೋನನ್ನು ತೆಗೆದು ಸಮಾಧಾನಕರವಾದ ಉತ್ತರವನ್ನು ನೀಡಿ ನಮ್ಮೆಲ್ಲರ ಮನಸ್ಸಿಗೆ ಒಂದು ಆಶಾದಾಯಕವಾದ ಒಂದು ಧೈರ್ಯವನ್ನು ತುಂಬುವಂತ ನಮ್ಮ ಪ್ರೀತಿಯ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು 22 ಗ್ರಾಮ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರಾಗಿರುವಂತಹ ಬೆದರ್ಮಾರ್ ಶಂಕರ್ ಶೆಟ್ಟಿ ಅವರು ಸಾಲು ಹಾಕಿ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. 7.5 ವರ್ಷಕ್ಕಿಂತ ಮೊದಲು ನಮಗೆ ಒಂದು ಅತ್ಯುತ್ತಮವಾದ ನಾಯಕ, ಬಿಜೆಪಿ ಪಕ್ಷವನ್ನು ನಡೆಸುವಂತ, ಬಂಟ್ವಾಳದ ಕೋಮು ಗಲಭೆಯನ್ನು ನಿಲ್ಲಿಸುವಂತ ಒಂದು ಧೀರ ನಾಯಕನಾಗಬೇಕೆನ್ನುವ ಛಲದಿಂದ ನಾವೆಲ್ಲ ಹೋರಾಟ ಮಾಡುವ ಸಂದರ್ಭದಲ್ಲಿ ಮಂಗಳೂರಿನ ವಿಮಾನ ನಿಲ್ದಾಣದ ಬಳಿಯಲ್ಲಿ ಸ್ವಯಂ ಸೇವಕ ಸಂಘದ ಭಾರಿ ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ರಾಜೇಶ್ ನಾಯ್ಕರವರ ಉಸ್ತುವಾರಿಯಲ್ಲಿ ನಡೆದಂತ ಆ ನಾಯಕತ್ವದಲ್ಲಿ
ನಮ್ಮೆಲ್ಲರಿಗೆ ಪರಿಚಯ ಮಾಡಿಕೊಂಡಂತ ನಮ್ಮ ಪಕ್ಷದ ಹಿರಿಯರು ನಮಗೆ ಮುಂದಿನ ದಿನಗಳಲ್ಲಿ ರಾಜೇಶ್ ನಾಯ್ಕರು ಬಂಟ್ವಾಳ ತಾಲೂಕಿನಲ್ಲಿ ನಿಮಗೆ ಭಯಲ್ಲದ ರೀತಿಯಲ್ಲಿ ಈ ಒಂದು ರಮಾತ್ರಯ್ಯ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸುತ್ತಾರೆ ಎನ್ನುವಂತ ಒಂದು ಧೈರ್ಯವನ್ನು ಕೊಟ್ಟಾಗ ನಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಹೋಗಿ ಯಾರು ಅಂತ ದೂರದಿಂದ ಇಣುಕಿ ನೋಡಿದಾಗ ರಾಜೇಶ್ ನಾಯ್ಕರು, ನಮ್ಮ ಪ್ರೀತಿಯ ರಾಜೇಶ್ ನಾಯ್ಕರು ಇವರೇ. ನಮಗೆ ಭಾರಿ ಸಂತೋಷವಾಯಿತು. ಮಂಗಳೂರಿನ ಅವರ ವ್ಯಾಪ್ತಿ ಮಂಗಳೂರು, ಆದರೂ ನಮ್ಮ ಬಂಟ್ವಾಳ ವ್ಯಾಪ್ತಿಗೆ ಬಂದು ಧೈರ್ಯದಿಂದ ರಮಾತ್ರಯ್ಯ ಅವರ ಎದುರಿಗೆ ಸ್ಪರ್ಧಿಸಿ ಹೆಚ್ಚಿನ ಮತಗಳನ್ನು ಪಡೆದು ಸೋತರು. ಆ ಗೆಲುವಿನ ಮುಖವನ್ನು ತೋರಿಸಿ ಸೋತ 5 ವರ್ಷದಲ್ಲಿ ಕೂಡ ನಮ್ಮೆಲ್ಲರ ಜೊತೆಯಲ್ಲಿ ಗೂಡಿಕೊಂಡು ಒಂದು ದಿನ ಅವರು ಜನಗಳ ಹತ್ತಿರ ಇರದ ದಿನವಿಲ್ಲ. ಆ ಒಂದು ಕಾರ್ಯವನ್ನು ಮಾಡಿದ್ದರಿಂದ ನೆಕ್ಸ್ಟ್ ಬಂದ ಇನ್ನೊಂದು ಚುನಾವಣೆಯಲ್ಲಿ ಅದೇ ರಮಣರಾಯ ಅವರ ಎದುರಿಗೆ ಅತ್ಯುತ್ತಮ ಮತಗಳಿಂದ ನಾವು ಅವರನ್ನು ಗೆಲ್ಲಿಸಿಕೊಟ್ಟಿದ್ದೇವೆ. ಅದಕ್ಕೋಸ್ಕರ ಅವರು ಈ ದಿನಗಳಲ್ಲಿ ಅಲ್ಲಿಯ ರೋಡುಗಳನ್ನು ಕಾಂಕ್ರೀಟ್, ಡಾಮರು, ನೀರಿನ ವ್ಯವಸ್ಥೆ, ಯಾವುದೇ ಒಂದು ಸಮಸ್ಯೆ ಇದ್ದರೂ ಮನೆ ಬಿದ್ದವರಿಗೆ ಹಸ್ತಲಾಪ, ಹುಷಾರಿಲ್ಲದವರಿಗೆ ಆಸ್ಪತ್ರೆ ಬಿಲ್, ಅವರಿಂದ ಆದ ಸಹಾಯವನ್ನು ಇಂದಿನವರೆಗೂ ಯಾರೇ ಎಷ್ಟೇ ಹೊತ್ತಿಗೆ ಫೋನ್ ಮಾಡಿದ್ರು ಆ ಫೋನ್ ಅನ್ನು ತೆಗೆದು ಸಮಾಧಾನ ಕೊಡುವಂತ ಒಂದು ನಿಜವಾದ ನಮ್ಮ ನಾಯಕ ಅಂತ ಹೇಳಿದ್ರೆ ನಮ್ಮ ರಾಜೇಶ್ ನಾಯ್ಕ ಅಂತ ಹೇಳಲಿಕ್ಕೆ ನಾವು ತುಂಬಾನೇ ಹೆಮ್ಮೆ ಪಡ್ತೇವೆ. ಅಂತ ನಮ್ಮ ನಾಯಕರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದೇವೆ. ನಾವು ಅವರಿಗೆ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ನಿಜ ಅರ್ಥದ ಅಭಿವೃದ್ಧಿಯ ರೂವಾರಿ ನಮ್ಮೆಲ್ಲರ ನಾಯಕರಾಗಿರುವಂತಹ ಉಳಿಪಾಡಿ ಗುತ್ತು ರಾಜೇಶ್ ನಾಯ್ಕ ಇವರಿಗೆ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ದಯಾನಂದ ನಾಯಕ ಎರ್ಮನಾಡಿ ಅವರು ಶಾಲು ಹಾಕಿ ಹೂಗುಚ್ಚ ನೀಡಿ ಗೌರವಿಸ್ತಾರೆ. ಹಾಗೇನೆ ಇನ್ನೋರ್ವರು ನಮ್ಮೆಲ್ಲರ ಪ್ರೀತಿಯ ಸರದಾರ ಹರೀಶ್ ಬಂಟ್ವಾಳ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಯಾಕೆಂತ ಹೇಳಿದ್ರೆ ನಾನು ಅವರು ಇನ್ನೊಂದು ಪಕ್ಷದಲ್ಲಿ ಇದ್ದಾಗಲೂ ನಾನು ಅವರಿಗೆ ಭಾರಿ ಆತ್ಮೀಯ. ನಾನು ಅವ್ರ ಮನೆಗೆ ಆ ಕ್ಷಣದಲ್ಲಿ ಕೂಡ ಹೋಗ್ತಿದ್ದೇನೆ, ಈಗಲೂ ಹೋಗ್ತೇನೆ. ನಮ್ಮ ಪಕ್ಷಕ್ಕೆ ಬಂದು ರಾಜಸನ್ನನ ಜೊತೆಯಲ್ಲಿ ನಿಂತು, ನಳಿನ್ ಕುಮಾರ್ ಅವರ ಜೊತೆಯಲ್ಲಿ ನಿಂತು ಅದೆಷ್ಟೋ ಸಭೆಗಳಲ್ಲಿ ನೇರವಾದ ನುಡಿಗಳನ್ನಾಡಿ ಇಡೀ ಜನರ ಭಾವನೆಯನ್ನು ಕೆರಳಿಸಿ ಇಂದು ರಾಜಸನ್ನನಿಗೆ ಗೆಲುವು ತರಲು ಅವರದ್ದು ಕೂಡ ಸಿಂಹ ಪಾಲಿದೆ ಎನ್ನಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಗೌರವಾನ್ವಿತ ಹರಿಕೃಷ್ಣ ಬಂಟ್ವಾಳ ಇವರಿಗೆ ಮಿಥುನ್ ಪ್ರಭು ಇವರು ಹಾಗೇನೆ ಅವರಿಗೆ ಪಕ್ಷದಿಂದ ಒಂದು ಉನ್ನತ ಸ್ಥಾನವನ್ನು ಕೊಟ್ಟು ನಮ್ಮ ಹಿರಿಯರು ಅವರನ್ನು ಕೂಡ ಅವರು ಏನು ನಮಗೆ ಅವರ ಒಂದು ದಾನವನ್ನು ಮಾಡಿದ್ದಾರೆ ಅವರಿಗೆ ಪ್ರತ್ಯುತ್ತರವಾಗಿ ಉತ್ತಮವಾದ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನ, ಅದರ ಹೆಸರು ನನಗೆ ಬರುವುದಿಲ್ಲ, ಕೊಟ್ಟು ಅವರನ್ನು ಇನ್ನು ನಿಮ್ಮನ್ನೆಲ್ಲ ಎಲ್ಲರ ಸೇವೆಯನ್ನು ಮಾಡಲಿಕ್ಕೆ ಅವರನ್ನು ಕೂಡ ಸಜ್ಜು ಮಾಡಿದ್ದಕ್ಕೆ ನಾವು ಪಾರ್ಟಿಗೂ ಅಭಿನಂದಿಸ್ತಾ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಿದ್ದೇನೆ. ರಾಜ್ಯ ಕೆನೆಕ್ ಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಹರಿಕೃಷ್ಣ ಬಂಟ್ವಾಳ ಇವರಿಗೆ ಮಿಥುನ್ ಪ್ರಭು ಇವರು ಶಾಲು ಹಾಕಿ ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೇನೆ ನಿಮ್ಮೆಲ್ಲರ ಪ್ರೀತಿಯ ಇನ್ನೋರ್ವ ದೇವಪ್ಪ ಪೂಜಾರಿ ಅವರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ತಾಲೂಕ್ ಪಂಚಾಯತ್ ಸದಸ್ಯರಾಗಿ, ತಾಲೂಕಿನ ಕಾರ್ಯದರ್ಶಿಯಾಗಿ, ಇಂದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ, ಇಂದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪ್ರೀತಿಯ ದೇವಪ್ಪಣ್ಣ. ನಮಗೆ ಯಾವುದೇ ಟೈಮಲ್ಲಿ ಮೊದಲು ಕೂಡ ಯಾವುದೇ ಒಂದು ಸಮಸ್ಯೆ ಬಂದಾಗ ನಾವು ಅವರ ಹತ್ರ ನಮ್ಮ ಕಷ್ಟವನ್ನು ಹೇಳಿದಾಗ ನಮ್ಮನ್ನು ಸಮಾಧಾನಿಸಿ ಮಾತಾಡಬೇಡಿ, ನಾವು ಸರಿ ಮಾಡ್ತೇವೆ, ನಾವು ಕೂತು ಸರಿ ಮಾಡುವ, ಸಮಾಧಾನ ಮಾಡುವ ಎನ್ನುವಂತ ಆ ಮಾತನ್ನು ಕೊಟ್ಟು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ದೇವಪ್ಪ ಪೂಜಾರಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಎರ್ಮನಾಡಿ ಅವರು ಶಾಲು ಹಾಕಿ ಗೌರವಿಸ್ತಾ ಇದ್ದಾರೆ. ಹಾಗೇನೆ ನಿಮ್ಮೆಲ್ಲರ ಚಿರಪರಿಚಿತರಾದ ಈ ಭಾಗದ ಜಿಲ್ಲಾ ಪಂಚಾಯತಿ ಸದಸ್ಯರಾದ ನಮ್ಮ ಪ್ರೀತಿಯ ತುಂಗಪ್ಪಣ್ಣ ಎಂದೇ ಖ್ಯಾತಿಯಾಗಿರುವಂತ ಒಂದು ಉತ್ತಮ ರಾಜಕಾರಣಿ. ಎಲ್ಲ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಇರದೇ ಇರಲಿ ತನ್ನ ಚಾಣಕ್ಯತೆಯಿಂದ ಉತ್ತಮ ಕೆಲಸವನ್ನು ಮಾಡುವ ಒಂದು ಛಲವನ್ನು ಹೊಂದಿರುವ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರ ತುಂಗಪ್ಪ ಬಂಗೇರ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಕೊಡುತ್ತೇನೆ. ತುಂಗಪ್ಪ ಬಂಗೇರ್ ಅವರಿಗೆ ರಕ್ಷಿತ್ ಇವರು ಶಾಲು ಹಾಕಿ ಹೂಗುಚ್ಚವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಹಾಗೇನೆ ನಮ್ಮ ಪ್ರೀತಿಯ ಸರದಾರ ಅಂತ ಹೇಳಿದ್ರು ನನಗೆ ಭಾರಿ ಸಂತೋಷ ಆಗ್ತದೆ. ನಮ್ಮ ದೇವದಾಸ್ ಶೆಟ್ರು ಬಂಟ್ವಾಳ ಮಾತಿನ ಚತುರ, ಯಾರನ್ನು ಯಾವುದೇ ಕ್ಷಣದಲ್ಲಿ ಮಾತಿನಲ್ಲಿ ಒಂದು ಮೋಡಿ ಮಾಡಬಲ್ಲ ಒಂದು ತಾಕತ್ತಿರುವಂತ ನಮ್ಮ
ಕಳೆದ ಎಂ.ಎಲ್.ಎ ಮಾಡಿ ಈಗ ದೇವಪ್ಪಣ್ಣನಿಗೆ ಆ ಜಾಗವನ್ನು ಬಿಟ್ಟುಕೊಟ್ಟು ಅವರು ಪುಟ ಅಧ್ಯಕ್ಷರಾಗಿ ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರಿಗೆ ಬಂಟ್ವಾಳದಲ್ಲಿ ಇಲ್ಲೂ ನಮ್ಮ ಸೇವೆ ಮಾಡಲಿಕ್ಕೆ ಅವರಿಗೆ ಆಸೆ ಇದೆ. ನಾವು ಅವರನ್ನು ಇನ್ನೂ ಇಟ್ಟುಕೊಳ್ಬೇಕು. ನಮಗೆ ಅವರಿಂದ ಇನ್ನೂ ನಮ್ಮ ಅಭಿವೃದ್ಧಿಗೆ ನಮಗೆ ಸಹಕಾರ ಆಗಬೇಕೆಂದು ಹೇಳುತ್ತಾ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಿದ್ದೇನೆ. ದೇವದಾಸ್ ಶೆಟ್ಟಿ ಅವರಿಗೆ ಸುಂದರ ನಾಯ್ಕ ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಹಾಗೇನೆ ನಮ್ಮ ಬಂಟ್ವಾಳ ಕ್ಷೇತ್ರದ ಕಾರ್ಯದರ್ಶಿಯಾದ ಡೊಂಬಯ್ಯ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಅವರು ಹಲ್ಲಿಗೆ ನಮ್ಮೊಟ್ಟಿಗೆ ಬಂದು ಸೇರಿಕೊಳ್ತಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬ ಸ್ವಾಗತವನ್ನು ಕೊಡ್ತಿದ್ದೇನೆ. ವಸಂತ ಶೆಟ್ಟಿ ಇವರು ಡೊಂಬಯ್ಯ ಇವರಿಗೆ ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಕ್ಷಮಿಸಬೇಕು, ಯಾಕಂತ ಹೇಳಿದ್ರೆ ನಮ್ಮ ಮೂಡ್ಬಾಡ್ಕೊ 20 ಗ್ರಾಮದ ಒಬ್ಬ ಹಿರಿಯ ಕಾರ್ಯಕರ್ತ, ಎಲ್ಲದರಲ್ಲಿ ಹಿರಿಯರು, ಈಗಲೂ ಹಿರಿಯರು, ನಮಗೂ ಹಿರಿಯರು. ಒಂದು ಕೆಲಸದಲ್ಲಿ ಆಗಲಿ, ಒಬ್ಬನಿಗೆ ಸಹಾಯ ಮಾಡೋದರಲ್ಲಿ ಆಗಲಿ, ಯಾವುದರಲ್ಲಿ ಕೂಡ ಪಕ್ಷದಲ್ಲಿ ಭೇದ ಭಾವ ಇಲ್ಲದೆ ಯಾರು ಯಾವುದೇ ರೀತಿ ಇದ್ರು ಅವನನ್ನು ಮಾತಿನಲ್ಲಿ ಸಮಾಧಾನಿಸಿ ಒಂದು ಸುಮ್ಮನೆ ಕೂರಿಸಿ ಅವನೊಂದು ಒಳ್ಳೆಯ ನಡೆಗೆ ತೆಗೆದುಕೊಂಡು ಹೋಗುವಂತ ನಮ್ಮ ಪ್ರೀತಿಯ ಭೂಬಸಪಲ್ರು ಈ ಒಂದು ಕಾರ್ಯಕ್ರಮದಲ್ಲಿ ಭಾರಿ ಒಂದು ಬೇಗ ಬಂದು ನಮ್ಮಲ್ಲಿ ಬೈಕ್ ರ್ಯಾಲಿಗೆನೆ ಅಲ್ಲಿ ಬಂದು ನಿಂತಿದ್ರು. ನಾವು ಇವತ್ತು ಅವರಿಗೆ ಒಂದು ಸನ್ಮಾನ ಮಾಡಲಿಕ್ಕೂ ಕೂಡ ಇದೆ. ಅವರು ಕೂಡ ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ಹರೀಶ್ ಇವರು ಶಾಲು ಹಾಕಿ ಹೂಗುಚ್ಚ ನೀಡಬೇಕಾಗಿ ವಿನಂತಿ. ಹಾಗೇನೆ ನಮ್ಮ ಸ್ನೇಹಿತರು ಸಂಗಬೆಟ್ಟು ಕ್ಷೇತ್ರದ ತಾಲೂಕ್ ಪಂಚಾಯತಿ ನನ್ನ ಸಹಪಾಠಿಗಳು, ತಾಲೂಕ್ ಪಂಚಾಯತಿ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಪ್ರಭಾಕರ ಪ್ರಭು ಅವರಿಗೆ ರವಿಶಂಕರ್ ಹೊಳ್ಳರು ಶಾಲು ಹಾಕಿ ಹೂಗುಚ್ಚ ನೀಡಿ ಗೌರವಿಸಬೇಕು. ಹಾಗೇನೆ ಹಿಂದುಳಿದ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಯಾದ ವಿಠಲ್ ಪೂಜಾರಿ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಿದ್ದೇನೆ. ಪ್ರಧಾನ ಕಾರ್ಯದರ್ಶಿಯಾದ ಸತೀಶ್ ಸಪಾಲ್ ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ರವಿ ಶೆಟ್ಟಿ ಕರ್ಕಲ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೇನೆ ಪ್ರಕಾಶ್ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಶಕ್ತಿ ಕೇಂದ್ರದ ಅಧ್ಯಕ್ಷರು, ಉತ್ಸಾಹಿ ನಮ್ಮ ಕಾರ್ಯಕರ್ತರು, ನಮ್ಮನ್ನೆಲ್ಲರನ್ನು ಉರಿದುಂಬಿಸುವಂತ ನಮ್ಮ ಸೀತಾರಾಮ್ ಪೂಜಾರಿ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡ್ತಿದ್ದೇನೆ. ಎಂಪಿ ಶೇಖರ್ ಇವರು ಶಾಲು ಹಾಕಿ ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೇನೆ ಇನ್ನೋರ್ವರು ನಮ್ಮ ಪ್ರೀತಿಯ ಭಾರಿ ಕೋಪದವರು, ಯಾವಾಗಲೂ ಸಿಡಿಸುತ್ತಾ ಇರುವವರು, ಆದ್ರೂ ಸಂಘಟನೆ ಬಂದಾಗ ಒಂದೇ ಛಲದಲ್ಲಿ ಇರುವಂತ ನಮ್ಮ ರಮಣತ್ ರಾಯ್ ಅವರು ಕಾಣಿಸ್ತಿಲ್ಲ. ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಅವರು ಅಕ್ರಮ ಸಕ್ರಮ ಸದಸ್ಯರಾಗಿದ್ದಾರೆ. ಈಗ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮೂಡ್ಬಾಡ್ಕೊ 20 ಗ್ರಾಮದ ಎಲ್ಲ ಸದಸ್ಯರು, ಎಲ್ಲ ಸಂಘಟನೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ನಾವು ಕೂಡ ಅವರ ಜೊತೆಯಲ್ಲಿ, ಅವರು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಜೋಡಿಸಲಿಕ್ಕೆ ಒಂದು ರಾತ್ರಿ ಆಗಲು ಶ್ರಮಿಸಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಸ್ವಾಗತ ಬಯಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಕ್ಷಕ್ಕಾಗಿ ಸದಾ ತನ್ನನ್ನು ತೊಡಗಿಸಿಕೊಳ್ಳುತ್ತಿರುವ ತಾಲೂಕ್ ಪಂಚಾಯತ್ ಸದಸ್ಯರಾಗಿರುವಂತಹ ರಮೇಶ್ ಕುಡ್ಮೇರ್ ಎಲ್ಲರನ್ನು ಸ್ವಾಗತಿಸಿದಿರಿ. ನಿಮಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಜ್ಯೋತಿ ಬೆಳಗುವುದರೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೇದಿಕೆಯಲ್ಲಿರುವ ಸುದರ್ಶನ್ ಬಜಾರ್ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಬೇಕು. ಇನ್ನು ಮುಂದೆ ಶ್ರೀನಿವಾಸ್ ಪೂಜಾರಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ದೇವ ಪೂಜಾರಿ ಅವರೇ, ಗೌರವಾನ್ವಿತ ಶಾಸಕರು, ನಮ್ಮೆಲ್ಲರ ಆದರಣೀಯರಾಗಿರುವಂಥ ರಾಜೇಶ್ ನಾಯ್ಕರೇ, ಕ್ರಿಯಾನಸ್ನ ಅಧ್ಯಕ್ಷರಾದ ಸನ್ಮಾನ್ಯ ಹರಿಕೃಷ್ಣ ಬಂಟ್ವಾಳರೇ, ತುಂಗಭಂಗೇರರು, ದೇವದಾಸ್ ಶೆಟ್ಟರು ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳೇ, ಸ್ನೇಹಿತರೆ, ತಾಲೂಕ್ ಪಂಚಾಯತಿನ ಸದಸ್ಯರಾದ ರಮೇಶ್ ರವರ ಮನೆಯಲ್ಲಿ ಇವತ್ತು ಕುಟುಂಬ ಮಿಲನ ಕಾರ್ಯಕ್ರಮ ಅನ್ನುವಂಥ ಒಂದು ವಿಚಾರಗಳು
ನಾವೆಲ್ಲರೂ ಯೋಚನೆ ಮಾಡೋದು ಮತ್ತು ಅರ್ಥ ಮಾಡ್ಕೊಳ್ಬೇಕಾದದ್ದು, ದಿನನಿತ್ಯ ನೆನಪು ಮಾಡ್ಕೊಳ್ಳೋದೇನೆಂದರೆ, ಭಾರತೀಯ ಜನತಾ ಪಕ್ಷ ಒಂದು ಕುಟುಂಬದಂತೆ ಕೆಲಸಗಳನ್ನು ಮಾಡಬೇಕು ಅಂಥೇಳಿ ನಮ್ಮ ಹಿರಿಯರು ಹೇಳ್ತಾಯಿದ್ರು. ಜನಸಂಘದ ಕಾಲದಿಂದಲೂ ಕೂಡ ಪ್ರಾರಂಭವಾಗಿ ಇವತ್ತಿನವರೆಗೂ ನಿಷ್ಠೆಯನ್ನು, ನಿಯಮವನ್ನು ಮತ್ತು ಅಳವಡಿಸಿಕೊಂಡಂಥ ರೀತಿಯನ್ನು ಬದಲಾಯಿಸದೇ ಇರುವಂಥ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಮಾತ್ರ ಅನ್ನುವಂಥ ವ್ಯಾಪಕವಾದಂಥ ಸುದ್ದಿ ಇದೆ. ಒಂದು ಕುಟುಂಬದಂತೆ ನಾವು ಕೆಲಸಗಳನ್ನು ಮಾಡಿದವರು. ಅನೇಕ ಸಾರಿ ಸವಾಲುಗಳು, ಸಮಸ್ಯೆಗಳು, ಸಂಘಟನೆಯಾದಂಥ ಗೊಂದಲಗಳು, ಅಲ್ಲೋ ಇಲ್ಲೋ ವಿವಾದಗಳು, ಚರ್ಚೆಗಳು ಬಂದಾಗ ಒಟ್ಟಿಗೆ ಕುಳಿತು ನ್ಯಾಯಯುತವಾದಂಥ ತೀರ್ಮಾನ ಮಾಡಿಕೊಂಡು ಮುಂದೆ ಹೆಜ್ಜಿಟ್ಟಿರುವಂಥ ರಾಜಕೀಯ ಶಕ್ತಿ ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಅಂಥೇಳಿ ನಮ್ಮ ರೀತಿ ನೀತಿಗಳು. ನಮ್ಮ ಪಾರ್ಟಿಯ ಆರಂಭ ಕೂಡ ಎಲ್ಲಾಯಿತು ಅನ್ನುವಂಥ ಚರ್ಚೆಗಳು ಕೂಡ ಬರಬೇಕು. BJP ಎಲ್ಲಿ ಉದ್ಭವಿಸಿತ್ತು ಅನ್ನುವಂಥ ಪ್ರಶ್ನೆಗಳು ಬಂದಾಗ ಅದರ ಮೂಲ ಜನಸಂಘ ಯಾವ ಸಂದರ್ಭದಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತ ಯೋಚನೆ ಮಾಡಿದಾಗ ಇಡೀ ರಾಷ್ಟ್ರೀಯತೆ ವಿಚಾರಗಳನ್ನು ಇಟ್ಟುಕೊಂಡು ಭಾರತೀಯ ಜನತಾ ಪಕ್ಷ ಅಲ್ಲಿಂದ ಇಲ್ಲಿವರೆಗೆ ಬೆಳೆದು ಬಂತು ಅನ್ನೋದೆಲ್ಲ ನಾವು ಗಮನಿಸಬೇಕಾದಂಥ ವಿಚಾರ. ಮೊನ್ನೆ ರಾಜೇಶ್ ನಾಯ್ಕ ಇರೋ ಸಭೆಯಲ್ಲಿ ನಾನೊಂದು ಮಾತನ್ನು ನೆನಪು ಮಾಡಿಕೊಂಡೆ. ನಮ್ಮ ಬೆಳ್ತಂಗಡಿ ಒಂದು ಹೋಟೆಲ್ ಸಹಾರ ಅಂತ ಹೆಸರಿಟ್ಟಿದ್ರು. ಯಾಕೆ ಈ ಸಹಾರ ಅಂತ ಹೆಸರಿಟ್ಟಿದ್ರಿ? ಸಮತ, ಹೋಟೆಲ್ ಸಮತ ಅಂತ ಹೆಸರಿಟ್ಟಿದ್ರು. ಯಾಕೆ ಸಮತ ಅಂತ ಹೆಸರಿಟ್ಟು ಕೇಳಿದರೆ, ಅದರ ಮಾಲೀಕರು ಒಂದು ಕೆಂಪು ಲುಂಗಿ ಇಟ್ಕೊಂಡು ಗಲ್ಲದ ಮೇಲೆ ಕೂತ್ಕೊಳ್ತಾರೆ. ಅವರೇನು ಹೇಳ್ತಾರೆ ಅಂತ ಹೇಳಿದರೆ, ಭಾರತೀಯ ಜನತಾ ಪಕ್ಷ ಮುಂಬೈ ಮಹಾನಗರದಲ್ಲಿ ಬಹುದೊಡ್ಡ ಅಧಿವೇಶನದಲ್ಲಿ ಉದ್ಘಾಟನೆಗೊಂಡಿತ್ತು. ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ MC ಚಾಗಲನ್ನವರು ಅದರ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಿ ಅಟಲ್ ಬಿಹಾರಿ ವಾಜಪೇಯಿಯವರು BJPಯ ಪ್ರಥಮ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಆ ಸಂದರ್ಭದಲ್ಲಿ ಆ ಪ್ರದೇಶಕ್ಕೆ ಸಮತಾ ನಗರ ಅಂತ ಹೆಸರಿಡಲಾಗಿತ್ತು. ನಾನು ಬೆಳ್ತಂಗಡಿಯಿಂದ ಅಲ್ಲಿ ಹೋಗಿದ್ದೆ. ಆ ಸಮತಾ ನಗರದ BJPಯ ಕಾರ್ಯಕ್ರಮ ನೋಡಲಿಕ್ಕೆ ಹೋಗಿದ್ದೆ. ಬೆಳ್ತಂಗಡಿಯಿಂದ 3 ಜನ ಹೋದದ್ದು, ಅದರಲ್ಲಿ ನಾನೊಬ್ಬ. ನಾನು ಊರಿಗೆ ಬಂದ ನಂತರ ಒಂದು ಹೋಟ್ಲಿಟ್ಟೆ. ಆ ಸಮಾವೇಶದ ನೆನಪಿಗೋಸ್ಕರ ಹೋಟೆಲ್ ಸಮತಾ ಅಂತ ಹೆಸರಿಟ್ಟೆ ಅಂಥೇಳಿ ಆ ಹಿರಿಯರು ಹೇಳುವುದನ್ನು ಕೇಳುವಾಗ ಪಾರ್ಟಿಯ ಬಗ್ಗೆ ನಮ್ಮ ಹಿರಿಯ ಕಾರ್ಯಕರ್ತರಿಗಿರುವಂಥ ನಿಷ್ಠೆ, ಪ್ರಾಮಾಣಿಕತೆ, ಶ್ರದ್ಧೆ, ಇಡೀ ಬದುಕನ್ನು ಸಮರ್ಪಣೆ ಮಾಡಿದಂಥ ರೀತಿ, ಇದನ್ನೆಲ್ಲ ನೆನಪು ಮಾಡಿಕೊಳ್ಳಿಕ್ಕೆ ಈ ಕುಟುಂಬ ಮೇಲದ ಒಂದು ಸಕಾರಣ ಅಂತ ನಾನು ಅಂದ್ಕೊಳ್ತೇನೆ. ನಮ್ಮ ರಾಷ್ಟ್ರದಲ್ಲಿ ಪಾರ್ಟಿಯನ್ನು ಕಟ್ಟಿಬೆಳೆಸಿದಂಥ ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ಅಲಿಗಢದ ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಪ್ರಶ್ನೆ ಕೇಳಿದಂತೆ, ಅಡ್ವಾಣಿಜಿ, BJPಯನ್ನು ನೀವು ಯಾಕೆ ಕಟ್ಟಿದ್ರಿ ಅಂಥೇಳಿ. BJPಯನ್ನು ನೀವು ಯಾಕೆ ಕಟ್ಟಿದ್ರಿ, ಈ ಪಾರ್ಟಿಯನ್ನೇ ನೀವು ಯಾಕೆ ಕಟ್ಟಿದ್ರಿ ಅಂಥೇಳಿ. ಸಾಮಾನ್ಯವಾಗಿ ಅಡ್ವಾಣಿಜಿಯವರು ಸುಮ್ಮನೆ ಇರ್ತಾರೆ. ಮತ್ತೆ ಆ ಹುಡುಗನ ಪ್ರಶ್ನೆಗಳನ್ನು ಕೇಳಿದಾಗ, ನಾನು ಮತ್ತು ಅಟಲ್ ಬಿಹಾರಿ ವಾಜಪೇಯಿಯವರು ಒಟ್ಟಾಗಿ ಒಂದಾಗಿ ಈ ಪಾರ್ಟಿಯನ್ನು BJPಯನ್ನು ಕಟ್ಟಿದ್ದು ಅಧಿಕಾರ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮರ್ಥ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೋಸ್ಕರ, ಸಮೃದ್ಧ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೋಸ್ಕರ, ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ನಾವು ಈ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದೆವು ಒಟ್ಟಾಗಿ ಒಂದಾಗಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ನಮ್ಮ ಪಾರ್ಟಿಯ ಮೂಲ ಉದ್ದೇಶ, ಮೂಲ ತತ್ವ ಇರುವುದು ಸಮರ್ಥವಾದಂಥ ರಾಷ್ಟ್ರ ನಿರ್ಮಾಣ ಮಾಡಬೇಕಾದ್ರೆ ಒಂದು ಶಕ್ತಿಶಾಲಿಯಾದಂಥ ಒಂದು ಪಾರ್ಟಿಯನ್ನು ಕಟ್ಟಬೇಕು. ಆ ಪಾರ್ಟಿ ಹೆಸರು ಭಾರತೀಯ ಜನತಾ ಪಕ್ಷ ಅಂತ ಇಡಬೇಕು ಅನ್ನೋದು ನಮ್ಮ ಹಿರಿಯರ ಕಲ್ಪನೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಯೋಚನೆಯ ಚಿಂತನೆಗೆ ಒಂದು ರೂಪವಾಗಿ ಬಂದಿದ್ದೆವು. ನಾವೆಲ್ಲ ಭಾಳ ಹಿಂದೆ ಪಕ್ಷದ ಕಾರ್ಯಕರ್ತರಾಗಿ ದುಡಿತಾ ಇರುವಾಗ ನನ್ನನ್ನು ಗ್ರಾಮ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ ಅಂತೇಳಿ ಅನೇಕರು ನನ್ನ ಪರಿಚಯ ಮಾಡ್ತಾರೆ. ಇದು ಯಾಕೆ ಮೂರಕ್ಕೂ ನೀವು ಒಟ್ಟು ನಿಂತ್ರಿ ಅಂತ ಕೆಲವರು ಕೇಳೋರಿದ್ದಾರೆ. ಬೇರೆ ಜನವೇ ಇರಲಿಲ್ಲ ನಮ್ಮ ಪಾರ್ಟಿಯಲ್ಲಿ ನಿಲ್ಲಕ್ಕೆ, ಚುನಾವಣೆ ನಿಲ್ಲಕ್ಕೆ. ಗ್ರಾಮ ಪಂಚಾಯತಿಗೂ ನಾನೇ, ತಾಲೂಕು ಪಂಚಾಯತಿಗೂ ನನಗೆ, ಜಿಲ್ಲಾ ಪಂಚಾಯತಿಗೂ ನನಗೂ, MLA ಎಲೆಕ್ಷನ್ ಬಂತು ಸೋಲ್ತೀವಿ ಅಂತ ಗೊತ್ತಿದ್ದು ಕೂಡ ನಾನೇ ಅಭ್ಯರ್ಥಿಗಳಾಗ್ತಿರುವಂಥ ಕಾಲಗಳು ಅಂದಿತ್ತು. ಇವತ್ತು ಪಾರ್ಟಿ ಬೆಳೆದು ಇಡೀ ಪ್ರಪಂಚದಲ್ಲಿ ಹೆಚ್ಚು ಸದಸ್ಯರನ್ನು ಹೊಂದಿರುವ 18 ಕೋಟಿ ಸದಸ್ಯರನ್ನು ಹೊಂದಿರುವಂಥ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಇದ್ದರೆ ಮೊನ್ನೆವರೆಗೆ ಚೀನಾದ ಕಮ್ಯುನಿಸ್ಟನ್ನು ಹಿಂದಾಕಿ ಭಾರತೀಯ ಜನತಾ ಪಕ್ಷ ಇವತ್ತು ಪ್ರಪಂಚದಲ್ಲಿ ಬಹುದೊಡ್ಡ ಪಕ್ಷವಾಗಿ ಮೂಡಿ ಬಂದಿದೆ ಅಂತ ಹೇಳಿದರೆ ನಮ್ಮ ಪಾರ್ಟಿ ಹಿಂದಿರುವಂಥ ಶ್ರಮ ಏನು, ಸತ್ತು ಏನು, ಶಕ್ತಿ ಏನು ಅಂತ ತಿಳ್ಕೊಳ್ಬೇಕಾದಂಥ ಕಾಲಘಟ್ಟದಲ್ಲಿ ನಾವು ಇವತ್ತಿದ್ದೇವೆ. ನಮ್ಮ ಕಾಲದಲ್ಲಿ ಯಾರೋ ಒಬ್ಬರು ಹಿರಿಯರ ಮನೆಗೆ, ಮಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆ ನಡೆದಾಗ ಒಬ್ಬರು ಹಿರಿಯರ ಮನೆಗೆ ಹೋಗಿದ್ದೆ. ಆಗ ಅವರು ಹೇಳಿದರು, ಶ್ರೀನಿವಾಸ ಪೂಜಾರಿ ಅವರೇ, ನನ್ನ ಕಾಲದಲ್ಲಿ ನಾನು BJP ಇಷ್ಟೊಂದು ಸಮೃದ್ಧವಾದಂಥ ಶಕ್ತಿ ಪಡಿತಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಕಾಲದಲ್ಲಿ ಅವತ್ತೆಲ್ಲ ಹೇಳ್ತಾ ಇದ್ದೇವೆ ನಾವು 370 ರದ್ದು ಮಾಡ್ತೇವೆ, ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತರ್ತೇವೆ ಮತ್ತು ತ್ರಿವಳಿ ತಲಾಖನ್ನು ರದ್ದು ಮಾಡ್ತೇವೆ, ಹೀಗೆಲ್ಲ ಹೇಳ್ತಾ ಇದ್ದೇವಲ್ಲ. ಆವಾಗ ಯಾರಿಗೂ ಕೂಡ ನಮಗೆ ನಂಬಿಕೆ ಇರಲಿಲ್ಲ. ನಂತರ ಅಡ್ವಾಣಿಯವರ ಕಾಲದ ನಂತರ ರಾಮ ಜನ್ಮಭೂಮಿಯನ್ನು ನಾವು ನಿರ್ಮಾಣ ಮಾಡ್ತೇವೆ, ರಾಮ ಜನ್ಮಭೂಮಿಯಲ್ಲೇ ರಾಮ ಮಂದಿರವನ್ನು ಕಟ್ತೇವೆ ಅಂತ ನಾವು ಘೋಷಣೆ ಮಾಡ್ತಿದ್ದೇವೆ ಹೊರತು ನಮ್ಗೆ ಆ ಶಕ್ತಿ ಬರ್ತದೆ ಅಂತ ನಮ್ಗೆ ಯಾರಿಗೂ ಅನಿಸಿರಲಿಲ್ಲ. ಆದರೆ ನನ್ನ ಜೀವಿತ ಕಾಲದಲ್ಲೇ ನನಗೆ ಇದನ್ನು ನೋಡುವಂಥ ಯೋಗ ಭಾಗ್ಯ ಬಂತು ಅಂತ ಹೇಳಲಿಕ್ಕೆ ನನ್ನ ಜೀವಿತ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ನನಗೆ. ನನ್ನ ಜೀವನದಲ್ಲಿ ನಮ್ಮ ನರೇಂದ್ರ ಮೋದಿ ಅಂತ ಒಬ್ಬ ರಾಷ್ಟ್ರಭಕ್ತ ಈ ಪಾರ್ಟಿಯ ನೇತೃತ್ವವನ್ನು ವಹಿಸ್ತಾರೆ.
ಅವರು ಪ್ರಧಾನಮಂತ್ರಿ ಆಗ್ತಾರೆ, ಇಡೀ ರಾಷ್ಟ್ರದ ಭಾರತೀಯ ಜನತಾ ಪಕ್ಷವನ್ನು ಮೇಲೆತ್ತಾರೆ. ಭಾರತ ಹೋಗಿ ಭಾರತೀಯ ಜನತಾ ಪಕ್ಷದ ಮೂಲಕ ಭವ್ಯ ಭಾರತ ಇಡೀ ವಿಶ್ವದಲ್ಲೇ ಬಹುದೊಡ್ಡ ಒಂದು ಶಕ್ತಿಯಾಗಿ ರೂಪುಗೊಳ್ಳುತ್ತೆ. ಭಾರತ ನಮ್ಮ ಕಾಲದಲ್ಲಿ ವಿಶ್ವಗುರು ಆಗುತ್ತೆ ಅನ್ನುವಂಥ ಕನಸುಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಇರಲಿಲ್ಲ ಆ ಕಾಲದಲ್ಲಿ. ಇವತ್ತು ನಮ್ಮ ಜೀವಿತ ಕಾಲದಲ್ಲಿ ಅದನ್ನೆಲ್ಲ ಅನುಭವಿಸಿದ್ದೇವೆ ಅಂತ ಹೇಳಿದರೆ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಹೇಳುವಾಗ ನಾವೆಲ್ಲ ರೋಮಾಂಚನಗೊಳ್ಳುತ್ತೇವೆ. ಅಂದರೆ BJP ಬೆಳೆದು ಬಂದ ರೀತಿ, BJP ನಿಡುಗಾಲದಲ್ಲಿ ಇರುವಂಥ ರೀತಿ, ಭಾರತೀಯ ಜನತಾ ಪಕ್ಷ ಅಂತ ಕಟ್ಟಿದಂಥ ಹಿರಿಯರು ಇವ್ರನ್ನೆಲ್ಲ ನೆನಪು ಮಾಡಿಕೊಳ್ಬೇಕಾದಂಥ ಒಂದು ವ್ಯವಸ್ಥೆಯ ನಡುವೆ ನಾವಿವತ್ತು ಕುಟುಂಬ ಮಿಲನ ಕಾರ್ಯಕ್ರಮವನ್ನು ಮಾಡ್ತೇವೆ. ಇದರ ಯೋಚನೆ ಇರೋದೇನಂತ ಹೇಳಿದರೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸಗಳನ್ನು ಮಾಡಬೇಕು, ತಪ್ಪುಗಳಿದ್ದರೆ ಸರಿ ಮಾಡಬೇಕು. ಯಾರಿಗೋಸ್ಕರ ತಪ್ಪುಗಳನ್ನು ಸರಿ ಮಾಡಿಕೊಳ್ಬೇಕು ಅಂತ ಹೇಳಿದರೆ ನಾವು ಒಂದು ಹೆಜ್ಜೆ ಮುಂದೆ ಹಾಕಿದರೆ ರಾಷ್ಟ್ರ ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ತದೆ. ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿ ರಾಷ್ಟ್ರವನ್ನು ನಿರ್ಮಾಣ ಮಾಡುವಂಥ ಕೈಂಕರ್ಯಕ್ಕೆ ನಮ್ಮ ಪಾಲಿನ ಕೊಡುಗೆಯನ್ನು ಕೊಡಬೇಕು ಅನ್ನೋದು ಇದ್ರ ಹಿಂದಿರುವಂಥ ಒಂದು ಉದ್ದೇಶ ಮತ್ತು ಯೋಚನೆ. ನಾವು ನಾಡಿನ 20 ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ತೆಕ್ಕೆಗೆ ಅಧಿಕಾರವನ್ನು ಯಾಕೆ ತಗೊಳ್ಬೇಕು ಅಂತ ಹೇಳ್ತೇವೆ ಅಂತ ಹೇಳಿದರೆ, ಅಧಿಕಾರವನ್ನು ಸಾಧನವಾಗಿಟ್ಟುಕೊಂಡು ರಾಷ್ಟ್ರ ಕಟ್ಟಬೇಕು, ಗ್ರಾಮ ಕಟ್ಟಬೇಕು, ತಾಲೂಕು ಕಟ್ಟಬೇಕು, ಜಿಲ್ಲೆ ಕಟ್ಟಬೇಕು, ರಾಜ್ಯ ಕಟ್ಟಬೇಕು, ಭವ್ಯ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕಲ್ಪನೆ. ಯೋಚನೆ ಮಾಡಿದ್ದೀರಿ ನಾವು ನೀವೆಲ್ಲ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡುವವರೆಗೆ ಈ ಭಾರತ ದೇಶದ 20% ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ. 20,000 ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ. 20,000 ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ. ಈ 21 ಗ್ರಾಮಕ್ಕೆ ವಿದ್ಯುತ್ ಇಲ್ಲ ಅಂತ ನೀವು ತಿಳ್ಕೊಳ್ಳಿ. ಊಹೆ ಮಾಡಲಿಕ್ಕೆ ಸಾಧ್ಯವ ನಿಮಗೆ? ಯಾವುದೋ ಒಂದು ಬಡವನ ಮನೆಯಲ್ಲಿ ವಿದ್ಯುತ್ ಇಲ್ಲದೆ ಇದ್ದರೆ ನಾಳೆ ಪಂಚಾಯತ್ ಎದುರು ಬಂದು ಧರಣಿ ಮಾಡುವಂಥ ಕಾಲ ಇದು. ಕಷ್ಟ ಇರ್ಬೋದು ನನಗೆ, ಅವ್ರ ಮಕ್ಕಳಿಗೆ ಓದಲಿಕ್ಕಿಲ್ಲ, ಇಂಥ ಸಮಸ್ಯೆಗಳಿರುವಾಗ ಇಡೀ ಹಳ್ಳಿಗೆ ವಿದ್ಯುತ್ ಇಲ್ಲ ಅಂತ 20,000 ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 9 ತಿಂಗಳಲ್ಲಿ ಆ 20,000 ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟು ಭಾರತದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದಿರುವಂಥ ಹಳ್ಳಿಗಳೇ ಇಲ್ಲ ಅಂತ ನಿರ್ಮಾಣ ಮಾಡಲಿಕ್ಕೆ ನರೇಂದ್ರ ಮೋದಿಯೇ ಬರಬೇಕಾಯ್ತಲ್ಲ. ಇದು ಅಧಿಕಾರದ ಮೂಲಕ ಮಾಡಿರುವಂಥ ಸಾಧನೆಗಳು ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕು. ಯಾರೋ ಒಂದು ಭಾಳ ಹಿರಿಯರು ಅಥವಾ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬಡವರು, ಮಲೆ ಕುಡಿಯರು ಇಂಥವರೆಲ್ಲ ಈ ನಿಮ್ಮ ಅಡಿಗೆ ಅನಿಲವನ್ನು ಕಂಡದ್ದೇ ಇಲ್ಲ ಅನ್ನುವಂಥ ಮಟ್ಟದಲ್ಲಿರುವಂಥ ಜನರ ಮನೆಯಲ್ಲಿ ಇವತ್ತು ಅಡಿಗೆ ಅನಿಲಗಳು ಬಂತಲ್ಲ ಮನೆಯಲ್ಲಿ ಉಚಿತವಾಗಿ. ಇದೆಲ್ಲ ಸುಲಭವೇನು? ಈ ಬದಲಾವಣೆಗೋಸ್ಕರ ನಮಗೆ ಅಧಿಕಾರ ಬೇಕು. ಅಧಿಕಾರ ಮಂತ್ರಿ ಆಗಲಿಕ್ಕೆ, ಅಧಿಕಾರ ಶಾಸಕ ಆಗಲಿಕ್ಕೆ, ಅಧಿಕಾರ MP ಆಗಲಿಕ್ಕೆ, ಅಧಿಕಾರ ಮುಖ್ಯಮಂತ್ರಿ ಆಗಲಿಕ್ಕೆ ಸತ್ಯ. ಆದರೆ ಅಧಿಕಾರದ ಮೂಲಕ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಅನ್ನೋದನ್ನು ಅರ್ಥ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಈ ಭಾರತದ ಬದುಕನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ನಮ್ಮಲ್ಲಿ ಇವತ್ತು ಈ ಅಧಿಕಾರ ಒಂದು ಸಾಧನವಾಗಿ ಉಪಯೋಗಿಸಬೇಕು ಅಂತೇಳಿ ನಮ್ಮ ಹಿರಿಯರು ಯೋಚನೆ ಮಾಡುವಾಗ 20 ಗ್ರಾಮ ಪಂಚಾಯತಲ್ಲಿರುವಂಥ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಕುಳಿತುಕೊಂಡು ಯಾರು ಒಂದು ಜನರಲ್ ಸೀಟ್ ಬಂದಿದೆ, ಒಂದು OBC ಬಂದಿದೆ, ನಮ್ಮೊಳಗೆ ಹೊಡೆದಾಟ ಮಾಡಿಕೊಳ್ಳದೆ ಈ ಸಾರಿ ಅತ್ಯಂತ ಯೋಗ್ಯರಿಗೆ ಅದನ್ನು ಕೊಟ್ಟು ಅವರನ್ನು ಗೆಲ್ಲಿಸಿ ನಮ್ಮ ಪಾರ್ಟಿ ಅಧಿಕಾರದಲ್ಲಿರುವುದನ್ನು ನೋಡಿ ಸಂತೋಷ ಪಡಲಿಕ್ಕೋಸ್ಕರ ಈ ಕುಟುಂಬ ಮೆಲೆದಂಥ ಕಾರ್ಯಕ್ರಮವನ್ನು ನಮ್ಮ ಪಾರ್ಟಿ ಹಿರಿಯರು ನಿಯೋಜನೆ ಮಾಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೆಲಸಗಳನ್ನು ಮಾಡಬೇಕಾದಂಥ ಅವಶ್ಯಕತೆಗಳಿದೆ ಅನ್ನೋದನ್ನು ಅತ್ಯಂತ ಪ್ರೀತಿಯಿಂದ ನಿಮಗೆ ನೆನಪು ಮಾಡ್ತಾ, ಬೇರೆ ಬೇರೆ ಕಾರಣಕ್ಕೆ 3 ಗಂಟೆಗೆ ತುಳು ಭವನದಲ್ಲಿ ಒಂದು ಯಕ್ಷಗಾನವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ನಾನಂದರೆ ಈ ನಿಮ್ಮ ತಾಲೂಕು ಪಂಚಾಯತ್ ಮೆಂಬರ್ ರಮೇಶ್ರವರು 10 ಸರ್ತಿ ಫೋನ್ ಮಾಡಿದರು ಅಂಥೇಳಿ ನಮ್ಮ ಮಂಡಲದ ಅಧ್ಯಕ್ಷ ಹತ್ರ ಕೇಳಿದೆ. ಬನ್ನಿ ಅಂತ ಹೇಳಿದರು. ನಮ್ಮ MLA ಅವ್ರ ಹತ್ರ ಕೇಳಿದೆ, ಬನ್ನಿ ಒಟ್ಟಿಗೆ ಹೋಗೋಣ ಅಂತ ಹೇಳಿದರು. ನಾನು ಬಂದೆ. ಇಲ್ಲಿಂದ ಅಲ್ಲಿ ಹೋಗಬೇಕಾದ್ರೆ ಮತ್ತು 1.25 ಗಂಟೆ ಬೇಕು. ಹಾಗಾಗಿ ಪ್ರಸ್ತಾಪನೆ ಮಾಡುವವರನ್ನು ಸ್ವಲ್ಪ ನಿಲ್ಲಿ ನಾನೇ ಮಾತಾಡ್ತೇನೆ ಅಂತ ಹೇಳಿದ್ದೆ. ಒಂದು ವಿಚಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮ್ಮ ಪಂಡಿತ್ ದೀನ್ ದಯಾಳ್ಜಿಯವರು ಜನಸಂಘವನ್ನು ಕಟ್ಟಿದವರು, ರಾಷ್ಟ್ರೀಯತೆಯ ಮೇಲೆ ಅಪಾರವಾದಂಥ ಜ್ಞಾನ ಇರುವವರು. ಅಂಥ ಪಂಡಿತ್ ದೀನ್ ದಯಾಳ್ಜಿಯವರು ಒಂದು ಮಾತು ಹೇಳ್ತಾರೆ, ವೃತ್ತಿಪರ ರಾಜಕಾರಣಿಗಳು ಭಾರತ ದೇಶದಲ್ಲಿ ಲಕ್ಷಾಂತರ ಮಂದಿ ಇದ್ದಾರೆ. ವೃತ್ತಿಪರ ರಾಜಕಾರಣಿಗಳು ರಾಜಕಾರಣವನ್ನು ವೃತ್ತಿಯಾಗಿಟ್ಟುಕೊಂಡವರು ಲಕ್ಷಾಂತರ ಜನ ಇದ್ದಾರೆ. ರಾಜಕಾರಣವನ್ನು ವ್ರತವಾಗಿ ಸ್ವೀಕರಿಸಿದವರು ಈ ಭಾರತದಲ್ಲಿ ಕೆಲವೇ ಮಂದಿ ಅಂಥೇಳಿ. ರಾಜಕಾರಣ ವೃತ್ತಿ ಆಗಬಾರ್ದು, ಮನುಷ್ಯನಿಗೆ ಅದೊಂದು ವ್ರತ ಆಗಬೇಕು. ರಾಜಕಾರಣದ ಎನ್ನುವಂಥ ವ್ರತದ ಮೂಲಕ ಸಮಾಜ ಸುಧಾರಣೆಗೆ ತನ್ನನ್ನು ಸಮರ್ಪಣೆ ಮಾಡಿಕೊಳ್ಬೇಕು ಅಂಥೇಳಿ ದೀನ್ ದಯಾಳ್ಜಿಯವರು ಏನು ಹೇಳಿದ್ದಾರೋ, ನಮ್ಮ ಶಾಸಕರಾದ ರಾಜೇಶ್ ನಾಯ್ಕರವರು ರಾಜಕಾರಣವನ್ನು ವ್ರತವಾಗಿ ಸ್ವೀಕಾರ ಮಾಡಿದವರು ಅಂತ ಹೇಳಲಿಕ್ಕೆ ಕಾರ್ಯಕರ್ತರಾದ ನಮಗೆ ಹೆಮ್ಮೆ ಮತ್ತು ಅಭಿಮಾನ ಅನ್ನೋದನ್ನು ನೆನಪು ಮಾಡಿಕೊಳ್ತಾ, ಒಬ್ಬ ಅತ್ಯಂತ ಯೋಗ್ಯ ಶಾಸಕ ನಮ್ಮ ಕ್ಷೇತ್ರದಲ್ಲಿದ್ದಾರೆ. ಸೋಲು ಮತ್ತು ಗೆಲುವನ್ನು ಸಮನಾಗಿ ಕಂಡವರು. ನಾನು ಅವರಿಗೆ ಒಂದು ಕಾರಣಕ್ಕೆ ಅಭಿನಂದನೆ ಹೇಳಿದ್ದೆ, ಈ ಕಾರಣಕ್ಕಲ್ಲ. ಈ ರಾವಣ ರಾಜ್ಯವನ್ನು ವಿಭೀಷಣ ರಾಜ್ಯ ಮಾಡಿದ್ರಲ್ಲ ನೀವು, ಆ ಕಾರಣಕ್ಕೆ ನಿಮಗೆ ಅಭಿನಂದನೆ ಅಂಥೇಳಿ. ಬಂಟ್ವಾಳ ಅನ್ನೋದು ಒಂದು ರೀತಿ ರಾವಣ ರಾಜ್ಯ ಅನ್ನುವಂಥ ಭಾವನೆಗಳಿತ್ತು. ಹೋಗಿ ಅಲ್ಲಿ ಕೇಸ್ ಹಾಕಿ, ಇಲ್ಲಿ ಹೊಡೀರಿ, ಇಲ್ಲಿ ಬಡೀರಿ, ನೋಡ್ತೇವೆ ಅಂತ ಹೇಳುವಂಥ ಕಾಲ. ವಿಧಾನಸಭೆಯಲ್ಲಿ ರಾಜೇಶ್ ನಾಯ್ಕರು ಶಾಸಕರಾಗುವ ಮುಂಚೆ ನಾನೊಂದು ಪ್ರಶ್ನೆ ಕೇಳಿದ್ದೆ. ಯಾರೋ ಒಬ್ಬ ಸರ್ಕಾರಿ ಬಸ್ಸನ್ನು ಮಾಡಿಸುವಂಥ ಒಬ್ಬ ಡ್ರೈವರನ್ನು 4 ಜನ ನಿಲ್ಲಿಸ್ತಾರೆ. ಅವನು ನಿಲ್ಲಿಸೋದಿಲ್ಲ, ಮುಂದೋಗ್ತಾನೆ. ಕಾರ್ ತೊಗೊಂಡೋಗಿ ಅವನ ಎದುರುಗಡೆ ಬಂದು ಅವನಿಗೆ ಹೊಡಿತಾರೆ. ಹೊಡೆದ ಕೂಡಲೇ ಬಸ್ನವರೆಲ್ಲ ಇಳಿದು ಬಂದು ಗಲಾಟೆ ಮಾಡಿ, ಏನು ಅವನಿಗೆ ನಮ್ಮ ಡ್ರೈವರಿಗೆ ಹೊಡೆದ್ರಿ, ಬಸ್ನಲ್ಲಿರುವಂಥ ಸರ್ಕಾರಿ ಡ್ರೈವರಿಗೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರು ಬರ್ತಾರೆ. ಪೊಲೀಸರು ಬಂದು ಕೇಳ್ತಾರೆ, ಯಾರು ನಮ್ಮ ಸರ್ಕಾರಿ ಡ್ರೈವರಿಗೆ ಹೊಡೆದದ್ದು? ಉಳಿದ ಮಹಿಳೆಯರೆಲ್ಲ ತೋರಿಸ್ತಾರೆ, ಸರ್ ಇವರೇ ಅಂತೇಳಿ. ಆಗ ಪೊಲೀಸರು ಹೇಳ್ತಾರೆ, ಇವರನ್ನೆಲ್ಲಿ ಆದರೂ ನಾವು ಮುಟ್ಟಿದರೆ ನಾಳೆ ನಾವು ಈ ಜಿಲ್ಲೆಯಲ್ಲೇ ಇರುವುದಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಹೊಡೆಯುವುದೇ ಉದ್ಯೋಗ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಸದನದಲ್ಲಿ ಹೇಳಿದ್ದೆ, ಬಂಟ್ವಾಳ ಅನ್ನೋದೊಂದು ರಾವಣ ರಾಜ್ಯ ಇದು ಅಂತ ಹೇಳಿದ್ದೆ.
ಅದನ್ನು ವಿಭೀಷಣ ರಾಜ್ಯ ಮಾಡಿದ್ರಲ್ಲ ನೀವು, ಈ ರಾವಣ ರಾಜ್ಯವನ್ನು ತೆಗೆದುಬಿಟ್ಟು ಒಂದು ವಿಭೀಷಣ ರಾಜ್ಯ ಮಾಡಿದ್ರಲ್ಲ ಅನ್ನೋ ಕಾರಣಕ್ಕೆ ರಾಜೇಶ್ ನಾಯ್ಕರಿಗೆ ಅಭಿನಂದನೆ ಹೇಳಬೇಕು ಅನ್ನುವಂಥ ಮಾತು ಹೇಳಿ, ಸಂಘಟನೆಗಳು ನಮಗೆ ಶಕ್ತಿ ಕೊಡಬೇಕು, ಸಂಘಟನೆಗಳು ನಮಗೆ ವಿಶ್ವಾಸ ಕೊಡಬೇಕು, ಸಂಘಟನೆಗಳು ನಮಗೆ ನಂಬಿಕೆ ಕೊಡಬೇಕು. ಆ ಆಧಾರದಲ್ಲಿ ಪಾರ್ಟಿ ಕಟ್ಟಿರುವಂಥ ನಮ್ಮ ಹಿರಿಯರನ್ನು ನೆನಪು ಮಾಡಿಕೊಳ್ತಾ 20ಊರಿನ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಒಟ್ಟಾಗಿ ಒಂದಾಗಿ ರಾಷ್ಟ್ರ ಕಟ್ಟುವಂಥ ಕೈಂಕರ್ಯಕ್ಕೆ ಕೆಲಸಗಳಿಗೆ ಕೈಕಬೇಕಾದ್ರೆ ಬರುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನುವಂಥ ವಿನಂತಿ ಮಾಡ್ತಾ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೋಸ್ಕರ ಶುಭ ಹಾರೈಸಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ನಿಮಗೆಲ್ಲರಿಗೂ ನಮನಗಳನ್ನು ಸಲ್ಲಿಸ್ತೇನೆ. ಧನ್ಯವಾದ, ನಮಸ್ಕಾರ. ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರಿಗೆ ಈಗ ನಾವು ಕಾರ್ಯಕರ್ತರ ನಿಮ್ಮೆಲ್ಲರ ಪರವಾಗಿ ಗೌರವ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅವರು ತುರ್ತು ಬೇರೆ ಕಾರ್ಯಕ್ರಮದ ನಿಮಿತ್ತ ತೆರಳುತ್ತಾ ಇದ್ದಾರೆ. ಅವರಿಗೆ ನಮ್ಮಲ್ಲಿ ಪ್ರೀತಿ ಇಟ್ಟು ಬಂದದ್ದಕ್ಕಾಗಿ ಅವರಿಗೆ ಮಗದೊಮ್ಮೆ ನಾವು ಅಭಿನಂದನೆಯನ್ನು ಮುಂದಿನ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಗೌರವ ಅಭಿನಂದನೆಗಳನ್ನು ಈಗ ಸಲ್ಲಿಸಲಾಗುವುದು. ಒಂಜಿ ಕುಟುಂಬ ಮಿಲನ ಕಾರ್ಯಕ್ರಮ ತಾಲೂಕದ್ದು ನಂಗೆ ಸೂಚನೆ ತಿಕ್ಲೆಕ್ಕ ಪ್ರಕಾರ ಇನಿ ನಿಖಲ್ನ ಕುಟುಂಬ ಮಿಲನ ಕಾರ್ಯಕ್ರಮ ಮಲ್ಪಡೋದು ನಿಖಲಿಗೆ ಅಧ್ಯಕ್ಷರು ಪಡ್ನೇಕ ಮೂಜಿಂದ ತುಂಬು ಕಾರ್ಯಕರ್ತರು ಪೂರ ಭೇಟಿ ಮಾಡ್ತದ್ದು ಈ ಎಲ್ಲ ಒಂಜಿ ಕಾರ್ಯಕ್ರಮ ರಮೇಶ್ ಕುರುಮೇರ ನಲ್ದೀತ ದಯಬಂಡ ಭಾರತೀಯ ಜನತಾ ಪಾರ್ಟಿಡು 20 ಗ್ರಾಮ ಪಂಚಾಯತಿ ವ್ಯಾಪ್ತಿಡು ನಮ್ಮ ರಾಜಸೆಣ್ಣೆ ವಿನ್ನಾಯನದ ಬೊಕ್ಕ 2 ಕೋಟಿದ ನಂಗೆ ಮಾರ್ಗೊಳಗೆ ಇನ್ನಿತರ ಕೆಲಸಗೂ ನಂಗೆ ಅವು ಕೆಲಸ ಆತನು ಐನು ಎಂಕ್ಲು ದೇವನ ನಮ್ಮ ಅಧ್ಯಕ್ಷರ ಕೇಳಿನಾಗ ಐಕ್ ಇನಿಯ ಟೈಮ್ ಕೊಡ್ಚಿದ ಅಂಡ ಬರ್ಪುನು ಬೊಕ್ಕ ಎಂಗ್ಲಿ 2-3 ಕಾರ್ಯಕ್ರಮ ಉಂಡು ಐಕ್ ಒಂಜಿ ವಾರದ ಬೊಕ್ಕ ನಿಕ್ಲಿಗೆ ಆ ಟೈಮ್ ದಿಪ್ಪದ ಅಂಡ ಆ ಬೇಲ ಆತನ ಎಂಗ್ಲು ದಾನ ಎಂಗ್ಲು ಫೋಕಸ್ ಇಜ್ಜಿ ಎಂಕ್ಲ ದಾನ ಎಂಕ್ಲ ರಾಜಸೇನನ ಕ್ರಮಂಜನ ಮಂಡ 6 ಉದ್ಘಾಟನೆಲ್ಲ ಬರ್ಪುಜೇರು ಶಿಲಾನ್ಯಾಸ ಕಾರ್ಯಕ್ರಮ ಅಪ್ಪು ನಿಕ್ಕಲೇ ಮಲ್ಪಣ ಅನ್ಪುನು ಅಂಚದು ಪುನಃ ರಾಜಸೇನ ಬೇಲೆ ದಾಂಡ ಕಮ್ಮಿ ಆತನ ಕೆಲವು ರಾಜಸೇನ ಬೇಲೆ 2 ವರ್ಷದವರೆಗೆ 2 ಕೋಟಿ ಬೇಲೆ ನಂಗೆ ಗ್ರಾಮ ಪಂಚಾಯತ್ 20 ಗ್ರಾಮ ಪಂಚಾಯತ್ ನಂಗೆ ಬೇಲೆ ಆತನು 2 ಕೋಟಿದ ಬೇಲೆ ಆತನು ಇನ್ನಿತರ ಬೇಲೆ ನಾನೊಂಜಿ 50 ಲಕ್ಷ 70 ಲಕ್ಷದ ಬೇಲೆ ಟೆಂಡರ್ ಆತನು ಎಂಗ್ಲ ಎಣ್ಣ ರಾಜಕೀಯ ಜೀವನೋಡು 20 ಎಣ್ಣ ನೆಟ್ಟು ಯಾನ 15 ವರ್ಷ ದುಂಬು 10 ವರ್ಷ ರಾಜಕೀಯ ಗ್ರಾಮ ಪಂಚಾಯತ್ ಮೆಂಬರ್ ಪುನಃ 10 ಲಕ್ಷದ ಬೇಲೆ ಇನ್ನ ವಾರ್ಡ್ಗೆ ಬೇಲೆ ಬತ್ತೀಜಿ ಒಂಜಿ ಕಾಂಗ್ರೆಸ್ ಆಡು ಇನ್ನ ನೆಕ್ಕೆ ಬತ್ತೀಜಿ ಬಣ್ಣ ಬಿ ಜೆ ಪಿದ ಮೆಂಬರ್ ಆದ ಪುನಃ ಶಂಕರ ಶೆಟ್ಟ ನೆಕ್ಕೆ ಒಯ್ಕೀಗ ಓವೇಕರಣ ಕೊರ್ರೆ ಬಳ್ಳಿಯಿಂದ ಇತ್ತು ನಾವು ವಾತು ನಂಚಿನಿ ಆಂಡ ರಾಜಸಣ್ಣೆ ನಮ್ಮ ಇನ್ನುಲೆಗೆ ಮಾತ್ರ ಹತ್ತು ಒಂಜಿ ಮುಸಲ್ಮಾನ ಸುಮಾರು ಇಲ್ಲಲ್ಲ ಆಯ್ತು ಒಂಜಿ ಭಾರತೀಯರನಲ್ಲ ಆಯ್ತು ಪಕ್ಕ ಲಾಸ್ಟ್ ಕಾರಣ ಇಲ್ಲು ಯಾನ ದೇವನನ್ನೇ ಎಂಟು ಮೆಚ್ಚುವೇನು ದೇವಣ್ಣ ದೇವಣ್ಣನ ಎಂಟು ಮೆಚ್ಚುಡಿ ದೇವಣ್ಣೆ ಪಣ್ಣೆಕ ಎಂಗ್ಲೆಗೆ ಇತ್ತೆದ ಅಧ್ಯಕ್ಷ ಬತ್ತದಕ್ಕ ಬೇರೆ ಬತ್ತ ಯಾರು ಇತ್ತೆ ಇನ್ನಿ ಒಂತ ದಿನ ದುಂಬ ನಂಗೆ ಅಧ್ಯಕ್ಷ ಆಯ್ನಿ ಆಯ್ತು ಕೊರೋನಾ ಮತ್ತಂದು ಎಂಗ್ಲ ಅಧ್ಯಕ್ಷ ಬತ್ತಂದು ಕೊರೋನಾ ಇಚ್ಚಿನ ಬೇಲೆ ಆರೇನು ಹಾಕಿದ್ ಒಬ್ಬ ನಂಚಿನ ಅಧ್ಯಕ್ಷರು ಇತ್ತಾರ ನಾನು ಕೊರೋನಾ ನಂಗೆ ಆತಿಜವು ಎಂಗ್ಲ ದೇವಣ್ಣೆ ಮಂಡ ದೇವಣ್ಣೆ ಅಧ್ಯಕ್ಷರು ಪುನಃ 2 ಕೋಟಿದ ಕಾಸನ್ನು ನಂಗೆ ಮಾರ್ಗೊಳಕ್ಕೆ ಕೊಡ್ತೇವೆ ಬಾರಿ ಎಂಗೆ ನಾನು ದಾನ ಮಂಡ ಇತ್ತೆ ದುಮ್ಮು ಎಂಗ್ಳು ರಮಣತರಿ ಬಂದಾಗ ಒಂಜಿ 25 ಕಾರು ಪೂರ ಒಂಜಿ ದಂಡೆ ಅಡಪೇದು ರಾಜಸೇನೆಲ್ಲ ಆ ಟೀಮು ನಿತ್ತೆ ಮರ ಐನ ಏರ್ಸಾಯರು ದಯವಿಟ್ಟು ರಾಜಸೇನೆ ಬಂದಾಗ ಅವೇ ಟೀಮ್ ಬತ್ತು ನಿತ್ತೆ ಈಗ 2-3 ಜನ ಇತ್ತ ಐಕ ರಮಣತರಕ್ಲೇನ ಮೀರ್ಸೋನಂಚಿನ ಟೀಮು ಎಂಗ್ಲ ಉಂಡು ಬಂಡೋಳು ಉಂಡು ಅವು ಎಂಗ್ಲೆಂಗ್ ಬಾರಿ ಗೊತ್ತಿದೆ ಎಂಗ್ಲಿದ ನನ್ನ ಟೀಮ್ ಮಂಡ ಆತುರ ಮಲ್ಲ ಬಲಿಷ್ಠವೈನ ಟೀಮ್ ದಯವಂಡ ರಾಜಕೀಯ ಕ್ಷೇತ್ರ ಬಲಸ ಬೊಕ್ಕ ಆಗ್ಲ ಬಾಕಿ ಪೆಟ್ಟಿದ್ದು ನೋಡಿ ಎಂಗ್ಲು 10 ಎಂಗ್ಲು ರಾಜಕೀಯವಾದ ಕೆಲಸ ಮಲ್ಪುಂಚಿನ ಟೀಮ್ ಮಂಡ ರಾಜಸೇನ
ರಾಜೇಶಣ್ಣ ಅಂಚಿನ ಗುಣವಂಜನ ಮಂಡ ಆಯೆ 6 ಬ್ರೋಕರ್ ಕೆಲಸ ಹತ್ತಾರು ಗ್ರಾಮ ಪಂಚಾಯತಿ ಮೆಂಬರ್ ಪಂಡ ಮಾತು ಬೆಲತ್ತಾರನ ಏರು ಸಾಮಾನ್ಯ ಕಾರ್ಯಕರ್ತೆ ಎಲ್ಲ ಎತ್ತು ಗಂಟೆ ರಾತ್ರಿ ಪೋನವಂತರಲ್ಲ ಆರು ಪೇರು ಯಾನು ಒಂಜಿ 2 ತಿಂಗಳು ದುಂಬು ದೇವಣ್ಣ ರಾಜೇಶಣ್ಣ ಪನೋಡುದೇ ಗೊತ್ತು ನಿಗ್ಲೆ ಅಕ್ಲಿಂದ ಆಪುಜಿ ರಾಜೇಶಣ್ಣಗೆ ಒಂಜಿ 2 ತಿಂಗಳು ದುಂಬು ಒಂಜಿ 16 ಗಂಟೆಗೆ ಫೋನ್ ಮಲ್ತೆ ಒಂಜೇ ಕಾಲು ರಪ್ಪ ಹೊಂದಿತ್ತೇರು ದೇವಣ್ಣ ಕೊರೋನಾಡು ಏಜೆಗೆ ಒಂಜಿ ಸೇರ್ಸಾವಡಿ ಆ ಕೊರೋನಾ ಹತ್ತು ಆಟದ 16 ಗಂಟೆ 1 ಗಂಟೆ ಅದು ಆಗುದಿಲ್ಲ ಅಂದು ಪಾಪ ಆಕಳು ಅಂತ ಅಲ್ತದೆ ಫೋನ್ ಅಂತೀರಿ ರಪ್ಪ ರಾಜೇಶಣ್ಣ ಫೋನ್ ಅಂತೆ 5 ಮಿನಿಟ್ ನಂಗೆ ತಂದಲ್ಲ ಆ ವ್ಯವಸ್ಥೆಗೆ ಪೂರ್ಣ ಸಹಕಾರನ ಕೊಡ್ತೀರಿ ನಮ್ಮ ಐನಿಗೆ ಎರೆಪುಡು ದೇವಣ್ಣ ರಾಜಕೀಯನೇ ನಂಗೆ ಉದ್ಯೋಗ ಹತ್ತು ಐತ ಒಟ್ಟಿಗೆ ಸಾಮಾಜಿಕವಾದ ರಾಜಕೀಯ ನಮ್ಮ MLA ಹಾಕೊಂಡು ಬೇರ್ಪೇರು ಆರು ನಂಗೆ ಕೆಲಸ ಕೊಡ್ಪೇರು ಐತ ಒಟ್ಟಿಗೆ ನಮ್ಮನ್ನು ಬದುಕುವಂಚಿನ ವ್ಯವಸ್ಥೆ ನಮ್ಗೆ ರಾಜೇಶಣ್ಣ ಮಲ್ಪೇರು ಮಲ್ತೊಂದಿಲ್ಲೇರು ಅವೊಂಜಿ ಬೊಕ್ಕ ಎಂಕಲೆ ಮುಲ್ಪ ಸಲಿಯವಾಯಿನ ಠಾಣೆ ವಂಡ ಪುಣ್ಯಟ ಮೇರ್ನ ತುಂಗಪಣ್ಣ ಇಲ್ಲ ಈ ಮುಲ್ಪ ಈ ಬಾಗೋಡು ಠಾಣೆ ವಂಡ ಎಂಕ್ಲೆಗೆ ತುಂಗಪಣ್ಣೆ ಅಡೆ ಹೋದು ಐತೊ ಕಾಂಜಿ ಓಪುನು ಯಾನ ರಾಜೇಶಣ್ಣ ಒಂಜಿ ಎಲ್ಲ ಮನವಿ ನೆನಪೊಂಡ ಠಾಣೆ ದಾಬಂಡ SI ಮಿತ್ತ ಎಂಕುಲು ದಾಲ ಎಂಕುಲು ಆರೋಪಲು ಮಲ್ಪುಜಿ ಎಂಕುಲು ಅವು ಎಡ್ಡ SI ಆಂಡ ಐಟಿ ಇತ್ತನ 2-3 ಪೊಲೀಸ್ ಹಾಕುಲು ಅಕ್ಕಲೆಗೆ ತುಂಗ ಪೇಂಜಿನ ಮಲ್ಲ ಮೇನ ಈ ಮಲ್ಲ ಈತ ಮಲ್ಲ ವ್ಯವಸ್ಥೆಲು ಆ ನಮ್ಮನೆ ವ್ಯವಸ್ಥೆಲು ಯಾರು ಮುರಂಜಿ ಎಂಗಳೊಂಜಿ ಅದು ಬೇರೆಗೆ ಪಾಪ ರಾಜೇಶಣ್ಣ ಯಾರು ಬಿಟ್ಟು ಹೊಡಿತೇರು ಬರೀ ಸರ್ಕಾರಿನ ನೆನ್ನ ಪಾಪ ರಾತ್ರಿ ಮಲ್ಲ ಉಗ್ರಗಾಮಿ ಕೊನೆ ಲೆಕ್ಕ ಬರ್ತೀನಿ ಲೈಟ್ ದೆಕ್ಕದು ನಾನು ಅರೆಸ್ಟ್ ಮಾಡ್ತೀನಿ ಆಂಡ್ ರಾಜೇಶಣ್ಣ ಫೋನ್ ಅಂತ ಆ ಮುಖಾಂತರವಾದ ಆ ಬೆಲೆ ಆತನ FIR ಆತನ ಕೇಸ್ ಆತನ ಅವು ಆತನು ಆಂಡ ಅವೊಂಜಿಲ ನಂಗೆ ಆ ಬೆಲೆ ಔಡು ನಂಗೆ ನನ್ನ ಎಂಕ್ಲೆಗೆ ಅಕಲ ಮಿತ್ತ ಪೊಲೀಸ್ ಠಾಣೆದ ಮಿತ್ತ ಎಂಕ್ಲೆ ದಾಲ ಅಂದು ಹತ್ತು ಆಂಡ ಒರಿಯನ ಅನ್ನೂ ಅಲ್ಪನ ರಾಜೇಶಣ್ಣ ಗೊತ್ತು ರಾಜೇಶಣ್ಣ ನನಗೆ ಒರಿ ಆನ್ ದೆಪ್ಪುಡು 16 ಅಂಚ ದುಬ್ಬಿರು ಆರೈನ ಪಾರಿ ಅರ್ಥದ ಐನು ಫುಂಟು ಚಾ ಉಂಟು ಅಂಚಿನ ವ್ಯವಸ್ಥೆ ಯಾರು ನಮ್ಮ ಪನ್ನಟ್ಟಿಗೆ ಹೆಜ್ಜೆ ಮರ ಅವು ದೆತ್ತು ಅಂಚ ಅಲ್ಬಿರು ಓವಿ ಅಪ್ಪಡು ಗ್ರಾಮ ಪಂಚಾಯತಿ 20 ಗ್ರಾಮ ಪಂಚಾಯತಿ ವ್ಯಾಪ್ತಿಡು ನನಾತು ಸುಮಾರು ಬೆಲೆ ಉಂಡು ನಮ್ಮ ರಡ್ಡ ಗ್ರಾಮಗೂ ಸಾಧಾರಣ ಒಂದು 20 ಲಕ್ಷದ ಸ್ಮಶಾನ ಒಂದು ವೃದ್ಧಿ ಅವನುಂಡು ರಡ್ಡ 1 ಎಕರೆ ಜಾಗ ಇದೊಂದು ತಟ್ಟಾದು ಐಕ್ ಒಂದು ಮಿತ್ ಹಾಲ ಅವನುಂಡು ಐಕ್ ನಾನು ಪುನಃ ಮೀಪೇರೆ ಆಕ್ಲೆ ಬತ್ತು ಕುಲ್ಲೇರು ಬರ್ಸವತ್ತು ನಾಪು ಜೊತೆ ಅವು ಅವನುಂಡು ಯಾನು ರಾಜೇಶಣ್ಣ ಒಂಜಿ ಬೇಡಿಕೆ ಬಂಡ ಐಕ್ ಒಂಜಿ ಕಿಲೋಮೀಟ್ರ್ ನಂಗೆ ಕಾಂಕ್ರೀಟ್ ರಸ್ತೆ ಅವಡು ನಡುಟೊಂದು ಬುಡ್ತುಂಡು ಅವು 1 ಮೈಟ್ ರಮಾತ್ರ ಐಕಲ್ನ 1 ಮೈಟ್ ಎಂಕಲ್ನ ಮಾರ್ಗ ಆಯ್ತೀನಿ ಕರಿನೋಡ್ಸ ಲಾಸ್ಟ್ ಮಿನಿಟ್ ಪತ್ತಾಯಿನಗಳು ಎಂಗ್ಳು ಅಂತ ಎಂಗ್ಳು ಗ್ರಾಮ ಪಂಚಾಯತ್ ಸ್ವಂತ ನಿಂತಿಟ್ಟು ಎಂಗ್ಳು 5 ಲಕ್ಷದ ಕಾಂಗ್ರೆಸ್ ಅಪಕ ರಾಜೇಶಣ್ಣ MLA ಜನರು ಲಾಸ್ಟ್ ಅಡ್ವಾನ್ಸ್ ವರ್ಕ್ ಆತನು ಸುಮಾರು ಹೌದು ಅದಂತ ಗೊತ್ತಿದೆ ರಾಜೇಶಣ್ಣ ನಾವು ಯಾರಿಗೆ ಬಿಡ್ತಾನ ಆ ಬೆಲೆ ಆತನ ಐಕೆ ಎಂಕ್ಲ ಒಂಜಿ ನಡುಟು 1 ಕಿಲೋಮೀಟ್ರ್ ಎಂಕ್ಲಿಗೆ ಆ ಸ್ಮಶಾನ ಓಪನ ಜಾಗ 1 ಕಿಲೋಮೀಟ್ರ್ ಕಮ್ಮಿ ಆತನು ಅಂಚನೆ ಈರ್ನ ನಿದಿಟ್ಟು ಆ ಸ್ಮಶಾನ ಭೂಮಿ ಹಿಂದೂ ರುದ್ರ ಭೂಮಿಗೆ ಈನ ವಿಶೇಷವಾಯಿನ ನಾನು ನಿಂಗ್ಲ ಅಧ್ಯಕ್ಷನ ಮುಖಾಂತರವಾದ ರಾಜೇಶಣ್ಣ ಮುಖಾಂತರ ಎಂಗ್ಳು ಕೇಳೋದಿಲ್ಲ ಅಂಚನೆ ಕಾರಣ ಇಲ್ಲಿ ಮಾರ್ಗ ಪೂರ ಆಪು ನಂಗೆ ಅಡ್ಡಾರು ಸೊಲ್ಲು MLA ನಮ್ಮ ಅಮಸರಣ ಪೊಚ್ಚಿ ಆ ಮಾರ್ಗ ನಂಗೆ ಪೂರ್ಣವಾದ ನಮ್ಮ ರಸ್ತೆಲೇನು ಪೂರ್ಣವಾದ ರಡ್ಡರ ವರ್ಷೋಡು ನಂಗೆ ಪೂರ ಅಲ್ಲಿ ಮಾರ್ಗಲೇನು ಪೂರ ಮಲ್ಪು ಎಂಕುಳು ರಾಜೇಶಣ್ಣ ಮಲ್ಪೋಣ ಎಂಕುಳು ಹೌದು ಅಲಜ್ಜಿ ಮೆಂಬರ್ ಅಡ್ಡದ ಅಲಜ್ಜಿ ಆಂಡ ಗ್ರಾಮ ಪಂಚಾಯತಿ ಚುನಾವಣೆ ಮಾತಂಡು ಗ್ರಾಮ ಪಂಚಾಯತಿ ನಂಗೆ ದಂಡ ಸ್ಥಳೀಯ ಸರ್ಕಾರ ನಂಗೆ ಒವೇ ನಂಗೆ ಸರ್ಕಾರ ನಂಗೆ ಮೈನ್ ಸರ್ಕಾರ ಗ್ರಾಮ ಪಂಚಾಯತಿ ಆ ಗ್ರಾಮ ಪಂಚಾಯತಿ ಬರ್ಪುನ ಎಲೆಕ್ಷನ್ ನಮ್ಮ ಕಾರ್ಯಕರ್ತೆ ನಮ್ಮ ಆಯ್ಕೆ ನಂಗೆ ಆಕ್ಟಿವಾಯಿನ ಯೋಗ್ಯವಾಯಿನ ಉಂಟವ ಆ ಮೆಂಬರ್ ಏನದಕ್ಕೆ ಓಲಬಹುದು ಗುಡ್ಡೆಗಳನ್ನತ್ತು ನಿರಂತರವಾದ ಜನಕಲ ಒಟ್ಟಿಗೆ ಬೇರಾವಿನ ಮೆಂಬರ್ನ ಆಯ್ಕೆ ಮಾಡ್ತದ್ದು ಆಯ್ಕೆ ಚುನಾವಣೆ ನಡಪುನ ಆ ಚುನಾವಣೆ ನಿಕ್ಕಲು ಪೂರ್ತಿಯಾದ ಸಹಕಾರ ಕೊಡ್ದು ಪುನರಪಿ ಗ್ರಾಮ ಪಂಚಾಯತಿ 20 ಗ್ರಾಮ ಪಂಚಾಯತಿನ BJP ಗ್ರಾಮ ಪಂಚಾಯತಿ ಆಯ್ಕೆ ಮಾಡ್ಕೊಡೋದು ಪನ್ಪುನ ಪಾತ್ರ ಪಣೊಂದು ನೈಟ್ ರಾಜೇಶಣ್ಣ ಆ ಒಂದು ತನಂಡ ಯಾರು ಬಾಕಿದಲ್ಲ ಯಾರು ಬರ್ಪುನ ಏಪ್ರವರ್ ಪೇರು ನಿರಂತರವಾದ ಮದ್ಮೆ ಮಸೀರಿಗೆ ನಮ್ಮಲ್ಲಿ ಪೊಡ್ಚಿ ನಮಗೆ ಬೇಲ ಆಡೋಂಡ ನಂಗೆ ಕಷ್ಟಗೊಂಡ ಒಂಜಿ ಫೋನ್ ಮುಖಾಂತರ ಮಂತನ ಗ್ಯಾರಂಟಿ ಬೇಲ ಪೇರು ಓ ಟೀಮು ನಮ್ಮ ಟೀಮು ಎಡ್ಡಂಡು ಸೀತಾರಾಮಯ್ಯ ಎಂಕ್ಲ ನಮ್ಮ ಸಂಘಬೆಟ್ಟು ಕ್ಷೇತ್ರದ ಅಧ್ಯಕ್ಷರಲ್ಲ ಎಂಕ್ಲೆಗೆ ತಾಲೂಕೋಡು ಅದನ್ನ ಜಿಲ್ಲೆಡು ಅದನ್ನ ಎಂಕ್ಲೆ ರಾಜ್ಯೋಡು ಎಂಕ್ಲೆಗೆ ಸ್ಥಾನ ಮಾಡ್ಚಿ ಎಂಕುಲು ಏಪಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿ ಗ್ರಾಮಡು ಏಪುನು ಆ ಲೆಕ್ಕ ಬೋಡೋದು ಆರು ನಂಗೆ ಎಲ್ಲ ಗ್ರಾಮ ಪಂಚಾಯತಿ ನಮ್ಮ ಅಧ್ಯಕ್ಷರೇ ಮತ್ತು ಟಿಕೆಟ್ ಬರ್ಪುಂಡ ಹೊಂದಾಣಿಕೆ ಎತ್ತಿದ್ದು ಆ ಪೊರ್ಲುದ ಬೇಲೆ ಮಲ್ತದ್ದು ಗ್ರಾಮನು ಇನ್ನಾತು ರಾಜೇಶನ ಒಟ್ಟಿಗೆ ಸೇರೊಂದು ಆ ಟೀಮ್ನೊಟ್ಟಿಗೆ ಸೇರು ನಮ್ಮಲ ಸೇರೊಂದು ಎಡ್ಡ ಬೇಲೆ ಮಲ್ಪಗ ಪಂಡದ್ದು ಈ ಪೊರ್ತುಡು ಮಾತ ನಂಗೆ ಬದ್ದನಕ್ಲಿಗೆ ಎಂಕಲ್ ಎನ್ನ ವೈಯಕ್ತಿಕವಾದ ಬದ್ದನಕ್ಲಿ ಅಕ್ಲಿಗೆ ಎನ್ನ ವ್ಯಕ್ತಿಗವಾದ ಅಕ್ಲಿಗೆ ಅಭಿನಂದನೆ ಕೊಂದು 2 ಪಾತ್ರ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮದ ದುಮ್ಮುಗು ಜಿಲ್ಲಾ ಪಂಚಾಯತ್ ಸದಸ್ಯರಾಯನ ತುಂಗಪ್ಪಂಗೇರು ಎಂಕನ ಉದ್ದೇಶದ
ದೇವದಾಸ್ ಶೆಟ್ಟಿ ಚುನಾವಣಾ ಪ್ರಭಾರಿಲಾಯ್ನ ದೇವದಾಸ್ ಶೆಟ್ಟಿ ಎಂಕ್ಲನ್ನು ದೇಶದ ಪಾತ್ರೆಗಳು ಬಂದ ವಿನಂತಿ ಬಂತಂದಲ್ಲ. ಭಾರತೀಯ ಜನತಾ ಪಾರ್ಟಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ 20 ಗ್ರಾಮ ಪಂಚಾಯತ್ ವ್ಯಾಪ್ತಿದ ಕುಟುಂಬ ಮಿಲನ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸನ್ನು ಬಂಟ್ವಾಳ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿದ ಗೌರವಾನ್ವಿತ ಅಧ್ಯಕ್ಷರಾಯಿನ ದೇವಪೂಜಾರ್ರೆ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಯಿನ ರಾಜೇಶ್ ನಾಯ್ಕರೇ, ಕಿಯೋನಿಕ್ಸ್ದ ರಾಜ್ಯ ಅಧ್ಯಕ್ಷರು, ಪಕ್ಷದ ಜಿಲ್ಲೆದ ಉಪಾಧ್ಯಕ್ಷರಾಯಿನ ಹರಿಕೃಷ್ಣರೇ, ಜಿಲ್ಲಾ ಪಂಚಾಯತ್ ಸದಸ್ಯರಾಯಿನ ತುಂಗಪ್ಪರೇ, ತಾಲೂಕು ಪಂಚಾಯತ್ ಸದಸ್ಯರಾಯಿನ ರಮೇಶರೇ, ವೇದಿಕೆ ಉಪ್ಪುನ ಪಕ್ಷದ ಅನ್ಯಾನ್ಯ ಜವಾಬ್ದಾರಿದ ಮಾತ ಪ್ರಮುಖರೇ, ಸೇರ್ದಿನ ಕಾರ್ಯಕರ್ತ ಬಂಧುಲೆ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ 39 ಗ್ರಾಮ ಪಂಚಾಯತ್ 37ನೇ ಗ್ರಾಮ ಪಂಚಾಯತ್ ಕುಟುಂಬ ಮಿಲನ ಕಾರ್ಯಕ್ರಮ ಈ ಪಿಲಾತ ಬೆಟ್ಟದ ಕಾರ್ಯಕ್ರಮ ಬಹುಶಃ ವಿಶೇಷವಾದ ಕಾರ್ಯಕ್ರಮ. 20 ಗ್ರಾಮ ಪಂಚಾಯತ್ ಈ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ. ಬಹುಶಃ ಬಂಟ್ವಾಳದ ಇತಿಹಾಸಡು ಜಿಲ್ಲಾ ಉಸ್ತುವಾರಿ ಸಚಿವರು ಭಾಗವಹಿಸಿದ ಕುಟುಂಬ ಮಿಲನ ಕಾರ್ಯಕ್ರಮ ಆಯ್ನ 20 ಪಂಚಾಯತ್ ಕಾರ್ಯಕ್ರಮ ಕುಟುಂಬ ಮಿಲನ ಕಾರ್ಯಕ್ರಮ ಬಂಟ್ವಾಳದ ಹೂವೇ ಕಾರ್ಯಕ್ರಮ ಬತ್ತಿದ್ದಾನೆ. ಇನ್ನು 20 ಕಾರ್ಯಕ್ರಮ ಜಿಲ್ಲೆದ ಉಸ್ತುವಾರಿ ಸಚಿವರು ಬತ್ತ ಭಾಗವಹಿಸಿದ ವಿಶೇಷವಾದ ಕಾರ್ಯಕ್ರಮ. ಕಾರಣ ಉಂಟು ಕಾಡ ಪಿಲಾತ ಬೆಟ್ಟದ ಕುಟುಂಬ ಮಿಲನ ಕಾರ್ಯಕ್ರಮ ಉಲ್ಲೇಖ ಮಲ್ತೆ 15ನೇ ಇಸುವಿರ್ ದುಂಬು 2012 2015 ಮುಟ್ಟ 20 ಮೂಡುಪಡ್ಗೋಡಿ ಪಿಲಾತ ಬೆಟ್ಟ ಒಂದು ಒಂಜಿ ಗ್ರಾಮ ಪಂಚಾಯತ್ ಆದಿತ್ತು. ಕರಿನ 5 ವರ್ಷದ ದುಂಬು ಗ್ರಾಮ ಪಂಚಾಯತ್ ಬೇತೆ ಬೇತಾಂಡು 20 ಮೂಡುಪಡ್ಗೋಡಿ ಒಂಜಿ ಪಂಚಾಯತ್ ಆಂಡು ಪಿಲಾತ ಬೆಟ್ಟು ಬೊಕ್ಕೊಂಜಿ ಪಂಚಾಯತ್ ಆಂಡು 2017 ನರೇಂದ್ರ ಮೋದಿಯರು ಈ ದೇಶದ ಪ್ರಧಾನಿ ಆನಾಗ ಕಾಂಗ್ರೆಸ್ ಮುಕ್ತ ಭಾರತ ಅಂದು ಘೋಷಣೆ ಮಲ್ತಾರ. ಬಹುಶಃ ಈ ಪಿಲಾತ ಬೆಟ್ಟು ಗ್ರಾಮ ಪಂಚಾಯತ್ 2010ಕ್ಕೆ ಆ ಕಾಂಗ್ರೆಸ್ ಮುಕ್ತ ಬಂದ್ಬಿನೇನು ಅನುಷ್ಠಾನ ಮಲ್ತಿನ ಅಂಚಿನ ಗ್ರಾಮ ಪಂಚಾಯತ್ ಆವಾಗ ಪಿಲಾತ ಬೆಟ್ಟು ಮುಲ್ತ 17 ಸೀಟ್ಲ ಭಾರತೀಯ ಜನತಾ ಪಾರ್ಟಿದ ಸದಸ್ಯರು ಗೆಲ್ತಿನಂಚಿನ ಗ್ರಾಮ ಪಂಚಾಯತ್ ಅಂಚ ಅದು ಪಿಲಾತ ಬೆಟ್ಟು 20 ಮೂಡುಪಡುಕೋಡಿ ಈ ಗ್ರಾಮಲು ಕಾಂಗ್ರೆಸ್ ಮುಕ್ತಗೂ 10 ವರ್ಷದ ದುಂಬೆ ಪೀಠಿಕೆ ಬಾರ್ದು ನರೇಂದ್ರ ಮೋದಿಯರ ಕಲ್ಪನೆ ಮಲ್ಪಡ ಬಹುಶಃ ಪಿಲಾತ ಬೆಟ್ಟು 20 ಈ ಕಾರ್ಯಕರ್ತೆಯನ್ನ ಪ್ರೇರಣೆ ಎಂದು ಬನ್ನಿಯರೆ ಇಷ್ಟಪಡೆ ಒಂದಿಲ್ಲ. ಅಂಚಿನ ಗ್ರಾಮ ಪಂಚಾಯತ್ 2015ಕ್ಕೆ ವಿಂಗಡಣೆ ಆದ ಪಿಲಾತ ಬೆಟ್ಟು ಒಂಜಿ ಮೂಡುಪಡುಕೋಡಿ 20 ರಡ್ಡು ಗ್ರಾಮಗಳು ಸೇರಿದ ಒಂಜಿ ಪಂಚಾಯತ್ ಆಯ್ನ ಈ ಪಂಚಾಯತ್ ಕರಿನ ಅವಧಿಡು ಒಟ್ಟು 11 ಸೀಟ್ ಐಟು 9 ಸೀಟ್ BJP 2 ಸೀಟ್ ಕಾಂಗ್ರೆಸ್. ಕಾರಣ ಉಂಟು ಬೇತೆ ಬೇತೆ ಕಾರಣ ಆ 2 ಸೀಟ್ ಗೆಲ್ಪರೆ ಕಷ್ಟ ನನ್ನ ಪ್ರಯತ್ನ ಬರ್ತನ ನೂದೆಕ್ಕನದು ಅವಳ ಗೆಲ್ಪು ನಂಚಿನೇ ಸೀಟುಲು ನಮ್ಮ ಒಟ್ಟಾದ ಕೆಲಸ ಮಲ್ತಿಂದಾನ. 2015ಕ್ಕೆ ಗ್ರಾಮ ಪಂಚಾಯತ್ ಚುನಾವಣೆ ನಡತುಂಡು. 2014ಕ್ಕೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ನಡಪನಾಗ ರಮೇಶ್ ಕೊಡುಮೇರು ಈ ಮೂಜಿ ಗ್ರಾಮಕ್ಕೂ ತಾಲೂಕು ಪಂಚಾಯತ್ ಅಭ್ಯರ್ಥಿ, ತುಂಗಬ್ಬಂಗೇರು ಸಂಗಬಿಟ್ಟು ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ. ಈ 2 ಗ್ರಾಮಡು ತಾಲೂಕು ಪಂಚಾಯತ್ಗೆ 195 ಓಟು ಪ್ಲಸ್ ನಂಗೆ BJPಗೆ ಪ್ಲಸ್ 2 ಗ್ರಾಮಡು, ಜಿಲ್ಲಾ ಪಂಚಾಯತ್ಗೆ 204 ಓಟು ಪ್ಲಸ್ ಮುಟ್ಟ ಉಂಟು. ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ಸಮಾನವಾದ ರೀತಿಯಲ್ಲಿ ಓಟು ಬುರ್ದುಂಡು. BJPದ ಚಿಹ್ನೆಗೆ ಓಟು ಪಾಡ್ನಕಲು 2 ಚುನಾವಣೆಟ್ಲ ಸಮಾನವಾದ ಒಂದು ಆಜಿ ಓಟು ವ್ಯತ್ಯಾಸ ಬೇತೆ ಬೇತೆ ಕಾರಣಪ್ಪು ಓಟು ಪಾಡ್ನಾಗ ಹೆಚ್ಚು ಕಮ್ಮಿ ಆದಪ್ಪು ಅಂಚಿನ ಕಾರಣ ಆದಪ್ಪು ಅಂಡ ಸಮಾನವಾದ 2 ಅಭ್ಯರ್ಥಿಗಳ ಓಟು ಬುರ್ನಂಚಿನ ವ್ಯವಸ್ಥೆ ಈ ಗ್ರಾಮ ಪಂಚಾಯತ್ ಡಾತನು. 2017 ಮಗು ನಡೆದಂಚಿನ ರಾಜೇಶ್ ಅಣ್ಣನ 2ನೇ ಓಟು ಆರು ಗೆಲ್ತು ಶಾಸಕರಾಯಿನಂಚಿನ ಆ ಓಟುಡು ಮೂಲು 283 ಓಟು BJPಗೆ ಲೀಡ್ ಈ 2 ಗ್ರಾಮಡು. 2013 MP ಎಲೆಕ್ಷನ್ ಆಜಿನುತ್ತ 23 ಓಟು ಪ್ಲಸ್ ನಂಗೆ ಕರಿನ MP ಎಲೆಕ್ಷನ್ ಆಜಿನುತ್ತ 23 ಪ್ಲಸ್ ಒಟ್ಟು 4 ಮತಗಟ್ಟೆ ಉಂಡು. ಕರಿನ ಅವಧಿಡು ಒರಂಬ ಸದಸ್ಯರು 19 ಒರಂಬ ಸದಸ್ಯರು ಹೊರ ಕೈದೇರ್ಪಡು ಗ್ರಾಮ ಪಂಚಾಯತ್ ಸದಸ್ಯರು 9 ಜನ ಹೊರ ಕೈದೇರ್ಪಲೆ 1 2 3 4 ಗ್ರಾಮ ಪಂಚಾಯತ್ ಸದಸ್ಯರು ಕರಿನ 5 ವರ್ಷ ಸದಸ್ಯರಾದಿತ್ತು ನಗಲು 4 ಒರಂಬಡು 4 ಬೂತದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ 8 ಜನ 1 2 3 4 5 6 7 ಎನ್ಮ ಬಾಕಿದ ಲೆಕ್ಕಕ್ಕೇನು ಜನ ఒక ಜಿಲ್ಲಾ ಅಧ್ಯಕ್ಷರಿಗೆ ಏನು ಬೇರೆ ದಪಂಡ ಈ ಕುಟುಂಬ ಮಿಲನದ ಉದ್ದೇಶನವೇ ಗ್ರಾಮ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಬೂತದ ಅಧ್ಯಕ್ಷರು, ಬೂತು ಸಮಿತಿ, ಪೇಜ್ ಪ್ರಮುಖರು ಕರಿನ ಚುನಾವಣೆ ನಾವು ಒಂಜಿ ಬೂತುಡು 25 ಮಿತ್ತು ಪೇಜ್ ಪ್ರಮುಖರು ಮತ್ತು ಪೇಜ್ ಪ್ರಮುಖರು ಇಂಚಿನಗಳು ಸೇರಿದು ಕುಟುಂಬ ಮಿಲನ. ಕರಿನ ಚುನಾವಣೆ ರಾಜೇಶ್ ನಾಯ್ಕರು ನಮ್ಮ ಶಾಸಕರಾದ ಮಲ್ತಿನ ಬೊಕ್ಕ ಈ ಗ್ರಾಮ ಪಂಚಾಯತ್ಗೆ ಬತ್ತಿನ ಅನುದಾನ ಶಾಸಕರ ಮೂಲಕ ಸುಮಾರು
1,55,00,000 SC STದ ಬೇತೆ ಅನುದಾನ ಸೇರಿಸೋದು ಸುಮಾರು 2 ಕೋಟಿ ರೂಪಾಯಿದ ಅನುದಾನ ಈ ಗ್ರಾಮ ಪಂಚಾಯತ್ಗೆ ಶಾಸಕರ ಮೂಲಕ ಈ ಗ್ರಾಮ ಪಂಚಾಯತ್ ಬರ್ತದೆ. ಕೇಂದ್ರ ಸರ್ಕಾರದ ನೇರ ಅನುದಾನ ಗ್ರಾಮ ಪಂಚಾಯತ್ ಶುರುವಾಯಿರ ಬತ್ತಿನ ಪಕ್ಕ 97,74,344 ರೂಪಾಯಿ ಕೇಂದ್ರ ಸರ್ಕಾರದ 14-15 ಹಣಕಾಸು ಯೋಜನೆ ಬರ್ತದೆ. ಉದ್ಯೋಗ ಖಾತ್ರಿ ಯೋಜನೆ ಸುಮಾರು 97 ಲಕ್ಷ ರೂಪಾಯಿದ ಉದ್ಯೋಗ ಖಾತ್ರಿ ಯೋಜನೆದ ಈ ಗ್ರಾಮ ಪಂಚಾಯತ್ಲ ಕೆಲಸ ಆತಂಡು ಎಡ್ಡ ರೀತ ಕೆಲಸ ಆತಂಡು. 22 ಗ್ರಾಮ ಪಂಚಾಯತ್ ವಿಶೇಷವಾದ ಅಭಿನಂದನೆ ಸಲ್ಲಿಸೋಡು. ಕ್ಷೇತ್ರದ ಅಧ್ಯಕ್ಷರನ್ನ ಅನುಮತಿಯಿಂದ ಅಭಿನಂದನೆ ಸಲ್ಲಿಸಿದೆ. ಪಂಡ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ 39 ಗ್ರಾಮ ಪಂಚಾಯತ್ ಗಾಂಧಿ ಗ್ರಾಮ ಪುರಸ್ಕಾರಗೂ ಕಡೆಯತ ಹಂತ ಮುಟ್ಟ ಹೋದು ಕೆಲವು ಅಂಕಡು ವ್ಯತ್ಯಾಸ ಆದ ಆ ಒಂದು ಸ್ಥಾನ ನಮ್ಮ ಕಳೆ ಒಂದ ಖಾಲಿ 2 ಮಾರ್ಕ್ದ ಡಿಫರೆನ್ಸ್ 2 ಅಂಕದ ಡಿಫರೆನ್ಸ್ ಪ್ರಯತ್ನ ಬೈದ ನಂಗೆ ಬೋಟ್ನಾಥ್ ಅಂಡ ಕೊಲ್ನಾಡು ಪ್ರಥಮ ಸ್ಥಾನ ಬರ್ತಂಡು ಅಂಡ 22 2ನೇ ಸ್ಥಾನ ಬರ್ತದೆ. ಬಾಕಿದ ಗ್ರಾಮ ಪಂಚಾಯತ್ ಹೋಲಿಕೆ ಮಲ್ತನ ಮೂಲತ ಸಾಧನೆ ತೃಪ್ತಿಕರ ಎಡ್ಡೆಂಡು ಪಂಚಾಯತ್ ಸಾಧನೆ ಗಾಂಧಿ ಗ್ರಾಮ ಪುರಸ್ಕಾರ ಪಡೆವು ನಡೆಯುಟ ಬೋತನು ಅಂಚ ಅದು ಎಡ್ಡ ರೀತಿದ ಮೂಲತ ಒಂದು ವ್ಯವಸ್ಥೆಯನ್ನು ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತ ಸದಸ್ಯರು ಮಲ್ತಾರೆ ಅಭಿನಂದನೆ ಸಲ್ಲಿಸ. ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಸರ್ಕಾರದ ಹೊಸ ಯೋಜನೆ ಈ ಒಂಜಿ ಪಂಚಾಯತ್ 22 ಗ್ರಾಮಡು 253 ಜನಕ್ಕೂ 3 ಕೋಡಿ ಗ್ರಾಮಡು 311 ಜನಕ್ಕೂ ಒಟ್ಟು 514 ಜನಕ್ಕೂ 514 ಕುಟುಂಬಗಳಿಗೆ ಕಿಸಾನ್ ಸಮ್ಮಾನ್ ಯೋಜನೆ ದಿಕ್ಕಿದನು. 94C ಕರಿನ ಬಾರಿಯಾತ ವರ್ಷ 1000 ವಿತರಣೆ ಮಲ್ತಂಡಲ್ಲ ರಾಜಕೀಯ ಕಾರಣಗಾದ ನಮ್ಮ ಕಾರ್ಯಕರ್ತರನ್ನ ನಮ್ಮ ಪಕ್ಷಗಳು ಗುರುತಿಸೈನಕಲ್ನ ನಮ್ಮ ಪಕ್ಷದ ಅಭಿಮಾನಕಲ್ನ 94C ಬಾಕಿ ಆದಿತ್ತಂಡು. ನಮ್ಮ ಶಾಸಕರು ಬತ್ತಿನ ಹಿಡ್ದಕ್ಕ ನಮ್ಮ ಪ್ರಮುಖರನ್ನ ಬೇಡಿಕೆದ ಮಿತಿ ಈ ಗ್ರಾಮಡು 27 ಜನಕ್ಕೂ 3 ಕೋಡಿ 26 ಜನಕ್ಕೂ ಒಟ್ಟಿಗೆ 93 ಜನಕ್ಕೂ ನಮ್ಮ ಶಾಸಕರ ಮೂಲಕ ಹಕ್ಕುಪತ್ರ ಕೊರ್ಪನಂಚಿನ ಕೆಲಸ ಈ 2 ವರ್ಷಡು ಆತಂಡು. ಒಂದು ಬಾಕಿ ಇತ್ತಿನ ಅವ್ರು ಪೆಂಡಿಂಗ್ ಇತ್ತಿನೇನು ಕೊರ್ಪದ್ನಿ. ಒಟ್ಟು ಕರಿನ ಕೊರೋನಾದ ಸಂದರ್ಭಡು ಹರೀಶ್ ಪ್ರಭುಗಳು ಮೂಲಲೆ ನಮ್ಮ ಸರಪಾಡಿ ಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಪ್ರಭು ಕೊರೋನಾ ಸಂದರ್ಭ ಭಾರಿಯಾತ ಜನಗಳಿಗೆ ಉಪಯೋಗ ಆಪನಂದಿನ ಕೆಲಸ ಅರ್ನ ಮೂಲಕ ಸರಪಾಡಿ ಜಿಲ್ಲಾ ಪಂಚಾಯತ್ ಆತಂಡು ಈ 2 ಗ್ರಾಮಡು 1,500 ಜನಗಳಿಗೆ ಎನ್ಮ ಕ್ಯಾಂಪ್ ಮಲ್ತದೆ ಬ್ಯಾಂಕ್ ದಾಖಲೆಯಲ್ಲಿ ಬರ್ತದೆ ಎನ್ಮ ಕ್ಯಾಂಪ್ ಮಲ್ತದೆ 1,500 ಜನಗಳಿಗೆ 500 ರೂಪಾಯಿ ಪ್ರತಿ 3 ತಿಂಗಳು ತಿಕ್ಕು ನಂಚಿನ ವ್ಯವಸ್ಥೆ ಒಂಜಿ ಜನಧನ್ ಖಾತೆಗೆ 1,200 ರೂಪಾಯಿ ಕೊರ್ಪುನ ಈ 2 ಗ್ರಾಮಡು ಈ ಪಂಚಾಯತ್ 1,000 ಜನಕ್ಕೂ ಆ ವ್ಯವಸ್ಥೆಯನ್ನು ಮಲ್ತುಗರ್ ಸ್ವಲ್ಪ ಹರೀಶ್ ಪ್ರಭುಕುಲ್ಲ ಆಯ್ತ ನೇತೃತ್ವ ತಂದು ಮುಲ್ತಾವ್ ನಿಖಲ್ನ ಮಾತೇರ್ನ ಸಹಕಾರಡು ಮಲ್ತುಕೊಡ್ತೇರು. ಈ ಒಂಜಿ ಪಂಚಾಯತ್ 430 ಜನಕ್ಕೂ ಉಜ್ವಲ ಗ್ಯಾಸ್ ಯೋಜನೆ ಪ್ರಯೋಜನ ಪಡೆದ ನಕಲ್ದೇ 430 ಇಲ್ಲಿಗೆ ಉಜ್ವಲ ಗ್ಯಾಸ್ ಯೋಜನೆ ಸಿಕ್ಕಿದೆ. ಈ ಪಂಚಾಯತ್ದ ಒಟ್ಟು ಮತದಾರರು ಇತ್ತ ಗ್ರಾಮ ಪಂಚಾಯತ್ಗೆ ಇತ್ಯದ ಪರಿಸ್ಥಿತಿ 3,770 ಸುಮಾರು 140 ಇಲ್ಲು 140 ಇಲ್ಲಡು 524 ಜನಕ್ಕೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 430 ಇಲ್ಲಿಗೆ ಉಜ್ವಲ ಗ್ಯಾಸ್ ಯೋಜನೆ ಸರ್ಕಾರದ ಬೇತೆ ಯೋಜನೆ 100 ಮುಲ್ತ ಮಾತಾ ಇಲ್ಲಿಗಳ 1 ಯೋಜನೆ ತಿಕ್ಕಿದನು. ಐದು ಮುಲ್ತ ಬೇಡಿಕೆದ ಭಾರಿಯಾತ ರಸ್ತೆದ ಅಭಿವೃದ್ಧಿ ಕೆಲಸ ಆತಂದು ನನಾತ್ ಬೇಡಿಕೆಲು ಉಂಡು. ವಿಶೇಷವಾದ ಸನ್ಮಾನ ನಂಜ ಭೂಬ ಸಫಲ್ಯನೇನು ಯಾನು ಅರನ್ನು ಗುರುತಿಸೋಡ್ದೆ ಪಂಡ ಪ್ರಾಯ ಕೇಂಡೇನು ಹೊರ ಆಫೀಸು ಬತ್ತಿನ ಪಗ ಅಡ್ಡ ಪ್ರಾಯ ಕೇಂಡಿ ತೆಗಿನ ಪ್ರಾಯ ತಾಣಂದು 77 ವರ್ಷ ಉಂಡೇನು ಹಿಂಗೆ ಮರತು ಓದಿತೀನಿ ಇತ್ತ ಪಿರಾ ಕೇಂಡೆ 77 ವರ್ಷ 77 ವರ್ಷದ ಹಿರಿಯ ಒಂದು ವ್ಯಕ್ತಿ ತಿಂಗಳು ಗೊರ ಅಂಡಲ್ಲ ಆಫೀಸು ಬರ್ಪೇರು ಬಣ್ಣ ಪನ್ಪೇರು ಯಾನು ನಿಗ್ಲೆ ಉಪಾದ್ರ ಕೊರ್ರೆ ಬರ್ತೀನಿ ಅತ್ತು ಬೇತೆ ದಾಲ ಸಮಸ್ಯೆ ಅಜ್ಜಿ ಎಂಗ್ಲಲ್ಲಿ ಪಂಜಿ 2 ರೋಡುದ ದುಡ್ಡು ದೀತಾರೆ ಅವು ದಾದ ಆತಂಡು ಏಪ ಆತಂಡು ಅತನ ಅಂಚಿನ ಒಂಜಿ ಭಾರಿ ಅಗತ್ಯ ಉಂಡು ಅನುದಾನ ಬನ್ನಗೈನೊಂಜಿ ಯೋಚನೆ ಮಲ್ತು ದೀಲೆಂದ ಅರ್ನ ಒತ್ತಡ ಇಜ್ಜಿ ಅತಂಡ ಉಪದ್ರ ಇಜ್ಜಿ ಬತ್ತದ ಬೇಡಿಕೆಯನ್ನು ಪನ್ಪೇರು ಅರೆ ತೃಪ್ತಿ ಉಂಡು ಬಹುಶಃ 6 ಬಂಡಿನ ಪೂರಾ ಬೇಡಿಕೆಗೆ ಆದ್ಯತೆದ ಮಿತ್ತು ಅವಕಾಶ ಕೊಡ್ತಾ ಆರಿಗೆ ಆ ತೃಪ್ತಿ ಉಂಡು ಆಫೀಸ್ ಬಣ್ಣ ಪನ್ಪೇರು ಸಂತೋಷ ಅಂಡೆಂಕ್ ನಮ್ಮ ಒಂಜಿ ಅಧಿಕಾರ ನಮ್ಮ ಶಾಸಕರು ಬತ್ತಿ ಒಕ್ಕ ಕೆಲವೊಂಜಿ ಬೇಲೆ ಭಾರಿ ವರ್ಷೋಡು ಆರ್ನೊಂಜಿ ಇಲ್ಲದಲ್ಪದೊಂಜಿ ರೋಡು ಸಮಸ್ಯೆ ಹಿಡಿತೀನಿ ಪ್ರತಿ ಸರ್ತಿ ಯಾರನ್ನ ಇಲ್ಲಲ್ಲಿ ಮೀಟಿಂಗ್ ಅನ್ನಗ ಆರ ಐನೇ ಬಂದ್ಪುನಿ ಇಂದೊಂಜಿ ರೋಡ್ ಏ ಪಾಪುಂಡು ಮೀಟಿಂಗ್ ಓಟು ತಪ್ಪ ಪಾಯರ ಗೊತ್ತಿಜ್ಜಿ ಪಂಡು ಬಚ್ಚಿಂಡು ನನ್ನ ಇಂಚಾಗ್ಲೇ ಉತ್ತರ ಗೊರ್ಪುನಿ ಇನ್ಪನೋಯ್ತೇರು ಅಂಡ ಅವಲ ಆತಂಡು ನನಾತ್ ಅಭಿವೃದ್ಧಿ ಕೆಲಸಲು ಆರುಂಡು ಖಂಡಿತವಾದ ನನ್ನ ಬರ್ಪುನ ಶಾಸಕರನ್ನ ಅವಧಿಡು 100 ನಮ್ಮ ನಿರೀಕ್ಷೆದ ಕೆಲಸಲು ಆಪುಂಡು. ಗ್ರಾಮ ಪಂಚಾಯತ್
ಮೂಲು 11 ಸೀಟು ಗೆಲ್ಪುನಂಚಿನ ಅವಕಾಶ ಉಂಡು. ಇನ್ನು ಗೆಲ್ಪವನೆ ತೊಟ್ಟಿಗೆ ಕೇವಲ 11 ಸೀಟು ಮಾತ್ರ ಯಾರಂದು ಮೂಲು ಓಟದ ಅಂತರ ಜಾಸ್ತಿ ಆವಡು, ನಮ್ಮ ಪರ್ಸೆಂಟೇಜ್ ಜಾಸ್ತಿ ಆವಡು. ಕರಿನ ಚುನಾವಣೆ 58 ಜನ 58 ಜನ BJP ಓಟ್ ಬಾಡ್ದೇರು ಮೂಲು 58% ಕರಿನ ಓಟು BJPಗೆ. ಅಡ ಇನ್ನೊಂದು 75 ಎನ್ಪ ಮಲ್ಪನಂಚಿನ ಅವಶ್ಯಕತೆ ಉಂಡು ಮಲ್ಪೆರ ಸಾಧ್ಯತೆ ನಂಚಿನ ಗ್ರಾಮ ಪಂಚಾಯತ್ ಐನು ಮಾತೆರ್ಲ ಒಟ್ಟಾದ ಮಲ್ಪುಗ ಮಾತೆರ್ಲ ಒಟ್ಟಾದ ಕೆಲಸ ಮಲ್ತವನಿಗೆ ಪಂಡೊಂದು ಅವಕಾಶ ಒಂದಿಸರಡ್ಡು ಬಾತೆರಂತವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ BJP. ಗ್ರಾಮ ಪಂಚಾಯತಿನ ಪೂರ್ಣ BJP ಪಂಚಾಯತ್ ಅದು ಮಲ್ಪೋಡು ಇಂಗ್ಲಿಗೆಡ್ಡ ಸಲಹೆಯನ್ನು ಕೊರಂಚಿನ ದೇವದಾಸ್ ಶೆಟ್ಟಿಗೆ ಅಭಿನಂದನೆಗಳು. ದುಂಬಕ ನಮ್ಮ ಉದ್ದೇಶದ ಜಿಲ್ಲಾ ಪಂಚಾಯತ್ ಸದಸ್ಯರಾನ ದುಂಗ ಬಂಗೇರು 2 ಪಾತ್ರೆಗಳು ಬಂದ ವಿನಂತಿ ಬಂತಂದಲ್ಲ. ಹಿರೋತ್ತೂರು ಮೂಡ್ಪಡ್ಕುಡಿ ಗ್ರಾಮದ ಸಮಸ್ತ ಪ್ರೀತಿದ ಜವನಿಯರಿಗೆ ಅಪ್ಪನಕ್ಲೆ ಅಣ್ಣನಕ್ಲೆ ಎನ್ನ ಪ್ರೀತಿದ ಸೊನ್ಮೇಲು ದಯ ಬಂಡ ಸಂಘಬಿಟ್ಟು ಜಿಲ್ಲಾ ಪಂಚಾಯತ್ ಈತ ಸಂಖ್ಯೆ ಸೇರಿದ್ದು ಈತ ಅದ್ದೂರಿ ಅದು ಒಂಜಿ ಕಾರ್ಯಕ್ರಮ ಅಂತಿತ್ತು ಹಿರೋತ್ತೂರು ಮೂಡ್ಪಡ್ಕುಡಿ ಜವನಿಯರು ಅದಕ್ಕೋಸ್ಕರ ನಿಕ್ಲಿಗೆ ಎನ್ನ ಮುಕ್ತ BJP ಪ್ರಮುಖರಿಗೆ ಎನ್ನ ಅಭಿನಂದನೆ. ಇಂಚಿನ ಹಠ ಬೋರ್ಡು ಇಂಚಿನ ಛಲ ಬೋರ್ಡು ಅಂಚನ ಮಾತ್ರ ಊರ್ದ ಅಭಿವೃದ್ಧಿ ಅವರ ಸಾಧ್ಯ. ನಿಖಿಲಿ ವಾ ರೀತಿ MLA ವಾದ ರೀತಿ MP ವಾರಾಟ ಮನ್ಪನ ವಾರಾಟ ಮಂದಿಗೆ ಸಾರ್ಥಕ ಅಂದ್ರಿ ಇಂಚು ಜನ ಸೇರಿಸೋ ಮುಖಾಂತರ ಅದೇ ರಾಜೇಶನ್ ಇಂಚಿನ ಹಠ ಬೋರ್ಡು ಎನ್ನ ಕಾರ್ಯಕ್ರಮ ಪೊರ್ಲೋಡು ಚಿಂತನೆ ಇತ್ತು ಅಂದ ಖಂಡಿತವಾದ ಆ ಊರಿಗೂ ಒಂಜಿ ಅಭಿವೃದ್ಧಿ ಅವರ ಸಾಧ್ಯತೆ ಉಂಟು. ರಾಜೇಶ್ ನಾಯ್ಕರ್ನ ಆರು ಶೋ ಮ್ಯಾನ್ ಹತ್ತು ಆರೇ ಗೌರವ ಇಂಚ ಆರೇ ಬೇರೆವಂತರಿಗೆ ನಮ್ಮ ಉಪಕಾರ ಇಂಚಿನ ಕಾರ್ಯಕ್ರಮ ಬರ್ತದ ಗೌರವ ಅರ್ಪಣೆ ಕೊರಕೊಡು ಇಂದು ನಮ್ಮನ್ನು ಪಡೆಯೋಣ. ಆರು ಮಲ್ಲಜ ಅಂತೇಳಕ ಅವ್ರು ತಾರಾಯ ಹಾಕಿದ್ದು ಒಂದು ಹಾಕು ಈ ಕಾರ್ಯಕ್ರಮ ಕಡಿಮೆ ಓಲು ಮನ್ಪಿಜರಿ ಅವು ನಮ್ಮ ಒತ್ತಾಗ ಸಲದ ಬತ್ತು ಮನ್ಪಡೆನ ಬುಕ್ ದಾದ ಅನ್ಪುಣ ಅಲ್ಲಿ ಶೋಮೆನ್ ರಾಜಕಾರಣಿ ಆರು ಅಭಿವೃದ್ಧಿ ರಾಜಕಾರಣಿ. ರಾಜೇಶ್ ನಾಯ್ಕರು ಸುಮಾರು 450 ಕೋಟಿ ರೂಪಾಯಿ ಕೊಂತದ್ದು ಏರೇನು ಈ ಮಂತ್ರಿ 30 ವರ್ಷ ಕೊಂತಾರೆ ನಮ್ಮ ಊರಿಗೂ 30 ವರ್ಷ ಕೊಂತಾರೆ ನಮ್ಮ ಊರಿಗೂ ಮಂತ್ರಿ ಉಸ್ತುವಾರಿ ಮಂತ್ರಿಗಳು ಇತ್ಲೇಟ 30 ವರ್ಷ ಉಸ್ತುವಾರಿ ಸಚಿವರದ್ದು ಶಾಸಕರದ್ದು ಉಸ್ತುವಾರಿ ಸಚಿವರದ್ದು ನಮ್ಮ ಮೂಡು ಪಡ್ಕೊಡಿ ನಮ್ಮ ಇರುವತ್ತರಿಗೂ ದಾಲ ಬತ್ತಿ ಇತ್ತನಂಡ ಅವ್ರು ರಾಜೇಶ್ ನಾಯ್ಕರ ನೇತೃತ್ವ ಪಂಡಿರ್ತಾರೆ ಸಂತೋಷ ಪಡ್ತಾರೆ. ಬಂದುಲ ಈತರ ದುಡ್ಡು ಉಂಡ ಗೊತ್ತುಂಡ ಇಂಕ ಆಶ್ಚರ್ಯ ಉಂಟು. ರಾಜೇಶ್ ನಾಯ್ಕ ಕೇವಲ 2 ವರ್ಷ 400,000 ರೂಪಾಯಿ ಕೊಂತ ಈ ದುಡ್ಡುಲ ಉಂಡತ್ತ ರಾಜೇಶ್ ನಾಯ್ಕರು ಹೊಂತಿರತ್ತ ಅಂಚರ ದುಂಬು ದಾದ ಒಂದಿತ್ತು. ನಮ್ಮ ಆಲೋಚನೆ ಮನ್ಪೋಡು ಐಕ್ಯೋತ್ಕರ ಎಲ್ಲಂಜಿ ಗ್ರಾಮ ಪಂಚಾಯತ್ ನಮ್ಮ ಭಾಗ್ಯನ ಇನಿ 2 ಜನ ಒಂಜಿ ಪುತ್ತೂರು ಒಂಜಿ ಒಂಜಿ ನರೊಂಟೆ ಒಂದೊಂಜಿ ಪಾಪದಾಜನ ಜೈರಿ ರಾಜೇಶ್ ಅಂದಿ 2 ಜನ ಒಂಜಿ MLC ಒಂದಿರಿ MLA ಪಾಪ ಅವ್ರು ಭಾರಿ 2 ಜನ ಸಾತ್ವಿಕ ಜನಕ್ಕೆ ಹಂಚಿತ್ತಿನ ಜನ ಪಡೆಯ ನಮ್ಮ ಪುಣ್ಯ. ಇನ್ನು ಪಂಚಾಯತ್ ಮುಖಾಂತರ MLC ಪಂಚಾಯತ್ ಮೆಂಬರ್ ಮುಖಾಂತರ ಇನ್ನು ನಮ್ಮ ಜನಗಳ ಮುಖಾಂತರ ಇನ್ನು MLA ರಾಜೇಶ್ ನಾಯ್ಕರ ನಮ್ಮ ಮಾತ್ರ ಪುಣ್ಯ. ಅದಕ್ಕೋಸ್ಕರ ಪಂಚಾಯತ್ 11 ಸೀಟು ಭಾರಿ ಉದ್ದೇಶದೀದಿ ಪಂಚಾಯತ್ ಪಡ್ತಾರೆ ಎಂಕ್ಲ 20 ಮೂಡ್ಪಡ್ಕ ಉದ್ದೇಶದೀತೆ ಮಂತನ ರಮಣ ಹತ್ರ ಅದೇ ಶಂಕರಣ್ಣ ಆಂಡ ಉದ್ದೇಶ ಈಡೇರಿಸಿ ನಮ್ಮ ಪಂಚಾಯತ್ ಅಧಿಕಾರ ಬರ್ತಾನೆ ಆಂಡ ಭಾರಿ ಖುಷಿ ಅಂಚತ್ರ ಮತ್ತು ಮೆಂಬರ್ ನಕ್ಲು ಶಂಕರ್ ಶೆಟ್ಟಿ ಪಡ ಮಾತ ರಮೇಶ್ ಕುಡ್ಮೇರಿಪ್ಪು ಮಾತೆಲ್ಲ ಒಂಜಿ ಅಭಿವೃದ್ಧಿ ಚಿಂತನೆ ಮಂತದ್ದು ಮಾದರಿ ಪಂಚಾಯತ್ ಮನ್ಪರ ಪ್ರಯತ್ನ ಬರ್ತೀವಿ ಆ ಒಂದುಂಟು. ನಾನು ನೆಕ್ಸ್ಟ್ ಕಾಂಡದಲ್ಲಿ ಸೂಪರ್ ಪಂಚಾಯತ್ ಹಾಕೊಂಡು ಇಡೀ ಜಿಲ್ಲೆಡಿ 20 ಮೂಡ್ಪಡ್ಕೋಡಿ ಗ್ರಾಮ ನಿಕ್ಲು ಅಧಿಕಾರ BJP ಕೈಟ್ ಕೊರಲೆ ಸೂಪರ್ ಗ್ರಾಮ ಖಂಡಿತ ಆಪೇರು ಮಾಡಬೇಕು ಸಂಶಯ ನೆಜ್ಜಿ ನಾನು ಒಂತೆ ಒಟ್ಟು ಒಂದೇ ನಮ್ಮ ವ್ಯತ್ಯಾಸ ಅಂಚೆ ಅದು ನಿಕ್ಲು ಮಾತಿರಲ್ಲ ದಯಪಂಡ ಒಂದು ಕುಟುಂಬ ಮಿಲನ ವಾ ಪಾಟಿಡುಂಡು ಒಳ್ಳೆರೆ ವಾ ಪಾಟಿಡುಂಡು ವಾ ಪಾಟಿಲ್ಲ ಹಚ್ಚಿ ಒಂದು ಕುಟುಂಬ ಮಿಲಾವಣ್ಣ ನಮ್ಮ ಮಾತ ಇಂಥ ಕಷ್ಟ ಸುಖ ತೆರೆಯೊಂದು ಎಂಕ್ಲು ಇದು ನಿಕ್ಲು ಆರಿಸ ಕಡಪುರ್ದ ಎಂಕ್ಲು ಇದು ದುಡ್ಡು ದೀತ ಫಂಡ್ ಒಂಜಿ ಚಾಕಚಕ್ಯತೆ ಇತ್ತಂಡು ಅವು ಭಾರತೀಯ ಜನತಾ ಪಾರ್ಟಿದ MLA ನೇತೃತ್ವ BJPದ ಕಾಂಗ್ರೆಸ್ ನಾವು ಇತ್ತಂಡು ರಾತ್ರಿ ಒಟ್ಟಿಗೆ ಸೇರಿರು ಐಟಿ ತಿನ್ಪುನು ನೆಟ್ಟೈತಿ ತಿನ್ಪುನು ಒಂದೇ ಮಿಲನ ತಂದೆ ಅಭಿವೃದ್ಧಿದ ಮಿಲನ ಆತನ ಸೀತನ್ನ ಅಂತ ಆಯ್ಕೆ ಅವು ಕಾಂಗ್ರೆಸ್ಸೇ ಬಿಡ್ತೀನಿ ಸೀತನ್ನೇ ನಮ್ಮ ಒಟ್ಟಿಗೆ ಸೇರಿ BJP ಅಂತ
ಅಂತ ಹರಿಕೃಷ್ಣನೇ ಪೂರ ಇಂಚಿತ್ತಿನ ಹಿಂದೆಟ್ಟು ಅಂಚಿತ್ತಿನ ಆಡಳಿತ ಬಡಿಸ್ಕೊಂಡ್ಮೇಲೆ ನಮ್ಮ ಉದಾಹರಣೆಗೆ ಬಿ ಜೆ ಪಿ ಬರ್ತಂಡು ಆ ಬಿ ಜೆ ಪಿ ಎಡ್ಡೆ ಕೆಲಸ ಮಂತಂಡು ಆ ಎಡ್ಡೆ ಕೆಲಸ ಮಂದಿ ನಮ್ಮ ಗುಣಗಾನ ಮನ್ಪಡೆ ಹಾಕೊಂಡು ಅಂಚಿತ್ತಿನ ಈ ಒಂದು ಸಂದರ್ಭಡು ಪಿಲಾತ ಬಿಟ್ಟು 11 ಸೀಟ್ಲ ಬರಿಬೇಕ ನಾವು ಮಾತಾಡಲ ಪ್ರಯತ್ನ ಮಾಡ್ಬೋದು. ರಮೇಶ್ ಕುಡ್ಮೇರ್ನ ಇಲ್ಲಲು ಆಯ್ನಂಚ ಕಾರ್ಯಕ್ರಮ ಭಾರಿ ಪೊರಲಾತ್ರಿ. ರಮೇಶ್ ಕುಡ್ಮೇರ್ ಭಾರಿ ಹುಷಾರ್ದಾರ, ಭಾರಿ ಎಡ್ಡೆ ಬೇಲ ಮಂತ್ರಿಗೆ ಸಾರ್ಥಕ ಜನ ಸೇರಿನು ಅಂಚದು ಎಂಕ್ಲ ಪಿಲಾತ ಬಿಟ್ಟು ಜನ ಕಮ್ಮಿ ಆತನು. ಅದೇ ದೇವಪ್ಪನ ಪಿಲಾತ ಬಿಟ್ಟು ಶುರು ಮುಂಚು ನಿಂತ ಪಿಲಾತ ಬಿಟ್ಟು ಕಮ್ಮಿ ಆತನು. ಆಂಡ್ ಅವಾರ ಬರಲಿ ನನ್ನ ಅಷ್ಟಿಗೆ ಎಂಕ್ಲು ಜವನಿರ್ ಪಡೋದಿಲ್ಲ ಇತ್ತು ಎಂಕ್ಲು ಮಲ್ಲ ಸಭೆ ಅನ್ಪಡು ಇತ್ತ ತಯಾರಾತಿರಾಗ್ತದೆ ಕೋಡೆ ತಯಾರಾಗ್ತದೆ. ಅದಕ್ಕೋಸ್ಕರ ಮಾತ ಶಂಕರ್ ಶೆಟ್ಟಿರಿಪ್ಪು ಬೆದ್ರಮಾರಿಪ್ಪು ಅಥವಾ ರಮೇಶ್ ಕುಡ್ಮೇರಿಪ್ಪು ಅಥವಾ ಮಾತ ಮೆಂಬರ್ನ ಮೂಲಕ ಬಿ ಜೆ ಪಿ ಕಾರ್ಯಕರ್ತರಿಗೆ ಅಭಿನಂದನೆ ಕೊರೊಂದು ವಿವೇಕ್ ಪಾರ್ಟಿ ಏರು ಕೊರ್ಪಂಡ ಆ ಪಾರ್ಟಿದ ಏರು ಅಡಿಟ್ ಆಗ್ತಾ ಆಯ್ಕೆ ಆಗ್ಯಾರ ಅಕ್ಲಿಗೆ ಮೆಂಬರ್ಶಿಪ್ ಆಯ್ಕೆ ಮಾಡಿಕೊಂಡು ಆ ಅಕ್ಲಿಗೆ ನಮ್ಮ ಬೆನಡೈನ್ ನಮ್ಮ ಧರ್ಮ ಪಾತ್ರ ಪಡೋದು. ಈ ಸಂದರ್ಭಡು ಪ್ರಭಾಕರ್ ಪ್ರಭು, ರಾಜೇಶ್ ನಾಯ್ಕರು, ಎಂಕ್ಲ ದೇವಪ್ಪ ಪೂಜಾರು, ದೇವದಾಸ್ ಶೆಟ್ಟರು, ಹರಿಕೃಷ್ಣ ಬಂಟೋಡು ಮಸ್ತ್ ಪಾತ್ರ ಹೊಡ್ಯಾರಿ. ಅಂಚೆತನ ಯಾನು ಜಾಸ್ತಿ ಪಾತ್ರ ಅಂದರೆ ಬರ್ಪಿನ ಪಂಚಾಯತಿ ನಮ್ಮ ಮಾತ ಡಿಸೆಂಬರ್ ತಿಂಗಳು ಪ್ರಥಮ ವಾರಡೆ ಗ್ರಾಮ ಪಂಚಾಯತ್ ಚುನಾವಣೆ ಆಪನ ಸಂಭವ ಉಂಟು. ಅದಕ್ಕೋಸ್ಕರ ನಮ್ಮ ಮಾತನ್ನು ತಯಾರಾಕ ಪಾತ್ರ ಪಡೋದು. ಈ ಸಂದರ್ಭ ಪಾತ್ರ ಅವಕಾಶ ಕೊಡ ಮಾತ ಪ್ರೀತಿಯ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ ನನ್ನ ಪಾತ್ರ ಉಂಟು. ಪೊರ್ಲ ಪಾತ್ರೆಂಚಿನ ಜಿಲ್ಲಾ ಪಂಚಾಯತ್ ಸರಿಯಾನ ತುಂಗ ಬಂಗೇರಿಗೆ ಅಭಿನಂದನೆಗಳು. ದುಂಬತ ನಮ್ಮ ಈ ಕಾರ್ಯದ ಪಕ್ಷದ ಕಾರ್ಯಕ್ರಮನ ಒತ್ತೊಂದು ಈ ಪಕ್ಷಕ್ಕೆ ನೀ ಸೇರ್ಪಡೆ ಆಪಣಂಚಿನ ಶಶಿಧರ್ ನಾಯಕ್ ಮೇರಣ ನಮ್ಮ ಶಾಸಕರು ಪಕ್ಷಕ್ಕೂ ಅರಣ ಸ್ವಾಗತ ಮಲ್ಪೆರಲೇರು. ಶಶಿಧರ ನಾಯಕ್ ವೇದಿಕೆಗೆ ಬರಡು ಎಂಗಳ ಪಕ್ಷದ ಧ್ವಜ ನಾನು ಸ್ವೀಕಾರ ಮಾಡ್ತದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತೆ ಅದು ಸೇರ್ಪಡೆಯವರ ಅಪಣ ಶಶಿಧರ್ ನಾಯಕ್ ಮೇರೆಗೆ ಅಭಿನಂದನೆಗಳು. ಅಭಿನಂದನೆಗಳು. ದುಂಬತ್ತ ರಾಜ್ಯ ಕ್ಯೂನೆಕ್ಸ್ ಸಂಸ್ಥೆದ ಅಧ್ಯಕ್ಷರಾದ ಹರಿಕೃಷ್ಣ ಬಂಟ್ವಾಳ್ರ ನವನ ಉದ್ದೇಶದ ಪಾತೆರಡು ಬಣದಂಡ ವಿನಂತಿ ಬಂತಂದಲ್ಲ. ಶಾಸಕರೇ, ಮಂಡಳದ ಅಧ್ಯಕ್ಷರೇ, ವೇದಿಕೆ ಪೂರ ಎನ್ನ ಪಕ್ಷದ ನಾಯಕರೇ, ಯಾನು ಕನ್ನಡ ಬಾತಿರೋದು ಕನ್ನಡ ಒಂದು ಪೂರ್ಣ ಪಾಡು ವಿಡಿಯೋ ಗೊತ್ತಂಡೆ ಇದರ ಶುರು ಯಾನಿತ್ತೆ ಬೋಲೋ ಭಾರತ್ ಮಾತಾ ಕಿ ಜೈ ಇಂದು ಮನ್ಪೆ ಪೂರ ಒಂದು ಜಡವತ್ತನಿತ್ತೆ ಲಕ್ಕೊಡಿತ್ತೆ. ನಮ್ಮ ಗಾಂಧಿ ಪುರಸ್ಕಾರಕ್ಕೆ ಕೈತಲ್ ಪೋತ ನಿಜ. ಎಂಕಲ್ಲ ಶಾಸಕರು ರಾಜೇಶ್ ನಾಯ್ಕರು ಬೋಡಿತನಾಥ್ ಕಂತ ಪಾಡ್ದೇರು ನಿಜ. ಮಾತೆರೆಗೆ ಲೈತ ಲಾಭ ತೆಗೆದ್ರು ನಿಜ. ಇನಿ ಮುಟ್ಟ ಜೀವಮಾನಡು 30 ವರ್ಷ ರಮಾನಾಥ್ರೆ ಶಾಸಕರಾದ MLA ಆದ ಮಂತ್ರಿ ಆದ್ರಲ್ಲ ಮೂಲ ಈತ ಜನಕ್ಕೆ ಸಮ್ಮಾನ ಯೋಜನೆ ಆಜಿ ಸಾರ 10 ಸಾರ ಬ್ಯಾಂಕ್ಗೆ ಬೂರ್ದನೆ ಇರ್ನಲ್ಲ ಬೂರ್ದನೆ ಬೊಕ್ಕ ನಿಕ್ಕು ಲಕ್ಕೋಡ ಐಕ್ಯ ಮನ್ಯಾನ ನಿಕ್ಲಿಗೆ ಜನ್ಧನ್ ಯೋಜನೆ ಉಚಿತ ಗ್ಯಾಸ್ 23 ಪಡೆಗೊಳ್ದಾಗ ಗುಡ್ಡೆ ಬೋದು ಕಣಕ್ಕೆ 10 ಇಲ್ಲಡೆಗೆ ಧರ್ಮಾರ್ಥವಾದ ಕಂತು ಕೊರ್ನಾರ ಕ್ಲಿಯರ್ ಮೋದಿ ಸರ್ಕಾರ ಕಂತು ಕೊರ್ನತ್ತೆ ಅಪ್ಪಣ ಮೋದಿ ಸರ್ಕಾರ ದಾಯಕೊರ್ನೊಂದು ಕೆಂಡ ಈ ದೇಶದ ಜನ ಕಾಂಗ್ರೆಸ್ದ ಗುಲಾಮರಾದಿದ್ದಾರೆ. ನನ್ನ ಗುಲಾಮರಾದ ಬದುಕೊಡ್ಚಿ ಈ ದೇಶದ ಯಜಮಾನರಾದ ಬದುಕೊಡು. ಈ ಮಣ್ಣು ನಿಕ್ಲಿಗೆ ಅಂಜಿನ ಶಕ್ತಿ ಕೊಡ್ತಾನೆ ಮಣ್ಣಕ್ಕೋಸ್ಕರ ಈ ಮಣ್ಣಿಗೆ ನಿಗುಲಿತ ಘೋಷಣೆ ಹಾಕೊಡು. ಬೋಲೋ ಭಾರತ್ ಆಚೆಗೆ ಅಪ್ಪಣೆ ನಿಖುಲ್ ಘೋಷಣೆ ಪಾಡೋಣಿ ರಾಜೇಶ್ ನಾಯ್ಕರಿಗೆ ಹತ್ತು ನಿಖುಲ್ ಘೋಷಣೆ ಪಾಡು. ನಿಖಿಲಿಗೆ ನೀರು ಕೊಡ್ತಾನೆ ಈ ಭೂಮಿಗೆ ಘೋಷಣೆ ಪಾಡೋಣಿ. ನಿಖಿಲಿಗೆ ಬದುಕಿಯರೆ ಗಾಲಿ ಕೊಡ್ತಾನತ್ತ ಈ ಮಣ್ಣಿಗೆ ನಿಖಿಲ್ದು ಘೋಷಣೆ ಪಾಡೋಡು. ನಿಖಿಲಿಗೆ ಬೊಲ್ಪು ಕೊಡ್ತಾನ ಈ ದೇಶಕ್ಕೆ ನಿಖಿಲು ಕಣ್ಣು ಮುಚ್ಚಿದ ಘೋಷಣೆ ಹಾಕೊಡು. ಎಂಚ ಘೋಷಣೆ ಹಾಕೊಡು ರಡ್ಡು ಕೈಲ ದೆರ್ತದ್ದು ಮೂಲು ಘೋಷಣೆ ಹಾಕಿನ ಶಬ್ದ ರಮಾನಾಥರೈ ಜೆಪ್ಪೆರವಲ್ಲಿ ಆ ನಮನದ ಘೋಷಣೆ ಹಾಕೊಡು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ 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 ಜೈ ಹಿಂದ್ ಅಂಚ. ಆದರೆ ನಿನ್ನೆ ನಡೆದಂಥ ಒಂದು ಘಟನೆ, ಬಂಟ್ವಾಳದ ಪುರಸಭೆಯಲ್ಲಿ ನಡೆದಂಥ ಒಂದು ಘಟನೆ ಇದೆಯಲ್ಲ, ಅದನ್ನು 22ನ ಮೂಡಪಡುಕೋಡಿಯ ಎಲ್ಲ ಮನೆಗಳಿಗೆ ಮುಟ್ಟಿಸಬೇಕು ಅನ್ನೋಂಥ ದೃಷ್ಟಿಕೋನದಿಂದ ನಾನು ನಿಮ್ಮ ಮುಂದೆ ಇವತ್ತು ನಿಂತಿದ್ದೀನಿ. ರಾಜೇಶ್ ನಾಯ್ಕರು 2.5 ವರ್ಷಗಳಿಂದ ಇಲ್ಲಿ ಶಾಸಕರಾಗಿದ್ದಾರೆ.
ಅದಕ್ಕಿಂತ ಮೊದಲು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥವರು ರಮಾನಾಥರೇಗಳು. ಕಳೆದ ಬಾರಿ ಚುನಾವಣೆಯಲ್ಲಿ 15,971 ಓಟು ಕೊಟ್ಟು ನಮ್ಮ ರಾಜೇಶ್ ನಾಯ್ಕರನ್ನು ನೀವೆಲ್ಲ ಗೆಲ್ಲಿಸಿದ್ದೀರಿ, ಆಶೀರ್ವಾದ ಮಾಡಿದ್ದಾರೆ. ನೀವು ಕೊಟ್ಟ ಪ್ರತಿಯೊಂದು ಓಟಿಗೂ ಕೂಡ ಯಾವ ರೀತಿಯಲ್ಲಿ ಚ್ಯುತಿ ಬಾರದಾಗೆ, ಕಪ್ಪು ಚುಕ್ಕೆ ಬಾರದಾಗೆ, ನಿಮ್ಮ ಭಾವನೆಗೆ ಸರಿಯಾಗಿ, ನಿಮ್ಮ ಆಸಕ್ತಿಗೆ ಸರಿಯಾಗಿ, ನಿಮ್ಮ ಸಂಕಲ್ಪಕ್ಕೆ ಸರಿಯಾಗಿ, ನಿಮ್ಮ ಆಶೆ ಆಕಾಂಕ್ಷೆಗಳಿಗೆ ಸರಿಯಾಗಿ ಅವರಿಂದ ಯಾವ ರೀತಿಯಲ್ಲಿ ಹೇಗೆ ಅದನ್ನು ಮುಟ್ಟಿಸಬೇಕೋ ಆ ಎಲ್ಲ ಕೆಲಸಗಳನ್ನು ನಿರ್ವಿಘ್ನವಾಗಿ, ನಿರಪೇಕ್ಷವಾಗಿ, ನಿಸ್ವಾರ್ಥವಾಗಿ ನಿಮ್ಮ ಕಾಲ ಬುಡಕ್ಕೆ ತಂದು ಮುಟ್ಟಿಸಿದಂಥ ಮಹಾನ್ ವ್ಯಕ್ತಿ ಅದು ರಾಜೇಶ್ ನಾಯ್ಕರು. ಇಂಥ ಕೆಲಸ, ಇಂಥ ಒಂದು ನಿಸ್ವಾರ್ಥ ಭಾವನೆಯ ಕೆಲಸ, ಇಂಥ 20 ಅಭಿವೃದ್ಧಿಗೆ ಪೂರಕವಾದಂಥ ಅವರ ಒಂದು ಕಾರ್ಯ ನಡೆಗೆ ಮುಂದಿನ ದಿನದಲ್ಲಿ ನಿಮ್ಮ ಆಶೀರ್ವಾದ ಬೇಕೋ ಬೇಡವಾ, ಅವರು ಇಂಥ ಕಾರ್ಯ ಮಾಡಬೇಕೋ ಬೇಡವಾ ಅನ್ನುವಂಥ ಒಂದು ಚಿಂತನೆ ನಿಮ್ಮಲ್ಲಿ ಹುಟ್ಟಿ ಹೋದಾಗ, ಅದು ಆ ಬೀಜವನ್ನು ಹಾಕಿದಾಗ ಅದು ಮೊಳಕೆ ಬರಬೇಕಲ್ಲ. ಆ ಮೊಳಕೆ ಬರಬೇಕು ಅಂತಾದರೆ ನಿಮ್ಮ ಕೆಲಸ ಇನ್ನೂ ತುಂಬ ಇದೆ. ಈ ದೇಶದ ರಾಜಕಾರಣ, ಈ ರಾಜ್ಯದ ರಾಜಕಾರಣದ ಬಗ್ಗೆ ನಾನು ಈಗ ಮಾತನಾಡೋದಿಲ್ಲ. ನಾನು ನಿನ್ನೆ ಘಟನೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಿನ್ನೆ ಬಂಟ್ವಾಳ ವಿಧಾನ ಪುರಸಭೆಯಲ್ಲಿ 27 ಸೀಟಿಗೆ ಚುನಾವಣೆ ಆಗಿತ್ತು. ಅದರಲ್ಲಿ 11 ಸೀಟು BJPಗೆ ಬಂದಿತ್ತು, 12 ಸೀಟು ಕಾಂಗ್ರೆಸ್ಗೆ ಬಂದಿತ್ತು, 4 ಸೀಟು SDPIಗೆ ಬಂದಿತ್ತು. ನಮಗೆ 2 ಓಟಿತ್ತು ನಿನ್ನೆ, ಒಂದು ರಾಜೇಶ್ ನಾಯ್ಕರದ್ದು, ಮತ್ತೊಂದು ನಳಿನ್ ಕುಮಾರ್ ಕಟೀಲ್ರದ್ದು. ಅಂದರೆ 13 ಓಟು ನಮ್ಮದು, 12 BJPದ್ದು. ನಮ್ಮದು 13 ಸೀಟು, 12 ಕಾಂಗ್ರೆಸ್ ಇದ್ದು, 4 ಓಟು SDPIದು ಇತ್ತು. ನಿಜಕ್ಕೂ ಒಂದು ನಿಸ್ವಾರ್ಥ ರಾಜಕಾರಣ, ಜಾತ್ಯತೀತ ರಾಜಕಾರಣ, ಚುನಾವಣೆ ಸಂದರ್ಭದಲ್ಲಿ ಏನು ಹೇಳಿದ್ದೇವೆ, ಜನರಿಗೆ ಏನು ಭರವಸೆ ಕೊಟ್ಟಿದ್ದೇವೆ, ಜನರ ಮುಂದೆ ಏನು ಮಾತಿಟ್ಟಿದ್ದೇವೆ, ಆ ಪ್ರಕಾರ ಓಟ್ ಆಗುತ್ತಿದ್ದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆಲ್ಲಬೇಕಿತ್ತು, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಬೇಕಿತ್ತು, ಉಪಾಧ್ಯಕ್ಷ ಆಗಿತ್ತು. ಆದರೆ ಆಗಿಲ್ಲ. ಯಾಕಾಗಿಲ್ಲ? ಈ ಕ್ಷೇತ್ರದಲ್ಲಿ ಗೆದ್ದಂತಹ ರಮಾನಾಥರಯ್ಯ ಆ ಕಾಲದಲ್ಲಿ ಮೊನ್ನೆ ಚುನಾವಣೆ ಆದಾಗ ಒಂದು ಜನರ ಮುಂದೆ ಇಟ್ಟರು, ನೀವು ನಮಗೆ ಕಾಂಗ್ರೆಸ್ನವರಿಗೆ ಓಟ್ ಕೊಡಬೇಕು, ನಾವು SDP ಅವರ ಜೊತೆಯಲ್ಲಿ ಯಾವ ಕಾರಣಕ್ಕೂ ಅವರು ಕೋಮುವಾದಿಗಳು, ಅವರ ಜೊತೆ ನಾವು ಹೋಗುವುದಿಲ್ಲ, ಅವರ ಜೊತೆ ನಾವು ಬೆರೆಯುವುದಿಲ್ಲ ಅಂತ ಹೇಳಿತು. ಇದೇ ರಮಾನಾಥರೈ ಶರತ್ ಮಡಿವಾಳನ್ನು ಕೊಂದಿದ್ರು, ತಮ್ಗೆ ಗೊತ್ತಿದೆ ತಮಗೆಲ್ಲ. ಆಗ ಈ ರಮಾನಾಥರೈ ಶರತ್ ಮಡಿವಾಳನನ್ನು ಕೊಲ್ಲಿಕ್ಕೆ ನಾವು ಕಾಂಗ್ರೆಸ್ಗರು ಸಪೋರ್ಟ್ ಮಾಡಿಲ್ಲ, ಅದಕ್ಕೆ SDP ಅವರು ಕಾರಣ ಆಗಿತ್ತು ಅಂತ ಹೇಳಿದರು. ನಾನು ಅದನ್ನು ರಾಜೇಶ್ ನಾಯ್ಕರವರ ಗೆದ್ದ ಒಂದು ಸಮಾರಂಭದವನ್ನು ಬಂಟವರ ಭವನದಲ್ಲಿ ನಾನು ಉಲ್ಲೇಖ ಮಾಡಿದ್ದೆ, ತಮಗೆ ನೆನಪಾಗಬಹುದು. ರಮಾನಾಥರೈ ಕಣತ್ತೂರಿಗೆ ಒಂದು ಹರಕೆ ಹಾಕಿದ್ದ. ನಾನು ಹೇಳಿದ್ದೆ, ಈ ಶರತ್ ಮಡಿವಾಳನ ಹತ್ಯೆ ಹಿಂದೆ ಇರತಕ್ಕಂಥ ಕೋಮುವಾದಿಗಳ ಕೈಗಳಿಗೆ ರಮಾನಾಥರೈ ಇವರು ಬೆಂಬಲ ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಅದು ಯಾವುದಲ್ಲೋ ದೇವರಿಗೆ ಗೊತ್ತು ಅಂತ ಹೇಳಿದ್ದು ನಾನು. ಅವರೇ ಇದರ ಬಗ್ಗೆ ಮಾತನಾಡಿ ಹೇಳಿದ್ರು, ಅದು SDP ಅವರು, ಅದು ನನಗೆ ಗೊತ್ತಿಲ್ಲ, SDP ಅವರ ಕೈವಾಡದಲ್ಲಿ ಇರ್ಬೋದು, ನನ್ನ ಕೈವಾಡ ಇಲ್ಲ ಅಂತ ಹೇಳಿದರು. ಮತ್ತೆ ಹರಕೆ ಹೊತ್ತರು, ಎಲ್ಲಿ ಕಣಪಾಡಿಗೆ ಹೋಗಿ ಆ ಕಾಣತ್ತೂರಿಗೆ ಹೋಗಿ ಹರಕೆ ಹೊತ್ತಿದ್ರು. ನನ್ನ ಹರಿಕೃಷ್ಣ ಬಂಟ್ವಾಳಿಗೆ ನೋಡಬೇಕು, ಅದು ನನಗೆಲ್ಲ ನೋಟ್ಸ್ ಬರ್ತಂತ ಹೇಳಿದರು. ಕಣತ್ತೂರಿಗೆ ಹೋಗಿ ನೋಟ್ಸ್ ಬರ್ತಲ್ಲ. ನಾನು ಹಾಗೆ ಹೇಳಿದ್ದೆ, SDP ಅವರ ಜೊತೆ ನಾನು ಹೇಳಿದ್ದಲ್ಲ, ರಮಾನಾಥರಯ್ಯವರೇ ಓಟಿನ ಸಂದರ್ಭದಲ್ಲಿ ಹೇಳಿದರು. ಆದರೆ ಓಟಿನ ಸಂದರ್ಭದಲ್ಲಿ ಮೊನ್ನೆ ಹೇಗೆ ಹಾಕಿದ್ರು ಹಾಗೆ ನಾಮಿನೇಷನ್ ಹಾಕಿದ್ರು SDP ಅವರು. ರಮಾನಾಥರಯ್ಯ ವಿರುದ್ಧ ನೀಡುತ್ತೇನೆ ಅಂತ ಓಟಿಗೆ ನಾಮಿನೇಷನ್ ಹಾಕಿದ್ರು. ಓಟಿಗೆ ಹಿಂದೆ ಪಡೆಯುವಂಥ ಕಾಲಘಟ್ಟದಲ್ಲಿ ಎಲ್ಲರೂ ಈ ಸರಿ SDP ಓಟು ಕುಂತು ಈ ಸರ್ತಿ ರಮಾನಾಥರಯ್ಯ ಕಂಟೆಸ್ಟ್ ಮಲ್ಪಿರ ಓಟ್ ಆಗುವಾಗ ವಾಪಸ್ ತೆಗೆದ್ರು. ಹೇಗೆ ವಾಪಸ್ ತೆಗೆದ್ರು? ನಾನು ಅದಕ್ಕೆ ಹೇಳಿದೆ, ಸುಮ್ಮಗೆ SDP ಅವರು ಓಟು ಹಿಂದೆ ತೆಗೆಯುವುದಿಲ್ಲ, ಅಲ್ಲಿ ನಾಣ್ಯದ ಚಲಾವಣೆ ಆದಾಗ ಮಾತ್ರ ಹಿಂದೆ ತೆಗೆಯೋದು ಹೌದು ಹೇಳಿದರು. ನಾನು ಹೇಳಿದೆ, ಯಾಕೆ ಹಿಂದೆ ತೆಗೆದ್ರು? ರಮಾನಾಥರೈ ಗೆಲ್ಲಬೇಕು ಅಂತ SDP ಅವರು
ಒಂದು ಕಾಲದಲ್ಲಿ SDP ಅವರು ಮಾಡಿದ್ದು ಶರತ್ ಮಡಿವಾಳನ ಹತ್ಯೆ ಹಿಂದೆ SDP ಅವರ ಕೈವಾಡದಂತೆ ಹೇಳಿದವರೇ ರಮಾನಾಥ ರೈಗಳು, ನಾವಲ್ಲ ಹೇಳಿದ್ದು. ಆದರೆ ಮೊನ್ನೆ 2 ದಿವಸಗಳ ಹಿಂದೆ ನಿನ್ನೆ SDP ಅವರು ನಾವೆಲ್ಲ ಒಟ್ಟಿಗಿದ್ದೆವು. ನಳಿನ್ ಕುಮಾರ್ ಕಟೀಲ್ರವರು ಬಂದಿದ್ದರು, ರಾಜೇಶ್ ನಾಯ್ಕರು ಹಾಜರಿದ್ದರು. SDP ಅವರು ಈ ಚುನಾವಣೆ ನಿಲ್ತಾರೆ, ಅವರು ಕಂಟೆಸ್ಟ್ ಮಾಡ್ತಾರೆ ಅಂತಿದ್ರು, ಹಾಕಿದರು. ಒಂದು 10 ನಿಮಿಷ ಇರುವಾಗ ವಾಪಸ್ ತೆಗೆದರು. ರಮಾನಾಥ ರೈ ಜೈ ಅಂತ ಹೇಳಿದ್ರು. ಕಾಂಗ್ರೆಸ್ರು ಹೇಳಿದ್ದಲ್ಲ, SDP ಅವರು ಹೇಳೋದು. ರಮಾನಾಥ ರೈ ನಾವು ಅಲ್ಲೇ ಇದ್ದೇವೆ, ನಾನು ದೇವದಾಸ್ ಶೆಟ್ಟಿ ಇದ್ದೇವೆ. SDP ಅವರು ರಮಾನಾಥ ರೈ ಜೈ ಅಂತ ಹೇಳಿದ್ರು, ವಿಡ್ರಾ ಮಾಡಿದರು. ಈ ಟ್ರೋಲ್ ಬರ್ತಾ ಉಂಟು ಈಗ. ಯಾವ ಕೋಮುವಾದಿಗಳು ನಾವು ಜೊತೆ ಬೆರೆಯುವುದಿಲ್ಲ, ನಾವು ಯಾರ ಸಹಾಯವೂ ಬೇಡ ಹೇಳಿದಂಥ ರಮಾನಾಥ ರೈ ಇದಿದೆಯಲ್ಲ, ಇವತ್ತು ಸಾಮಾಜಿಕ ಜಾಲದಲ್ಲಿ ನೋಡಿದಿರಲ್ಲ ನೀವು, ಬರ್ತಾ ಉಂಟು. ವಾಪಸ್ ತೆಗೆದರು. ನಮಗೂ ಬಂದಿತ್ತು, ಈತ ಲಕ್ಷ ಕೊರ್ಪರ್ನೆಂಕಲು ನಿಕ್ಲಿಗೆ ಸಪೋರ್ಟ್ ಮಲ್ಪ ಅಂದು. ರಾಜೇಶ್ ನಾಯ್ಕ ಹೇಳಿದ್ರು, ನಿಮ್ಮ ಸಪೋರ್ಟಿಂದ ನಮಗೆ ಅಧಿಕಾರ ಬೇಡ, ನಾವು ಜನರ ಆಶೀರ್ವಾದದಿಂದ ಮಾತ್ರ ಅಧಿಕಾರ ಮಾಡ್ತೇವೆ ಹೊರತು ನಿಮ್ಮಂಥ ಕೋಮುವಾದಿಗಳ ಇದರಿಂದ ನಾವು ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದವರು ರಾಜೇಶ್. ಆ ಗಂಡೆದೆ ಅವರಲ್ಲಿದೆ. ಇವತ್ತು ರಮಾನಾಥ ರೈಯ ಮುಖ ಗೊತ್ತಾಯಿತು. ಶರತ್ ಮಡಿವಾಳನ ಹತ್ಯೆ ಮಾಡಿದಂತಹ SDP ಜೊತೆ ರಮಾನಾಥ ರೈ ಇವತ್ತು ರಾಜಿ ಮಾಡೋದಾದರೆ, ಅವರ ಜೊತೆ ಅಧಿಕಾರ ಮಾಡೋದಾದರೆ, ಮುಂದಿನ ಚುನಾವಣೆಯಲ್ಲಿ ರಮಾನಾಥ ರೈಯ ಸೋಲಿಗೆ SDP ಅವರ ಕೊನೆಯ ಮೊಳೆ ಹಾಕಬೇಕು. ನೀವು ಯಾರು ಗೆಲ್ಲಿಸ್ಬೋದು ಏನು, SDP ಅಲ್ಲೂ ಗೆದ್ದ ಕೂಡಲೇ ರಮಾನಾಥ ರೈ ಜೈ ಹೇಳಬಹುದು. ಹೇಳ್ತೀನಿ ರಾಜೇಶ್ ನಾಯಕರೇ, ರಮಾನಾಥ ರೈಯ ಸೋತ ಪೆಟ್ಟಿಗೆ ಉಂಟಲ್ಲ, ಅದಕ್ಕೆ ದೊಡ್ಡ ಒಂದು ಆಣಿ ನಿನ್ನೆಯ ಮತದಾನಲಾಗಿದೆ. ಇನ್ನು ರಮಾನಾಥ ರೈ ಜೀವಮಾನದಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಕಾಲಕ್ಕೂ ಯಾವ ಸಂದರ್ಭದಲ್ಲೂ ಎಂಥ ಮಟ್ಟದಲ್ಲೂ ಕೂಡ ರಮಾನಾಥ ರೈ ಮುಂದಿನ ಚುನಾವಣೆಯಲ್ಲಿ ಎಂತ ಹೇಳ್ತಾರೆ, ಡೆಪಾಸಿಟ್ ಕಳೆಯುವಂಥ ಪರಿಸ್ಥಿತಿ ಬರ್ತದೆ ನೋಡಿ. ಹೌದಲ್ಲ ನೋಡಿ, ನಾನು ಈ ಕ್ಷೇತ್ರದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು DJ ಹಳ್ಳಿ, ಬೆಂಗಳೂರಿನಲ್ಲಿ DJ ಹಳ್ಳಿಯಲ್ಲಿ ಎಷ್ಟು ಜನರ ಮನೆಗೆ ಬೆಂಕಿ ಬಿತ್ತು. ಅಖಂಡ ಶ್ರೀನಿವಾಸ ಮಾರ್ತಿ ಕಾಂಗ್ರೆಸ್ಸಿನ ದಲಿತ ಒಬ್ಬ MLA ಶಾಸಕರ ಮನೆಯನ್ನು ಹೊತ್ತಿಸಿದರು. ಯಾರು ಹೊತ್ತಿಸಿದ್ದು? ಪತ್ರಿಕೆ ನೋಡಿದ್ದೀರಾ, TV ನೋಡಿದ್ದೀರಾ, ಸಾಮಾಜಿಕ ಜಾಲತಾಣ ನೋಡಿದ್ದೀರಿ. ಇವತ್ತು ಒಬ್ಬ ಕಾಂಗ್ರೆಸ್ಸಿನ ಕಾಂಗ್ರೆಸ್ನ MLA ಮನೆಗೆ ಬೆಂಕಿ ಕೊಟ್ಟವರು SDPI ಮತ್ತು KFD ಅನ್ನುವಂಥದ್ದನ್ನು TV ಅವರು ಹೇಳ್ತಾ ಇದ್ದಾರೆ. ನಾನು ಹೇಳೋದಲ್ಲ, TV ಅವರು ಹೇಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಮನೆಗೆ ಬೆಂಕಿ ಕೊಟ್ಟವರ ಆ SDPI ಜೊತೆ ರಮಾನಾಥ ರೈ ಅಂತಹ ಒಬ್ಬ ರಾಜಕಾರಣಿ ಇವತ್ತು ಮತ್ತೆ ರಾಜಿ ಮಾಡಿಕೊಂಡು ಅಧಿಕಾರ ತೆಗೊಳ್ಳೋದಂದ್ರೆ, ಇಂಥ ರಮಾನಾಥ ರೈಯ ಪಕ್ಷ ಇಲ್ಲಿದೆಯಲ್ಲ, ಇದು ಈ ದೇಶಕ್ಕೆ ಅಪಾಯ ಮಾತ್ರ ಅಲ್ಲ, ಊರಿಗೆ ಅಪಾಯ ಮಾತ್ರ ಅಲ್ಲ, ನಮ್ಮ ತಾಲೂಕಿಗೆ ಅಪಾಯ, ನಮ್ಮ ರಾಜ್ಯಕ್ಕೂ, ಜಿಲ್ಲೆಗೆ ಅಪಾಯ, ನಮ್ಮ ರಾಜ್ಯಕ್ಕೂ ಇದು ಅಪಾಯ. ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ಈ ನಿಮ್ಮ ಇರುವತ್ತೂರು ಗ್ರಾಮದಲ್ಲಿ, ಮೂಡಪಡುಗೋಡು ಗ್ರಾಮದಲ್ಲಿ ಯಾವುದೇ ಒಬ್ಬ ಕಾಂಗ್ರೆಸ್ ಪಂಚಾಯತ್ ಸದಸ್ಯ ಗೆಲ್ಲದಂಥ ಪರಿಸ್ಥಿತಿಯನ್ನು ನೀವು ನಿರ್ಮಾಣ ಮಾಡಿದರೆ ನೀವು ನಿಜವಾದಂಥ ಈ ದೇಶದ ನಿಜವಾದಂಥ ನಾಗರಿಕರಾಗ್ತೀರಿ. ಅದಕ್ಕೆ ನಿಮಗೆ ಹೇಳಿದ್ದು, ನಿಮಗೆ ಅನ್ನ ಕೊಟ್ಟ ಭೂಮಿಯನ್ನು ಮರಿಬೇಡಿ, ನಿಮಗೆ ಅನ್ನ ಕೊಟ್ಟಂಥ ಗಾಳಿ ಕೊಟ್ಟಂಥ ಈ ಭೂಮಿಯನ್ನು ಮರಿಬೇಡಿ, ನೀರು ಕೊಟ್ಟಂಥ ಭೂಮಿಯನ್ನು ಮರಿಬೇಡಿ, ಬೆಳಕು ಕೊಟ್ಟಂಥ ಭೂಮಿಯನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ಈ ದೇಶ ಭಾರತದ ಸಂಸ್ಕೃತಿ ಇರತಕ್ಕಂಥದ್ದು. ಇಲ್ಲಿ ಪಾಕಿಸ್ತಾನದ ಸಂಸ್ಕೃತಿಯನ್ನು, ಇಸ್ಲಾಂ ದೇಶದ ಸಂಸ್ಕೃತಿಯನ್ನು, ಇಂಡೋನೇಷ್ಯಾದ ಸಂಸ್ಕೃತಿಯನ್ನು, ಸಿರಿಯಾ ದೇಶದ ಸಂಸ್ಕೃತಿಯನ್ನು, ಲಿಬಿಯಾ ದೇಶದ ಸಂಸ್ಕೃತಿಯನ್ನು ಇಲ್ಲಿ ಬಿತ್ತತಕ್ಕಂಥವರ ಜೊತೆ ಇವತ್ತು ರಾಜಕಾರಣ ಮಾಡುವಂಥ ನೀಚ ಬುದ್ಧಿಗೆ ಹೋಗಿದ್ರೆ ಇದು ಆಲೋಚನೆ ಮಾಡಬೇಕು. ಕಾಂಗ್ರೆಸ್ ಅಂತ ಹೇಳಿದ್ರೆ ಇದು ಭಸ್ಮಾಸುರ. ನನ್ನ ದೃಷ್ಟಿಯಲ್ಲಿ ಭಸ್ಮಾಸುರ. ಈ ಭಸ್ಮಾಸುರನ ಹತ್ಯೆ ಆಗದೆ ಹೋದರೆ, ರಕ್ತ ಬೀಜಾಸುರರು ಇವರೆಲ್ಲ ರಕ್ತ ಬೀಜಾಸುರರು, ಇಂಥವರನ್ನು ಮುಗಿಸದೆ ಹೋದರೆ ಈ ದೇಶ ಕಟ್ಟಲಿಕ್ಕೆ ಕಷ್ಟ ಆಗಬಹುದು. ಇವತ್ತು ಮೋದಿಯವರೊಂದು ಕನಸಿದೆ. ಏನು ಕನಸು? ಭಾರತವನ್ನು ವಿಶ್ವಗುರುವಾಗಿ ಮಾಡಬೇಕು ಅಂತ. ವಿಶ್ವಗುರು ಆಗಬೇಕು ಅಂತಾದರೆ ಡೆಲ್ಲಿಯಿಂದ ಆಗುವುದಿಲ್ಲ, ಬೆಂಗಳೂರಿಂದ ಆಗುವುದಿಲ್ಲ, ಮುಂಬೈಯಿಂದ ಆಗುವುದಿಲ್ಲ, ಲಕ್ನೋದಿಂದ ಆಗುವುದಿಲ್ಲ, ಪಾಟ್ನಾದಿಂದ ಆಗುವುದಿಲ್ಲ, ಚೆನ್ನೈಯಿಂದ ಆಗುವುದಿಲ್ಲ. ವಿಶ್ವಗುರು ಭಾರತ ಆಗಬೇಕು ಅಂತ ಆದರೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ
ಬಂಟ್ವಾಳ ತಾಲೂಕಿನ ಇರುವತ್ತೂರು ಗ್ರಾಮದಂಥ ಮೂಡಪಡುಕೋಡು ಗ್ರಾಮದಂಥ ಗ್ರಾಮ ಇದೆ ಪಂಚಾಯತ್ ಇದೆಯಲ್ಲ, ಇಲ್ಲಿನ ಪ್ರತಿಯೊಂದು ಪಂಚಾಯತ್ಗಳು ಕೂಡ ಕಾಂಗ್ರೆಸ್ಸನ್ನು ಬದಿಗೊತ್ತಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಹಾರಿಸುವಂತಹ ಮಟ್ಟಕ್ಕೆ ನೀವು ಎತ್ತಿ ನಿಂತರೆ ಮಾತ್ರ ವಿಶ್ವ ಭಾರತ ಕಟ್ತಾ ಇದೆ. ಪ್ರತಿಯೊಂದು ಗ್ರಾಮ ಭಾರತದಲ್ಲಿ ದೇಶ ಎದ್ದರೆ ಮಾತ್ರ ವಿಶ್ವಗುರು ಭಾರತ ಆಗುತ್ತೆ, ಹೊರತು ಇಲ್ಲದ್ರೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ನರೇಂದ್ರ ಮೋದಿ ಹೇಳಿದ್ದು, ಈ ದೇಶದ ಪ್ರತಿಯೊಂದು ಗ್ರಾಮ ಭಾರತದಲ್ಲಿ ಇರತಕ್ಕಂಥ ಎಲ್ಲ ನನ್ನ ಹಳ್ಳಿಯ ರೈತರಿಗೆ 2022 ಒಳಗೆ ಅವರ ಇನ್ಕಮ್ ಅಂದರೆ ಅವರ ಸಂಪಾದನೆಯನ್ನು ದ್ವಿಗುಣಗೊಳಿಸುವಂಥ ಕೆಲಸಕ್ಕೆ ನಾನು ಕೈ ಹಾಕ್ತೇನೆ ಅಂತ ಹೇಳಿದ್ದಾರೆ. ಯಾವತ್ತಾದರೂ ನಿಮ್ಮ ಅಡಿಕೆ, ಇಲ್ಲಿ ಎಲ್ಲರೂ ಸದಾ ಅಡಿಕೆ ಇಟ್ಟವರೇ ನೀವು, ಯಾವತ್ತಾದರೂ ಹೊಸ ಅಡಿಕೆಗೆ ಈಗಲೇ 330 ರೂಪಾಯಿ ಇದ್ರೆ ನೀವು ಕೇಳಿದ್ದೀರಾ? ಅದು ಕೂಡ ಕೊರೋನಾ ಬಂದಂಥ ಕಾಲಘಟ್ಟದಲ್ಲಿ ಯಾಕೆ ಬಂತು? ತೆಂಗಿನಕಾಯಿಗೆ ಕೇಳ್ತಾ ಇದ್ದಾರೆ 36 ರೂಪಾಯಿ ಕೆಜಿಗೆ ಇವತ್ತು. ಇದು 2022ಕ್ಕೆ ರೈತರ ಇನ್ಕಮ್ ಸಂಪಾದನೆ ಜಾಸ್ತಿ ಆಗುವಂಥ ಮಟ್ಟಕ್ಕೆ ಇವತ್ತು ದೇಶದ ಆಡಳಿತ ಆ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಹೌದು, ಇವತ್ತು ನಮ್ಮ ಶಂಕರ್ ಶೆಟ್ಟರು ಹೇಳಿದರು, ರಾಜೇಶಣ್ಣ ಇಲ್ಲಿ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟ್ರು ಸರಿ ಇದ್ದಾರೆ ಮತ್ತು ಪೊಲೀಸ್ನವರು ಸರಿ ಇಲ್ಲ ಅಂತ. ಹೌದು, ಸತ್ಯ ನಾನು ಹೇಳ್ತಾ ಇದ್ದೀನಿ. ಒಂದು ರಾಜ್ಯವನ್ನು, ಒಂದು ತಾಲೂಕನ್ನು, ಒಂದು ಜಿಲ್ಲೆಯನ್ನು ಕಟ್ಟಬೇಕು ಅಂತಾದರೆ ನಮ್ಮ ಚಿಂತನೆಗೆ ಸರಿಯಾದಂತಹ, ನಮ್ಮ ಆಲೋಚನೆಗೆ ಸರಿಯಾದಂತಹ, ನಮ್ಮ ಸಂಕಲ್ಪಕ್ಕೆ ಸರಿಯಾದಂತಹ, ನಮ್ಮ ವಿಷನ್ ಅಂದರೆ ಒಂದು ಗುರಿಗೆ ಇದ್ದರೆ ನಮಗೆ ಸರಿಯಾದ ಅಧಿಕಾರಿಗಳ ಅಗತ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಕೆಲವು ಕಡೆಯಲ್ಲಿ ರಮಾನಾಥರಿಯ ಚೇಲಗಳು ತುಂಬ ಕಡೆಯಲ್ಲಿದ್ದಾರೆ. ಪೊಲೀಸ್ ಸ್ಟೇಷನ್ನಲ್ಲಿದ್ದಾರೆ, ತಾಲೂಕು ಪಂಚಾಯತ್ನಲ್ಲಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಲಿ ರಮಾನಾಥರಿಯ ಚೇಲಗಳು, ಕಾಂಗ್ರೆಸ್ನ ಚೇಲಗಳು ಇನ್ನೂ ಇದ್ದಾರೆ. ಈ ಚೇಲಗಳನ್ನು ನಾವು ಚೀಲ ಹಾಕಿ ಕಟ್ಟಿ ಕಳಿಸದೆ ಹೋದರೆ ನಮಗೆ ಭಾಳ ಕಷ್ಟ ಇದೆ. ಈ ಚೇಲಗಳನ್ನು ಚೀಲದಲ್ಲಿ ಕಟ್ಟಲೇಬೇಕು ನಾವು. ಅದರಲ್ಲಿ ಮುಲಾದಿ ಬೇಡ ನಮಗೆ ಪಕ್ಷ ಮುಖ್ಯ ಅಲ್ಲ. ಈಗ ನಮ್ಮ ಗ್ರಾಮದ ಜನರ ಬದುಕು ಮುಖ್ಯ. ಪಕ್ಷಕ್ಕೋಸ್ಕರ ನಾನು ಮಾತಾಡ್ತಾ ಇಲ್ಲ. 22 ಗ್ರಾಮದ ಪ್ರತಿಯೊಬ್ಬ ಸದಸ್ಯ, ಪ್ರತಿಯೊಬ್ಬ ರೈತ, ಒಬ್ಬ ಕೃಷಿ ಕಾರ್ಮಿಕರು, ಬೀಡಿ ಕಾರ್ಮಿಕರು ನೆಮ್ಮದಿಯಿಂದ ನೈಜ ಬದುಕಿನಿಂದ ಬದುಕತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅಂತಾದರೆ ಮಾಡತಕ್ಕ ಸರ್ಕಾರದ ಎಲ್ಲ, ಯಾಕಂದರೆ ಇವತ್ತು ನಾನು ನೋಡ್ತಾ ಇದ್ದೀನಿ ಎಲ್ಲ ವ್ಯವಸ್ಥೆಗಳು ಬರೀ ದುಡ್ಡಿನ ಮೇಲೆ ನಡೀತಾ ಇದೆ. ಅದು ತಮಗೂ ಗೊತ್ತಿದೆ, ದೇವದಾಸ್ ಶೆಟ್ಟರಿಗೆ ಗೊತ್ತಿದೆ, ನಮ್ಮ ತುಂಗಪ್ಪಂಗೇರರಿಗೆ ಗೊತ್ತಿದೆ, ನನಗೆ ಅದರ ಇಂಚು ಗೊತ್ತಿದೆ ನನಗೆ. ಆದರೆ ನಾವು ಇವತ್ತು ಕೆಲವು ಕಡೆಯಲ್ಲಿ ಖಡಕ್ಕಾಗಬೇಕು. ನಮ್ಮ ರಾಜೇಶಣ್ಣ ಸ್ವಲ್ಪ ಅವರಿಗೆ ಎಂತ ಹೇಳ್ತಾರೆ, ಅವರು ಸ್ವಲ್ಪ ದೈವಭಕ್ತರು. ಅವ್ರು ದೈವಭಕ್ತ, ಅವರ ಹೆಂಡತಿಯು ದೈವಭಕ್ತ, ಇವರು ದೈವಭಕ್ತ. ನಮ್ಮದು ಪಾಪದ ವ್ಯಕ್ತಿ ಅಂತ ಹೇಳಿದ್ರೆ ಪಾಪದ ವ್ಯಕ್ತಿ ಅಲ್ಲ ಅವರಲ್ಲಿ ಒಂದು ತಾಳ್ಮೆ ಇದೆ. ನಾವು ಸ್ವಲ್ಪ ಎಗ್ರೆಸಿವ್, ನಾವು ಸ್ವಲ್ಪ ಎಂಥದ್ದು ಅರ್ಜುನ ಭೀಮನಾಗಿ, ಅವರು ಸ್ವಲ್ಪ ಧರ್ಮರಾಯನಾಗಿ. ಆದರೆ ಅದು ಬೇಕು ಅಂತಲ್ಲ, ಬೇಕು. ಆದರೆ ಕೆಲವು ಸಲ ನಾವು ಎದ್ದು ನಿಲ್ಲಬೇಕಾಗತ್ತೆ. ಎಷ್ಟಿದೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳೋದು, ನನ್ನ ಚಿಂತನೆಗೆ ಸರಿಯಾದಂತಹ, ರಾಜೇಶಣ್ಣ ವಿವೇಕಾನಂದರು ಹೇಳಿದರು, ನನ್ನ ಚಿಂತನೆಗೆ ಸರಿಯಾದಂತಹ, ನನ್ನ ಸಂಕಲ್ಪಕ್ಕೆ ಸರಿಯಾದಂತಹ, ನನ್ನ ಯೋಚನೆಗೆ ಸರಿಯಾದಂತಹ 100 ಜನ ಯುವಕರು ನನಗೆ ಕೈಗೆ ಸಿಕ್ಕಿದರೆ ಈ ಜಗತ್ತಿನ ಇತಿಹಾಸದ ಪ್ರವಾಹವನ್ನೇ ಬದಲಾಯಿಸಬಲ್ಲೆ ಅಂತ ಹೇಳಿದಂಥ ಸ್ವಾಮಿ ವಿವೇಕಾನಂದ ಇದೆಯಲ್ಲ, ಅದನ್ನು ನಾನು ನಿಮಗೆ ನೆನಪಿಸ್ತಾ ಇದ್ದೇನೆ. ಇವತ್ತು ನಾವು ಬದಲಾವಣೆ ಆಗಬೇಕು ಅಂತಾದರೆ, ನಮ್ಮ ಕೆಲಸಗಳು ಸುಗಮವಾಗಿ ನಡೀಬೇಕು ಅಂತಾದರೆ, ನಮ್ಮ ಕಾರ್ಯಕರ್ತರ ಮನಸ್ಸಿಗೆ ನೆಮ್ಮದಿಯ ಬದುಕು ಸಿಗಬೇಕು ಅಂತಾದರೆ ಕೆಲವೊಂದು ಚೇಲಗಳನ್ನು ಇಲ್ಲಿಂದ ಓಡಿಸಲೇಬೇಕು. ಅದಕ್ಕೆ ಯಾವ ಮುಲಾದಿ ಬೇಡ, ಯಾವ ಇನ್ಫ್ಲುಯೆನ್ಸ್ ಬೇಡ. ನಮಗೆ ನಮ್ಮ ಕಾರ್ಯಕರ್ತರು ಮುಖ್ಯ, ನಮ್ಮ ಜನ ಮುಖ್ಯ ಆಗಬೇಕು, ಹೊರತು ನಮಗೆ ಯಾವ ವ್ಯಕ್ತಿಗಳು ಮುಖ್ಯ ಆಗಬಾರದು. ಆ ಕೆಲಸ ನಾವು ಮಾಡಲೇಬೇಕು. ಅವು ಎಂಥ ಇನ್ಫ್ಲುಯೆನ್ಸ್ ಬರಲಿ, ಅದು ಪ್ರಶ್ನೆ ಇಲ್ಲ. ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇವತ್ತು ನಾನು ನಿಮ್ಮ ಹತ್ರ ಕೇಳ್ತಾ ಹೋಗಿ, ನಮಗೆ 2 ಜನ ಸಿಕ್ಕಿದ್ದಾರೆ ಕರ್ನಾಟಕದಲ್ಲಿ, ಯಡಿಯೂರಪ್ಪ ಮತ್ತು ನಳಿನ್ ಕುಮಾರ್ ಕಟೀಲ್. ಇವತ್ತು ನಾಳೆ ಶಿರಾ ಮತ್ತು 10ನೇ ತಾರೀಕಿಗೆ ರಿಸಲ್ಟ್ ಬರ್ತದೆ. ಇವತ್ತು ಎಕ್ಸಿಟ್ ಪೋಲ್ ಹಾಕಿದ್ದಾರೆ. 2 ಸೀಟುಗಳು BJPಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ಈಸ್ ಓಕೆ ಬಟ್ ಅಡ್ಮಿನಿಸ್ಟ್ರೇಷನ್ ಈಸ್ ಫೇಲ್ ಅಂತ ಬರ್ತಾ ಇದೆ. ಇವತ್ತು ಟಿವಿಯಲ್ಲಿ ನೀವು ನೋಡಿರ್ಬೋದು, ಪೇಪರ್ನಲ್ಲಿ ಕೂಡ ಬಂದಿದೆ. ಮುಖ್ಯಮಂತ್ರಿಯವರು ಯಡಿಯೂರಪ್ಪನವರು ಒಳ್ಳೆಯ ಚೀಫ್ ಮಿನಿಸ್ಟರ್, ಆದರೆ ಆಡಳಿತ ಇನ್ನು ಕೆಳಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಆಡಳಿತ ಮಾಡತಕ್ಕಂಥವ್ರು ಯಾರು? ನೌಕರರು ನಮಗೆ ಸ್ಪಂದಿಸ್ತಾ ಇಲ್ಲ. ಈ ಎಚ್ಚರಿಕೆ ನಮ್ಮಲ್ಲಿ ಬೇಕು. ಇವತ್ತು ನೌಕರರು ನಮ್ಮ ಭಾವನೆಗೆ ಸರಿಯಾಗಿ, ಪಕ್ಷದ ಭಾವನೆಗೆ ಸರಿಯಾಗಿ, ನಮ್ಮ ಮಂತ್ರಿಗಳ ಯೋಚನೆಗೆ ಸರಿಯಾಗಿ ಅವರು ನಮಗೆ ಸ್ಪಂದಿಸ್ತಾ ಇಲ್ಲ.
ಅವರು ನಮಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ BJP ಅಂದರೆ ಸ್ವಲ್ಪ ಸ್ಟ್ರಾಂಗ್, ಅದು ಸ್ವಲ್ಪ ಅವ್ರ ಲಂಚದ ಬಗ್ಗೆ ಅವರು ಸ್ವಲ್ಪ ಜೋರಿದ್ದಾರೆ, ಇದುವರೆಗೆಲ್ಲ ಗೊತ್ತು. ಇವತ್ತು ಡಾಕ್ಟರ್ ಸುಧಾ ಅಂತ ನೀವು ನೋಡಿರ್ಬೋದು, ಬೆಂಗಳೂರಿನ BDAಯಲ್ಲಿ ಕೆಲಸ ಮಾಡತಕ್ಕಂಥ ಒಂದು ಹೆಣ್ಣು ಮಗಳು, KS ಶ್ರೇಣಿಯ ಹೆಣ್ಣು ಮಗಳು, ಇವತ್ತು ನಿನ್ನೆ ದಾಳಿಯಾಗಿದೆ. ಕೋಟ್ಯಾಂತರ ಅಂದರೆ ಅವರು ಹೋದ ದಾಳಿ ಮಾಡಿದ್ರೆ ಇವತ್ತು ಒಂದು ಹೆಂಗಸಿನ ಮನೆ ಇಲ್ಲಿ ಇಷ್ಟು ಕೋಟಿ ರೂಪಾಯಿಯ ಬಂಗಾರ ಹಣ ಹಸಿ ಹಣ ನೋಡುವಾಗ ಅವರಿಗೆ ದಿಗ್ಭ್ರಮೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದ್ರೆ ಇದೆಲ್ಲ ಕಾಂಗ್ರೆಸ್ಸಿನ ಅವಾಂತರದ ಇದು ಪ್ರಶ್ನೆ. ಇಂಥ ಅಧಿಕಾರಿಗಳಿಗೆ BJP ಇರುವುದು ಮನಸ್ಸಿಲ್ಲ. ಅದಕ್ಕೋಸ್ಕರ ಸರ್ಕಾರ ನೌಕರರಿಗೆ ನಾವು ಇವತ್ತು ಸಂದೇಶ ಕೊಡಬೇಕು. ನಮ್ಮ ಮಂತ್ರಿಗಳ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪರು ಕೊಡುವ ಎಲ್ಲ ಆದೇಶಗಳೇನಿದೆ, ಸಂದೇಶಗಳೇನಿದೆ, ಯೋಜನೆಗಳೇನಿದೆ, ಅದನ್ನು ಕಾರ್ಯಗತ ಮಾಡುವುದಕ್ಕಾಗಿ ನೀವು ಹಿಂದೆ ಮುಂದೆ ನೋಡಿದರೆ ಒಬ್ಬನನ್ನು ಕೂಡ ನಾವು ನಿಮ್ಮ ಆ ಸ್ಟ್ರೀಟ್ನಲ್ಲಿ ಕೂತ್ಕೊಳ್ಳಿಸುವುದಿಲ್ಲ ಅನ್ನೋಂಥ ಒಂದು ಗಟ್ಟಿ ಧ್ವನಿಯನ್ನು ಹೇಳಿದರೆ ಖಂಡಿತವಾಗಿ ಕೂಡ ಇವರು ಹೆದರ್ತಾರೆ. ನಾವು ಇವತ್ತು ಅಂಥ ಕೆಲಸ ಮಾಡುತ್ತಾ ಭಾಳ ಅಗತ್ಯ ಇದೆ. ಅದಕ್ಕೋಸ್ಕರ ಇವತ್ತು ದೇಶಕ್ಕೆ ನಾವು ಇತ್ತು ನಳಿನ್ ಕುಮಾರ್ ಕಟೀಲ್, ನೀವೊಂದು ರಾಜೇಶ್ ಅಣ್ಣನ 15,971ಕ್ಕೆ ನೀವು ಗೆಲ್ಲಿಸಿದ್ರಿ. ನಳಿನ್ ಕುಮಾರ್ ಕಟೀಲನ್ನು ಈ ಕ್ಷೇತ್ರದಲ್ಲಿ 32,000ಕ್ಕೆ ಹೆಚ್ಚು ನೀವು ಓಟ್ ಕೊಟ್ಟು ಗೆಲ್ಲಿಸಿದಿರಾ. ಇವತ್ತು ನಳಿನ್ ಕುಮಾರ್ ಕಟೀಲ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಅವರು ಮೊನ್ನೆ ಯಡಿಯೂರಪ್ಪನವರು ಹೇಳಿದರು, ನನ್ನ ಕಲ್ಪನೆ ಕೂಡ ನಾನು ಯೋಚನೆ ಮಾಡಿಲ್ಲ, ಒಬ್ಬ ನಳಿನ್ ಕುಮಾರ್ ಕಟೀಲ್ರಂಥವರು ಇಂಥ ಒಂದು ಅದ್ಭುತ ರಾಜ್ಯದ ಕಾರ್ಯಕಾರಿಣಿ ಸಮಿತಿಯ ಒಂದು ಸಭೆಯನ್ನು ಇಷ್ಟು ಚೊಕ್ಕಾಗಿ, ಇಷ್ಟೊಂದು ಅಚ್ಚುಕಟ್ಟಾಗಿ, ಯಾವುದಕ್ಕೂ ಕಡಿಮೆ ಬಾರದ ರೀತಿಯಲ್ಲಿ, ಇಂಥ ಇದಾವುದೊಂದು ಉತ್ಸವದ ರೀತಿಯಲ್ಲಿ ಇಡೀ ಮಾರಿ ತೋರಿಸೋದು ನಿಜಕ್ಕೂ ನನಗೆ ಹೆಮ್ಮೆ ಅಂತ ಒಬ್ಬ ಯಡಿಯೂರಪ್ಪ ಹೇಳಬೇಕು ಅಂತಾದರೆ, ನಳಿನ್ ಕುಮಾರ್ ಕಟೀಲ್ರ ಆ ಒಂದು ಒಳಗಿನ ಅವರ ಸಂಘಟನಾ ಶಕ್ತಿಯ ಯಾರಿಗೂ ಗೊತ್ತಿಲ್ಲ. ನಾನು ಮೊನ್ನೆ ಹೇಳಿದೆ, ಎಷ್ಟೋ ಜನ ಹೇಳಿದರು ನಳಿನ್ ಕುಮಾರ್ ಕಟೀಲ್ರ ನೆಂಚಿನ ಮಾರ ಅಧ್ಯಕ್ಷ ಏನು, ಅರೆ ನೆಂಚಿನ ರಾಜ್ಯದ ಇದಾದ ಗೊತ್ತು, ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಗೊತ್ತು, ಪೇಪರ್ನವರು ಕೂಡ ಹಾಕಿದ್ದಾರೆ, ನಾನು ನೋಡಿದ್ದೀನಿ. ಆದರೆ ನಳಿನ್ ಕುಮಾರ್ ಕಟೀಲ್ನ ಒಳಗೆ ಒಬ್ಬ ಅದ್ಭುತ ಸಂಘಟಕ ಇದ್ದಾನೆ ಅಂತ ಗುರುತಿಸಿದ್ದು ನರೇಂದ್ರ ಮೋದಿ, ಅಮಿತ್ ಶಾ. ನೆನಪಿಟ್ಕೊಳ್ಳಿ ನೀವು, ಅವ್ರಿಗೆ ಗೊತ್ತಿತ್ತು ನಳಿನ್ ಕುಮಾರ್ ಕಟೀಲ್. ಇವತ್ತು ನಮ್ಮ ರಾಜ್ಯದ ಎಷ್ಟೋ ಜನ ಆಗಿದ್ದಾರೆ, ಯಡಿಯೂರಪ್ಪರು ಅಧ್ಯಕ್ಷರಾಗಿದ್ದಾರೆ, ಜಗದೀಶ್ ಶೆಟ್ಟರು ಅಧ್ಯಕ್ಷರಾಗಿದ್ದಾರೆ, ಸದಾನಂದ ಗೌಡರು ಅಧ್ಯಕ್ಷರಾಗಿದ್ದಾರೆ, ಸೇಡಮ್ಮನವರು ಅಧ್ಯಕ್ಷರಾಗಿದ್ದಾರೆ, ಬೇರೆ ಬೇರೆ ಜನ ಅಧ್ಯಕ್ಷರಾಗಿದ್ದಾರೆ. ಆದರೆ 1 ವರ್ಷದ ಒಳಗೆ, ಖಾಲಿ 1 ವರ್ಷ ಆಯಿತು ಅವ್ರು ಆಗಿ, ಈ ಕರ್ನಾಟಕವನ್ನು ಕರ್ನಾಟಕದ BJPಯ 37 ಜಿಲ್ಲೆ, 30 ಜಿಲ್ಲೆ ಇರೋದು, ಆದರೆ BJP ಪಟ್ಟಿಗೆ 37 ಜಿಲ್ಲೆ, ಸಂಘಟನಾ 37 ಜಿಲ್ಲೆ. ಈ 37 ಜಿಲ್ಲೆಗೆ 8 ಬಾರಿ ಸುತ್ತಿದ ಒಬ್ಬ ನಾಯಕ ಇದ್ದರೆ ಅದು ನೀವು ಕಳಿಸಿದಂಥ ನಳಿನ್ ಕುಮಾರ್ ಕಟೀಲ್ರವರು. ಸೊ ಇಂಥ ಒಂದು ಶಕ್ತಿ ನಮ್ಮಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ನಿಂತಿದೆ. ಇಲ್ಲಿರುವಷ್ಟು ಕಾರ್ಯಕರ್ತರು ಯಾವ ಜಿಲ್ಲೆಯಲ್ಲಿಲ್ಲ. ಇಲ್ಲಿರ್ತಕ್ಕಂಥದ್ದು ಕಮಿಟ್ಮೆಂಟ್ ಇರತಕ್ಕಂಥ ಕಾರ್ಯಕರ್ತರು ರಾಜ್ಯದ ಯಾವ ಮೂಲೆಯಲ್ಲಿಲ್ಲ. ಆದರೆ ಅದಕ್ಕೆ ಕರಾವಳಿ ಜಿಲ್ಲೆ ಅಂತ ಹೇಳಿದ್ರೆ ಅದು ಕೇಸರಿ ಜಿಲ್ಲೆ ಅಂತಾಗಿದೆ. ಕಳೆದ ಬಾರಿ ಮೋದಿ ಬಂದಾಗ ನಿಮ್ಗೆ ಗೊತ್ತಿರಬಹುದು, ಅವರು ಕಾರ್ನಲ್ಲಿ ಹೋಗಬೇಕಿತ್ತು. ಅಲ್ಲಿಯ ಜನಸಂದಣಿ ನೋಡಿ ಕಾರ್ನಿಂದ ಇಳಿದು ನಾನು ಇಡೀ ಭಾರತವನ್ನು ಸುತ್ತಿದ್ದೇನೆ, ಆದರೆ ಇಂಥ ಒಂದು ಕಾರ್ಯಪಡೆಯನ್ನು, ಕಾರ್ಯಕರ್ತರ ಪಡೆಯ ಉತ್ಸಾಹ ಸ್ಫೂರ್ತಿಯನ್ನು ನಾನು ಎಂದೂ ಕಂಡಿಲ್ಲ ಅಂತ ಹೇಳ್ಕೊಂಡು ಕಾರ್ ಬಾಗಿಲಿ ತೆಗೆದು ಇವತ್ತು ಮಾರ್ಗದಲ್ಲಿ ಹೋಗಿದ್ದ ಆಗಿದ್ರೆ ಅದು ನಿಮ್ಮ ಸ್ಫೂರ್ತಿ, ನಿಮ್ಮ ಪ್ರೇರಣೆ. ಅದಕ್ಕೋಸ್ಕರ ಅಂಥ ಒಬ್ಬ ಮಹಾನ್ ನಾಯಕ ನಮಗೆ ಸಿಕ್ಕಿದ್ದಾರೆ, ಅದು ನರೇಂದ್ರ ಮೋದಿ. ಈ ದೇಶವನ್ನು ಹೇಗೆ ಕಟ್ಟಬೇಕು, ನಿಲ್ಲಿಸಬೇಕು ಅಂತ ಅವರಿದೆ. ಇವತ್ತು ಈ ದೇಶಕ್ಕೆ ಕಾಶ್ಮೀರ ಯಾರು ತಂದು ಕೊಟ್ಟರು? ಇಷ್ಟರವರೆಗೆ 74 ವರ್ಷದಲ್ಲಿ ಈ ಕಾಶ್ಮೀರ ಬೇರೆ ಆಗಿತ್ತು, ನಮ್ಮ ಕೈಯಲ್ಲಿ ಇರಲಿಲ್ಲ. ಬೇರೆ ಸಂವಿಧಾನ, ಬೇರೆ ಅದಕ್ಕೆ ಧ್ವಜ, ಬೇರೆ ಪ್ರಧಾನಿ. ಇವತ್ತು ಅಲ್ಲಿ 370 ತಂದರೆ ದೇಶದಲ್ಲಿ ರಕ್ತಪಾತ ಆಗುತ್ತೆ ಹೇಳಿದ್ರು ಕಾಂಗ್ರೆಸ್ನವರು. ಮೋದಿ ಯಾರನ್ನು ಕ್ಯಾರ್ ಮಾಡಿಲ್ಲ. ಇಂಥ ಕಾಂಗ್ರೆಸ್ಸನ್ನು ಅವರು ತುಂಬ ಸಲ ನೋಡಿದ್ದಾರೆ. ತಂದರು, ಎಲ್ಲಾದರೂ ರಕ್ತಪಾತ ಆಯಿತಾ? ಇಲ್ಲ. 500 ರೂಪಾಯಿ ಕೊಟ್ಟರೆ ಕಲ್ಲು ಬಿಸಾಡ್ತಿದ್ದಂಥ ಅಲ್ಲಿನ ಪೋಖ್ರಿ ಹುಡುಗರಿದ್ದಾರಲ್ಲ, ಕಾಂಗ್ರೆಸ್ನ ಏಜೆಂಟ್ಗಳು, ಮುಸ್ಲಿಂ ಲೀಗ್ ಏಜೆಂಟ್ಗಳು, STP ಏಜೆಂಟ್ಗಳು, ಅಥವಾ ಫ್ರಂಟ್ ಲೈನ್ ಇದೆಯಲ್ಲ ಅವ್ರ ಏಜೆಂಟ್ಗಳು, ಅವರ 500 ರೂಪಾಯಿ ಕಲ್ಲು ಎಲ್ಲಿ ಹೋಯಿತು? ನಿಂತಿದೆ. CAA ಬಾಂಗ್ಲಾದಲ್ಲಿ, ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ, ಜೈನರಿಗೆ, ಕ್ರಿಶ್ಚಿಯನ್ರಿಗೆ ಅಲ್ಲಿ ದೌರ್ಜನ್ಯ ಆಗ್ತಾಯಿತ್ತು. ಹೆಣ್ಣು ಮಕ್ಕಳನ್ನು ಬಲಾತ್ಕಾರ ಮಾಡ್ತಿದ್ರು. ಅಂಥವರು ಓಡಿಕೊಂಡು ಭಾರತಕ್ಕೆ ಬರ್ತಿದ್ರು. ಅವರಿಗೆ ಈ ದೇಶ ಅಂಥವರಿಗೆ ರಕ್ಷಣೆ ಕೊಡಬೇಕಾದ್ದು ಭಾರತ ಧರ್ಮ, ಹಿಂದೂ ಸಂಸ್ಕೃತಿಯ ಧರ್ಮ. ಅದನ್ನು ಪಾಲಿಸೋಸ್ಕರ ಪೌರತ್ವ ಒಂದು ಕಾನೂನನ್ನು ತಂದರು. ಇಲ್ಲಿ ಅದಕ್ಕೆ ವಿರೋಧ ಮಾಡಿದರು, ಹೌದಲ್ಲ? ಕಾಂಗ್ರೆಸ್ನವರು ಮಾಡಿದರು, STPI ಮಾಡಿತು, ಬೆಂಕಿ ಹಾಕಿದರು. ಎಲ್ಲೆಲ್ಲಿ ಬೆಂಕಿ ಸುಟ್ಟರು, ಕಾರು ಸುಟ್ಟರು, ಬಸ್ ಸುಟ್ಟರು, ರೈಲು ಸುಟ್ಟರು, ರಿಕ್ಷಾ ಸುಟ್ಟರು, ಎಷ್ಟೋ ಜನರಿಗೆ ಬೆಂಕಿ ಕೊಟ್ಟರು. ಇವತ್ತೇನಾಗಿದೆ ಅಲ್ಲಿ? ಯಾರು ಮಾಡಿದರು? ಯಾಕೆ ಮಾಡಿದರು? ಈ ದೇಶವನ್ನು ವಿಭಜನಾ ಶಕ್ತಿಗಳ ಕೈಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ರು ಯಾರು?
ಕಾಂಗ್ರೆಸ್ಸಿಗರು, ಇದೇ ರಮಾನಾಥಯ್ಯ ಕಾಂಗ್ರೆಸ್, ಇದೇ ಸಿದ್ದರಾಮಯ್ಯನ ಕಾಂಗ್ರೆಸ್, ಇದೇ DK ಶಿವಕುಮಾರ್ನ ಕಾಂಗ್ರೆಸ್, ಇದೇ ಮಲ್ಲಿಕಾರ್ಜುನ ಕಾಂಗ್ರೆಸ್, ಇದೇ ಪರಮೇಶ್ವರನ ಕಾಂಗ್ರೆಸ್, ಬೇರೆ ಯಾವುದಲ್ಲ. ಇದೇ ರಾಹುಲ್ ಗಾಂಧಿ ಕಾಂಗ್ರೆಸ್, ಇದೇ ಸೋನಿಯಾ ಗಾಂಧಿಯ ಕಾಂಗ್ರೆಸ್. ಇಂಥ ಕಾಂಗ್ರೆಸ್ ನಮಗೆ ದೇಶಕ್ಕೆ ಅಪಾಯ. ST ಎಷ್ಟು ಅಪಾಯವೋ ಕಾಂಗ್ರೆಸ್ಸು ಅಷ್ಟೇ ಅಪಾಯ. ಅದಕ್ಕೋಸ್ಕರ ಮೋದಿಯಂಥ ಜನ ನಮಗಲ್ಲ, ಇಡೀ ಜಗತ್ತು ಇವತ್ತು ಒಪ್ತಾ ಇದೆ. ನೆಹರೂನ ಈ ಜಗತ್ತು ಒಪ್ಪಿಲ್ಲ, ನೆನಪಿಟ್ಕೊಳ್ಳಿ. ಇಂದಿರಾ ಗಾಂಧಿಯನ್ನು ಈ ದೇಶ ಒಪ್ಪಿಲ್ಲ, ಜಗತ್ತು ಒಪ್ಪಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ಜಗತ್ತು ಒಪ್ಪಿಲ್ಲ. ಮನಮೋಹನ್ ಸಿಂಗ್ನು ಒಪ್ಪಿಲ್ಲ. ರಾಜೀವ್ ಗಾಂಧಿಯನ್ನು ಒಪ್ಪಿಲ್ಲ. ಚರಣ್ ಸಿಂಗನ್ನು ಒಪ್ಪಿಲ್ಲ. ಮೊರಾರ್ಜಿ ದೇಸಾಯಿನ ಒಪ್ಪಿಲ್ಲ. VP ಸಿಂಗನ್ನು ಒಪ್ಪಿಲ್ಲ. ದೇವೇಗೌಡರನ್ನು ಒಪ್ಪಿಲ್ಲ. ಗುಜ್ರಾಲನ್ನು ಒಪ್ಪಿಲ್ಲ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ದ ನಮ್ಮದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಅವರ್ ನೇಷನ್ ಇಡೀ ಜಗತ್ತು ಒಪ್ಪಿಕೊಂಡಂಥ ಒಬ್ಬ ಮಹಾನ್ ನಾಯಕ ಅದು ನಮ್ಮ ನಿಮ್ಮೆಲ್ಲರ ಪ್ರಧಾನಮಂತ್ರಿ ದಾಮೋದರ ನರೇಂದ್ರ ಮೋದಿ. ನೆನಪಿಟ್ಕೊಳ್ಳಿ, ಅಂಥ ಮಹಾನ್ ನಾಯಕನನ್ನು ನಾವು ಮತ್ತೆ ಪಡೀಬೇಕು. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ನನ್ನ ತಾಯಂದಿರು, ನನ್ನ ಸಹೋದರಿಯಂದರು, ನನ್ನ ಇಲ್ಲಿಯ ಸಹೋದರ ಸಹೋದರಿಯರು ಎಲ್ಲರೂ ಕೂಡ ಮುಂದಿನ ಚುನಾವಣೆ, ಪಂಚಾಯತ್ ಚುನಾವಣೆ ಎಲ್ಲಕ್ಕಿಂತ ದೊಡ್ಡ ಚುನಾವಣೆ. ನೆನಪಿಟ್ಕೊಳ್ಳಿ, ಲೋಕಸಭಾ ಚುನಾವಣೆ ಅಲ್ಲ, ನಾಡಿನ ಚುನಾವಣೆಯಲ್ಲಿ ನೀವು ನಿಂತಾಗ ಜಾತಿಯ ಹೆಸರು ಬರುತ್ತೆ, ಅಲ್ಲಿ ಧರ್ಮದ ಹೆಸರು ಬರುತ್ತೆ. ಯಾಕಂದ್ರೆ ಕೈತಲ್ದೆ ಏನು ನನ್ನ ಸಂಬಂಧಿಕ, ಅವ ನನ್ನ ಹತ್ತಿರದವ, ನನ್ನ ಸಹೋದರ, ಇದೆಲ್ಲ ಬರುತ್ತೆ. ಇದು ಯಾವುದು ನೋಡಬೇಡಿ. ನಾಡಿನ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಿಮ್ಮ ಎದುರು ನಿಲ್ಲತಕ್ಕಂಥ ಕಾಂಗ್ರೆಸ್ ಬೆಂಬಲಿತ ಯಾವ ಜಾತಿಯವನಾಗಲಿ, ಯಾವ ಧರ್ಮದವನೇ ಆಗಲಿ, ಯಾವ ಸಂಬಂಧಿಕರಲ್ಲಿ ಯಾವುದೇ ನೋಡಬೇಡಿ. ನಿಮಗೆ ಅನ್ನ ಕೊಟ್ಟ ದೇಶವನ್ನು ನೆನಪಿಸಿ, ನಿಮಗೆ ನೀರು ಕೊಟ್ಟ ದೇಶವನ್ನು ಒಮ್ಮೆ ನೆನಪಿಸಿ, ನಿಮಗೆ ಗಾಳಿ ಕೊಟ್ಟ ಒಮ್ಮೆ ದೇಶವನ್ನು ನೆನಪಿಸಿ, ನಿಮಗೆ ಬೆಳಕು ಕೊಟ್ಟ ಒಮ್ಮೆ ಈ ದೇಶವನ್ನು ನೆನಪಿಸಿ. ನಿಮ್ಮ ಒಂದೊಂದು ಓಟು ಕೂಡ ಈ ದೇಶವನ್ನು ರಕ್ಷಣೆ ಮಾಡುವಂಥ, ನಿಮಗೆ ಜನ್ಮ ಕೊಟ್ಟ ಈ ಭೂಮಿಯನ್ನು ರಕ್ಷಣೆ ಮಾಡತಕ್ಕಂಥ ಇದು ಚುನಾವಣೆ ಅಂತ ಹೇಳಿಕೊಂಡು ಗ್ರಾಮ ಭಾರತವನ್ನು ಕಟ್ಟುವಂಥ ಈ ಅದ್ಭುತ ಕಾರ್ಯಕ್ಕೆ, ಅದ್ಭುತ ಕೆಲಸಕ್ಕೆ ನಿಮ್ಮೆಲ್ಲರೂ ತನು ಮನ ಧನವನ್ನಿತ್ತು ನೀವು ಈ ಗ್ರಾಮ ಪಂಚಾಯತ್ ಗೆಲ್ಲಿಸಬೇಕು. ಮುಂದಿನ ನನಗೆ ವಿಶ್ವಾಸ ಇದೆ, ಮುಂದಿನ ಗ್ರಾಮ ಪಂಚಾಯತ್ಗೆ ಗಾಂಧಿ ಪುರಸ್ಕಾರ 20 ಗ್ರಾಮಕ್ಕೆ ನೀವು ಹೇಳಿದ್ರಲ್ಲ ದೇವದಾಸ್ ಶೆಟ್ರೆ 2 ಪಾಯಿಂಟಿಗೆ ಹೋಯ್ತು ಅಂತ, 2 ಅಲ್ಲ 2 ಪ್ಲಸ್ ಪಾಯಿಂಟ್ನಲ್ಲಿ ಗೆದ್ದು ಮುಂದಿನ ಗಾಂಧಿ ಪುರಸ್ಕಾರ ನಿಮ್ಮ ಪಂಚಾಯತ್ಗೆ ಬರುತ್ತೆ ಅಂತ ಹೇಳಿಕೊಂಡು ಇನ್ನೊಂದು, ಯಾಕಂದರೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ರಾಜೇಶ್ ನಾಯಕರು ಅಡಿಪಾಯ ಹಾಕಿದ್ದಾರೆ. ಇವತ್ತು ನಮ್ಮ ಜಿಲ್ಲೆ 59 ಗ್ರಾಮ ಇದೆ, 49 ಗ್ರಾಮ ಪಂಚಾಯತ್ ಇದೆ. ಈ ಎಲ್ಲ 39 ಗ್ರಾಮ ಪಂಚಾಯತ್ ಇದೆ. ಈ ಎಲ್ಲ ಇವತ್ತು ಬಂದವರು ನಾಡ್ದು ಮಂಗಳೂರು ಬಂಟ್ವಾಳದಲ್ಲಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ನ ಎಲ್ಲ ಕಾರ್ಯಕರ್ತರನ್ನ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನು ಕರೆಯುವಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ನಾವು ಒಂದು ಕಡೆಯಲ್ಲಿ ಸೇರಬೇಕು, ಬಂಟ್ವಾಳದಲ್ಲಿ ಸೇರಬೇಕು. ಇಡೀ ಬಂಟ್ವಾಳ ಕ್ಷೇತ್ರವನ್ನು, ಬಂಟ್ವಾಳ ಕ್ಷೇತ್ರದ ಗ್ರಾಮ ಪಂಚಾಯತ್ಗಳನ್ನು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ನಾವು ಗೆಲ್ಲಬೇಕು. ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದ ಯಡಿಯೂರಪ್ಪರ ಮುಖ್ಯಮಂತ್ರಿಗೆ ರಾಜೇಶ್ ನಾಯ್ಕರ್ ಅಂತ ಒಬ್ಬ MLA ಇಡೀ ಬಂಟ್ವಾಳ ತಾಲೂಕಿನ ಗ್ರಾಮ ಪಂಚಾಯತ್ಗಳನ್ನು ಕರ್ನಾಟಕಕ್ಕೆ ಮಾದರಿಯಾಗಿ ಕಟ್ಟಿದಂಥ ಒಂದು ಕೀರ್ತಿಗೆ ಬಾಧ್ಯರಾಗಿದ್ದಾರೆ ಅಂತ ಹೇಳೋದಕ್ಕೆ ನೀವೆಲ್ಲ ಸಹಕರಿಸಬೇಕು. ಮುಂದಿನ ದಿನ ನಿಮ್ಮ ದಿನ, ಮುಂದಿನ ಬದುಕು ಅದು ನಿಮ್ಮದು. ಮುಂದಿನ ಎಲ್ಲ ಅಭಿವೃದ್ಧಿಗಳ ಸಾಕಾರ ಮೂರ್ತಿಗಳು ಯಾರು? ನೀವೇ. ರಾಜೇಶ್ ನಾಯ್ಕರಲ್ಲ, ರಾಜೇಶ್ ನಾಯ್ಕರು ನಿಮ್ಮ ಒಬ್ಬ ಜನಸೇವಕ. ನೀವು ಕೊಟ್ಟಂಥ ಸಮಸ್ಯೆಯನ್ನು ಕತ್ತೆಯಾಗಿ ತಲೆ ಮೇಲೆ ಹೊತ್ತುಕೊಂಡು ವಿಧಾನಸೌಧಕ್ಕೆ ಹೋಗಿ ಮಂತ್ರಿಗಳ ಕಾಲಮಟ್ಟಕ್ಕೆ ಎಕ್ಕಿ ಇದು ನನ್ನ ಜನಗಳ ಸಮಸ್ಯೆ, ಇದಕ್ಕೆ ಪರಿಹಾರ ಕೊಡಿ ಅಂತ ಕೇಳುವಂಥ ಒಬ್ಬ ಭಿಕ್ಷುಕನಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಗುಲಾಮನಾಗಿ ಕೆಲಸ ಮಾಡ್ತಾರೆ, ಒಬ್ಬ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ. ರಾಜೇಶ್ ನಾಯ್ಕರಿಗೆ ನಿಮ್ಮ ಪೋಸ್ಟ್ ಮ್ಯಾನ್ ಆಗೋ ಅಗತ್ಯನೇ ಇಲ್ಲ. ನೀವು ಅವರ ಮನೆಗೆ ಹೋದರೆ ಗೊತ್ತಾಗುತ್ತೆ, ನಾವು ಅವರ ಮನೆಗೆ ಹೋಗಿ ಭಿಕ್ಷೆಗೆ ಇಡಬೇಕು ಅಂಥ ಒಂದು ಮನೆಯಲ್ಲಿ ಹುಟ್ಟಿದವರು ಅವರು. ಅವರಿಗೆ ಅಗತ್ಯ ಇಲ್ಲ. ಆದರೆ ಅದಕ್ಕೂ ಅವರ ಒಂದು ತರಕಾರಿ ಮಾಡಿದ್ದನ್ನು ನೋಡಿದರೆ ಸಾಕು, ಅವರ ಒಂದು ಕೃಷಿಯನ್ನು ನೋಡಿದರೆ ಸಾಕು, ಎಂಥವನಿಗೆ ಹೊಟ್ಟೆ ತುಂಬುತ್ತೆ. ನಮ್ಮ ಕರ್ನಾಟಕದ ಯಾವ ರೈತನಿಗೂ ಕೂಡ ಅಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತ ಪ್ರಗತಿ ಚಿಂತಕ ರೈತ ಅವರಿಗೆ. ಅಂಥವರು ನಿಮಗೋಸ್ಕರ ಹೇಳಿದ್ರು. ನಾನು 1 ಗಂಟೆಗೆ ಫೋನ್ ಮಾಡಿದಾಗ 1 ಗಂಟೆ ಫೋನ್ ಹೇಳ್ತಾ, ಹೌದು ನೀವು ಎಲ್ಲಿ ನಂಬ್ತಿರೋ, ಒಂದು ಸಲ ಫೋನ್ ಮಾಡೋಕ್ಕೆ ಹೇಳಿದ್ರು. 1 ಗಂಟೆಗೆ ಫೋನ್ ಮಾಡಿದ ಒಬ್ಬ, ಹಲೋ ಏರ್ ಪಾತಿಯವ್ರನು ಸ್ವಾಮಿ ಯಾನು ದಾನಣ್ಣ ದಾಲಜೀರು ಉಲ್ಲ ರಾಜ್ಯರ ಲಕ್ಕದ ರಾಜ್ಯ ಅಂತ ತುಯ್ಯಾರೆ ಫೋನ್ ಮಾಡ್ತೀನಿ ಅಂತ ಕೇಳೋದು. ಅಂಥವರು ಕೇಳಿದ್ದಾರೆ. ಅದೇ ರಾಜಣ್ಣರಿಗೆ 2 ಗಂಟೆ ರಾತ್ರಿಗೆ ಫೋನ್ ಮಾಡಿ ಕೇಳ್ತಾರೆ, ಯಾಕೆ ಮಲಗಿದ್ದಾರೆ ಇಲ್ಲ ಅಂತ ನೋಡೋದು. ಎಂಥ ಟೆಸ್ಟಪ್ಪ ಇದು, ಅಗತ್ಯ ಇದೆಯಾ? ಇಂಥ ಪರಿಸ್ಥಿತಿ ಇದೆ. ನಿಮ್ಗೆ ಗೊತ್ತಾ, ಒಬ್ಬ MLA ಅಂತ ಹೇಳಿದ್ರೆ ನಿಜಕ್ಕೂ
ಯಾವುದೋ ಕಾಲದಲ್ಲಿ ಈ ನನಗೆ ಕೆಮ್ಮೆಲ್ಲ ಅದು ಸೈಲ ಅಂತ ಹೇಳಿದ್ರೆ ಅಂಥ ಶಾಪವಂತ ಪರಿಸ್ಥಿತಿ ಅದಕ್ಕಾಗಬೇಡಿ. ನಿಜಕ್ಕೂ ಒಬ್ಬರು ಇಂಥ ಒಬ್ಬ ಸಿಕ್ಕುವುದೇ ಅಪರೂಪ. ರಾಜಕೀಯದಲ್ಲಿ ಒಬ್ಬ ನಿಸ್ವಾರ್ಥ ಜನಸೇವಕ ಸಿಗುವುದು ಈಗಿನ ಕಾಲದಲ್ಲಿ ಅಪರೂಪ. ಅದಕ್ಕೆ ಇವತ್ತು ಅದ್ವಾನಿಯವರು ಹುಟ್ಟಿದ ದಿನ, ಇವತ್ತು ಅದ್ವಾನಿ ಜನ್ಮದಿನ. ಆ ಅದ್ವಾನಿಗೆ ಪ್ರೇರಣೆ ಕೊಟ್ಟವರು ದೀನ್ ದಯಾಳ್ ಉಪಾಧ್ಯಾಯರು. ಅವರೊಂದು ಮಾತು ಹೇಳಿದರು, ಅಧಿಕಾರ ಇರೋದು, ರಾಜಕಾರಣ ಇರೋದು ಅಧಿಕಾರಕ್ಕೆ ಇರುವ ಏಣಿಯಲ್ಲ, ಅದು ಜನಸಾಮಾನ್ಯನ ಸೇವೆ ಮಾಡುವಂಥ ಸಾಧನ. ಅಂಥ ಜನಸಾಮಾನ್ಯ ಸೇವೆ ಮಾಡುವಂಥ ಸಾಧನಕ್ಕೆ ಪೂರಕವಾಗಿ ನೀವೆಲ್ಲ ಅದಕ್ಕೆ ಬೆಂಬಲಿಸಬೇಕು, ಸಹಕರಿಸಬೇಕು. ರಾಜೇಶನಿಗೆ ಶಕ್ತಿ ಕೊಡಬೇಕಾದಂಥ ಕೆಲಸ ನಿಮ್ಮ ಕೈಯಲ್ಲಿದೆ. ನೀವು ಎಷ್ಟು ಶಕ್ತಿ ಕೊಡ್ತೀರೋ, ಅವರಿಗೆ ಎಷ್ಟು ಆಶೀರ್ವಾದ ಮಾಡ್ತೀರೋ, ಅಷ್ಟು ನಿಮ್ಮ ಊರಿಗೆ ಎಲ್ಲ ರೀತಿಯ ಅನುದಾನಗಳು ಹರಿದು ಬರ್ತದೆ. ನೀವು ಕೇಳಬೇಕು ಅಂತಿಲ್ಲ, ತನ್ನಷ್ಟಕ್ಕೆ ಹರಿದು ಬರ್ತದೆ. ಅವರಿಗೆ ಆಶೀರ್ವಾದ ಮಾಡಬೇಕು ಹೇಳಿಕೊಂಡು ಅವಕಾಶಕ್ಕೆ ವಂದಿಸಿ 2 ಮಾತು ಮುಗಿಸ್ತೇನೆ. ಭೋಲಾ ಭಾರತ್ ಮಾತಾ ಕಿ, ಭೋಲಾ ಭಾರತ್ ಮಾತಾ ಕಿ, ಭೋಲಾ ಭಾರತ್ ಮಾತಾ ಕಿ. ಜೈ ಹಿಂದ್. ಅಭಿನಂದನೆಗಳು. ಮುಂದಕ್ಕೆ ಉಳ್ಳಿಪಾಡಿ ಗುತ್ತು ರಾಜೇಶ್ ನಾಯ್ಕ್, ನಮ್ಮ ನೆಚ್ಚಿನ ಅಭಿವೃದ್ಧಿಯ ರೂವಾರಿ. ಕ್ಷೇತ್ರದ 22 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಆದಂಥ ದೇವ ಪೂಜಾರಿಯವರೇ, ಹಿರಿಯರು, ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದ ಹರಿಕೃಷ್ಣ ಬಂಟ್ವಾಳರವರೇ, ದೇವದಾಸ್ ಶೆಟ್ಟರೇ, ತುಂಗ ಬಂಗೇರರೇ, ವೇದಿಕೆಯಲ್ಲಿರುವಂಥ ಎಲ್ಲ ಪಕ್ಷದ ಜವಾಬ್ದಾರಿಯನ್ನು ಹೊತ್ತಂಥ ಬೇರೆ ಬೇರೆ ನಾಯಕರೇ, ವೇದಿಕೆ ಮುಂದಿರುವಂಥ ಎಲ್ಲ ನನ್ನ ಪಕ್ಷದ ಆತ್ಮೀಯ ಬಂಧುಗಳೇ, ಹರಿಕೃಷ್ಣನೇ ಪಾತಿರ್ಬೇಕ ಏನು ಪಾತಿರುವಂಥ ಕಷ್ಟನೇ, ಏರೆಗ್ಲ ಕಷ್ಟನೇ ಹರಿಕೃಷ್ಣನೇ ಪಾತಿರ್ಬೇಕ. ಅಣ್ಣ ಇನ್ನು ನಮ್ಮ ಮಾತ ಕುಟುಂಬ ಮಿಲನ ಬಂದ ಕಾರ್ಯಕ್ರಮ ನಮ್ಮ ಮಾತ ಒಟ್ಟಿಗೆ ಆತ ರಮೇಶ್ ಕುಟುಂಬರನ್ನ ಈ ಇಲ್ಲಾಡು ನಮ್ಮ ಮಾತ ಕುಟುಂಬದ ಸದಸ್ಯರ ಲೆಕ್ಕ ನಮ್ಮ ಇನಿ ಮಾತ ನಂಗೆ ಮಾತು ಆಶ್ಚರ್ಯ ಒಂದು ಒಂಜಿನ BJP ಒಂಜಿ ಕುಟುಂಬ ಮಿಲನ ಕಾರ್ಯಕ್ರಮಕ್ಕೆ ಪನ್ಪುನ ಒಂಜಿ ಹೊಸ ಶಬ್ದ ನಿಕ್ಲಿಗೆ ಮಾತ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರಿಗೆ ಆದುಪ್ಪು. ಸಂಘ ಪರಿವಾರಡು ಪೋಂಡ ಒಂದು ಹೊಸ ಶಬ್ದ ಆತು. ಸಂಘ ಪರಿವಾರಡು ಕೆಲಸ ಮಲ್ತಿನಕ್ಲೆಗೆ ಈ ಶಬ್ದದ ಪರಿಚಯ ದುಂಬಲ ಉಂಡು. ಭಾರತೀಯ ಜನತಾ ಪಕ್ಷ ಇನ್ನು ಭಾರಿ ಮಲ್ಲ ಪಕ್ಷ. ಪಂಡೇರು ಕೋಟ ಶ್ರೀನಿವಾಸ ಪೂಜಾರಲ್ಲ ಪಂಡೇರು ಸುಮಾರು 17 ಕೋಟಿ ಸದಸ್ಯ ಆಯ್ನಂಚಿನ ಸದಸ್ಯ ರೂಪನಂಚಿನ ಒಂಜಿ ರಾಜಕೀಯ ಪಕ್ಷ ಜಗತ್ತರಿತ್ತನಂದ ಅವು ಭಾರತೀಯ ಜನತಾ ಪಕ್ಷ ಬಣ್ಣದ ನಂಗೆ ಇನ್ನು ಹೆಮ್ಮೆಡು ಬರಲಿ ಅಪ್ಪನು. ದುಂಬು ಕಮ್ಯುನಿಸ್ಟ್ ಪಕ್ಷ ಬಾರಿ ಆತ ಹೆಚ್ಚಿನ ಚೈನಾದ 150 ಕೋಟಿ ಜನಸಂಖ್ಯೆ ಉಂಡು. ಕಮ್ಯುನಿಸ್ಟ್ ಒಂದು ಜನಸಂಖ್ಯೆ ಚೈನಾಡು ಉಂಡು. ಆ 150 ಕೋಟಿ ಜನಸಂಖ್ಯೆ ಉಪ್ಪನ ದೇಶಡು ಒಂದೇ ರಾಜಕೀಯ ಪಕ್ಷ ಉಪ್ಪನೇ ಕಮ್ಯುನಿಸ್ಟ್ ಪಕ್ಷ. ಐಕುಪ್ಪನ ಸದಸ್ಯರು ಎತ್ತಂದು ಪಂಡ 6 ಕೋಟಿ ಪ್ಲಸ್. ಅವೇ ಜಗತ್ತರ ಭಾರಿ ಆತ ಮಲ್ಲ ಒಂಜಿ ಸದಸ್ಯರೆತ್ತಿನ ಪಕ್ಷ ಆದಿತ್ತಂದು. ಆಂಡ ಇನಿಕ್ 130 ಕೋಟಿ ಉಪ್ಪನ ಭಾರತ ದೇಶಡು 100 ಪಕ್ಷಲಿನಿ ಕನ್ಯಾಕುಮಾರಿ ಹಿಡ್ದು ಕಾಶ್ಮೀರ ಮುಟ್ಟ ಮುಟ್ಟ ತುಂಡ ಏತು ಪಕ್ಷಲು ಒಂದು ನಂಗೆ ಲೆಕ್ಕ ಗೊತ್ತುಪ್ಪ ಅಂದು ಅದೇ ಹರಿಕೃಷ್ಣಣ್ಣ ಆತ ಪಕ್ಷಲು ಉಂಡು ಮುಲ್ಬು ಐಟು ಭಾರತೀಯ ಜನತಾ ಪಕ್ಷ ಒಂಜಿ ಈ ಒಂಜಿ ಭಾರತೀಯ ಜನತಾ ಪಕ್ಷಡು ಇನಿಕ್ ಸುಮಾರು 17 ಕೋಟಿ ಜನ ನಮ್ಮ ಮಾತ ಸದಸ್ಯರುಲ್ಲ ಬಣಿಯರೆ ನಂಗೆ ನೆಡ್ದು ಮಲ್ಲ ಹೆಮ್ಮೆ ನಂಗೆ ಇಜ್ಜಿ ಯಾನೊಂಜಿ ವಿಷಯ ಮಾತ ಕೊಟ್ಟಿಲ್ಲ ಪನ್ಪೆ ಎಂಗಿನಿ ಯಾನೊಂಜಿ ಶಾಸಕ ಎಂದು ಒಲ್ಲ ಪನ್ಪು ನಡೆದು ಹೆಚ್ಚಿ ಹೆಮ್ಮೆ ಯಾನೊಂಜಿ ಭಾರತೀಯ ಜನತಾ ಪಾರ್ಟಿದ ಒಂಜಿ ಸದಸ್ಯ ಎಂದು ಬನಿಯರೆ ಇಂಗೆ ಹೆಚ್ಚಿ ಹೆಮ್ಮೆ ಆಪುಣು ಪನ್ಪೆ ದಯಪಂಡ ಯಾನು ಶಾಸಕ ಅಂಡ ಯಾನು ಒಂಜಿ ಬಂಟೋಳಗೂ ಸೀಮಿತ ಆಪೆ ಅಣ್ಣ ಏನು ಭಾರತೀಯ ಜನತಾ ಪಕ್ಷದ ಒಂಜಿ ಹೆಮ್ಮೆದ ಒಂಜಿ ಸದಸ್ಯ ಎಂದು ಬನಿಯರೆ ಎರಡು ದೇಶಡೆ ಒಂಜಿ ಎಂಕ ಇನ್ನು ಪರಿಚಯ ಮಲ್ತೊಂದು ಪೋಲಿ ಆಪುಣು ಅಂಚ ಏನಿಡ್ದ ಹತ್ರ ಆ ಸದಸ್ಯರನ್ನ ಈ ಒಂಜಿ 22 ಗ್ರಾಮಡು ಆ ಸದಸ್ಯರು ಆ ಒಂಜಿ ಕುಟುಂಬದ ಸದಸ್ಯರು ಒಟ್ಟು ಸೇರಿಸಾದ ಮಲ್ಪನ ಕಾರ್ಯಕ್ರಮನೇ ಒಂದು ಕುಟುಂಬ ಮಿಲನ. ಸಾಮಾನ್ಯ ನಮ್ಮ ಕೂಡು ಕುಟುಂಬ ನಮ್ಮ ತೂಪ ಪ್ರತಿ ವರಿಯಾಗಲೇ ಆನೇ ಒಂಜಿ ಕುಟುಂಬluಂಡು ಕೂಡು ಕುಟುಂಬ ಉಂಡು. ಆ ಕುಟುಂಬಡ್ಲ ಸಾಮಾನ್ಯವಾದ ಮಾತಾಡ್ಲ ವಿಚಾರ ಭೇದಲ ಮತ ಭೇದಲ ಉಪ್ಪುನ ಭಾರಿ ಸಾಮಾನ್ಯ. ಅಣ್ಣ ಮೆಗ್ಗಿ ಪಲೆಯಾಗ ತಮ್ಮಲೆ 60ಆಗ ಮಾಮಿ ಮರ್ಮಲೆಗ ಇಂಚಿನ ಒಂದು ಎಲ್ಲಿಲ್ಲೇ ಭೇದಲು ಮಾತ ಉಪ್ಪುಂಡು. ಆಂಡ ಒಂದು ಎಡ್ಡೆ ಕೆಲಸ ಇಲ್ಲಡ ಅನ್ನಗ ಅವು ದೈವದ ಕೆಲಸ ಆದಪ್ಪು ನಾಗನ ಕೆಲಸ ಆದಪ್ಪು ಅದ ಇಲ್ಲದ ಮದುವೆ ಆದಪ್ಪು ಎಡ್ಡೆ ಕೆಲಸ ಅನ್ನಗ ನಮ್ಮ ಮಾಟ ಮತಭೇದವನ್ನು ಮರೆತದ್ದು ಕುಟುಂಬದ ಸದಸ್ಯರು ಮಾತ ಒಟ್ಟಿಗೆ ಸೇರಿದ ಕೆಲಸ ಮಲ್ಪುಣ ನಮ್ಮ ಈ ಒಂಜಿ ಸಂಸ್ಕೃತಿದ ಒಂಜಿ ಒಂದು ಅದೇ ನಮ್ಮ ಮಾತು ಒಟ್ಟಿಗೆ ಅಪನ ಇಜ್ಜನ ಮಾತಿರಲ್ಲ ಒಂಜಿ ಕುಟುಂಬದ ಕೆಲಸ ಅನ್ನಗ ಅಪಗ ಇಜ್ಜಾಲ್ ಸರಿಜ್ಜಾಲು ಇಂಬೆ ಸರಿಜ್ಜೆ ಎನ್ನ ಮಾಮ ತಮ್ಮಲೆ ಎಂಚ ಎನ್ನ ಮೆಗ್ಗೆ ಇಂಚ ಅಂದಲ್ಲ ಪನ್ಪನ್ನಮ್ಮ ಇಜ್ಜಪ್ಪ ಒಂದು ಎನ್ನ ಇಲ್ಲದ ಕಾರ್ಯಕ್ರಮ ಈ ಇಲ್ಲದ ಕಾರ್ಯಕ್ರಮ ಒಂದು ಎಡ್ಡೆ ಆವಡಿ ಪಡೆದು ನಮ್ಮ ಮಾತ ಮತಭೇದನ್ನು ಮರೆಪ್ಪುವ ನಮ್ಮ ಮಾತ ಒಟ್ಟಿಗೆ ಅದು ನಮ್ಮ ಕುಟುಂಬದ ಕೆಲಸ ಮಲ್ಪ
ಅಂಚನೆ ಇನಿ ನಮ್ಮ ಕುಟುಂಬ ಭಾರತೀಯ ರಾಜಕೀಯ ಕುಟುಂಬ ನಮ್ಮ ಭಾರತೀಯ ಜನತಾ ಪಕ್ಷ ಭಾರಿ ಮಾತ ಮಲ್ಲ ಕುಟುಂಬ ಇಡೀ ದೇಶ ಜಗತ್ತಿನ ಅತ್ಯಂತ ಮಲ್ಲ ಕುಟುಂಬ ನಮ್ಮ ಕುಟುಂಬ ಈ ಕುಟುಂಬದ 20 ರುಡ್ಲ ಒಂಜಿ ನಮ್ಮ ಸದಸ್ಯರು ಭಾರಿ ಆತ ಜನ ಉಲ್ಲ ನಮ್ಮ 20 ನಂಗೆ ಸುಮಾರು 8% ಓಟ್ ಬಂದಿದ್ದೇವಣ್ಣ 58% ಜನಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ಮತ ಬಾರದು ಗೆಲ್ಪಾದಿನಕಲು 10 ಜನ ಸದಸ್ಯರು ನಮ್ಮ ಭಾರತೀಯ ಜನತಾ ಪಕ್ಷಡುಲ್ಲ ಹೆಚ್ಚು ಜನ ಮಿಸ್ ಕಾಲ್ ಕೊಡ್ದು ಸದಸ್ಯರಾಗ್ತಾರೆ ಈ ಸದಸ್ಯರಿಗೆಲ್ಲ ರಾಜಕೀಯ ಪಕ್ಷಗೊಂಜಿ ಇಲೆಕ್ಷನ್ ಬರ್ಪುಣದು ಬಂಡ ಅವೊಂಜಿ ಪರ್ಬೈತಿಲೆಕನೆ ಅದನ್ನೊಂದು ಚಾಲೆಂಜ್ ನಂಗೆ ಪ್ರತಿ ರಾಜಕೀಯ ಪಕ್ಷಕ್ಕೂ ಒವ್ವು ಇಲೆಕ್ಷನ್ ಆವಡು MP ಇಲೆಕ್ಷನ್ ಆವಡು ಪಂಚಾಯತ್ ಇಲೆಕ್ಷನ್ ಆವಡು ನಂಗೆ ಒಂಜಿ ಪರ್ಬನೆ ಮತ್ತೊಂದು ಚಾಲೆಂಜ್ ಈ ಚಾಲೆಂಜ್ ನಮ್ಮ ಗೆಲ್ಪು ನಂಚಿನ ಖುಷಿ ಒಂಜಿ ಪಕ್ಷದ ಕಾರ್ಯಕರ್ತರಿಗೆ ಪ್ರತಿಯೊರೆ ಗೆಲ್ಪುನು ಅಪಗ ನಮ್ಮ ಒರಿಯೊರಿಯಾಗ ಸಂಕರಣ್ಯ ಅಂಚ ಮೊಕ್ಕೊರಿ ಇಂಚ ಕುಟುಂಬರ ಅಂಚ ಅಂತ ಪನ್ನೊಂದು ಪೋಪು ನಂಚಿನ ಕೆಲಸ ನಮ್ಮ ಮಲ್ಪೆರವಲ್ಲಿ ನಮ್ಮ ಎಂಚ ಕುಟುಂಬಡು ಸೇರಿದು ನಮ್ಮ ಒಟ್ಟಿಗೆ ಕೆಲಸ ಮಲ್ಪೋನ ಅವೇ ಲೆಕ್ಕ ಕೆಲಸ ಮಲ್ತದು ನಮ್ಮ ಕೆಲಸ ಮಲ್ತಂದ ಅಂಡ ನಮ್ಮ ಎಂಚಿನ ಎದುರಾಳಿಲ್ಲ ಸೋಪ ಅದು ಗೆಲ್ಪೆರ ಸಾಧ್ಯ ಅನ್ನೋದು ಪನ್ಪಡ ಒಂದೇ ಒಂದು ಉದ್ದೇಶಡು ನಮ್ಮ ಕುಟುಂಬದ ಮಾತಾ ಸದಸ್ಯರು ಒಟ್ಟಿಗೆ ಅದು ಮಲ್ಪನ ಕೆಲಸನೇ ಈ ಕುಟುಂಬ ಮೇಲಿನ ಕಾರ್ಯಕ್ರಮ 22 ಭಾರಿ ಆತ ಪಕ್ಷಗೂ ಸ್ಫೂರ್ತಿ ಕೊರನಂಚಿನ ಒಂಜಿ ಸಂಘಟನೆ ಐತೊಟ್ಟಿಗೆ ಭಾರತೀಯ ಜನತಾ ಪಕ್ಷ ತುಂಗ ಪಂಡೆ ಪಂಡೇರು ನೆಂಗ್ಲೇನೆ ತುಂಡು ಮಲ್ಪೆರೆ 22 ಲಾತ ಬೆಟ್ಟುಲ್ಲ ತುಂಡು ಮಲ್ತೇರು ಅಲ್ಪ ಒರ್ಮ ಸೀಟತ್ತ ಒರ್ಮ ಸೀಟಿಗೆ ಒರ್ಮ ಸೀಟ್ಲ ಬತ್ತನು ಮೂಲು 11 ಒರ್ಮ ಬತ್ತನು ರಡ್ಡು ತತ್ತನು ಸರ ಅಲ್ಪಲ್ಲ 33 ವರ್ಷದಿಂಚಿ ನಿಖಲು ಒಟ್ಟಿಗೆ ಅದು ಇತ್ತು ಕರಿನ ಒಂದು ಇಲೆಕ್ಷನ್ ನಿಖಲು ಬೇತೆ ಬೇತೆ ಯಾರು ರಡ್ಡು ಪಂಚಾಯತ್ ಯಾರು ದದನ ಒಂಜಿ ಕೆಲವೊಂದು ದುರುದ್ದೇಶದಿಂದ ಅಧಿಕಾರದ ದುರುಪಯೋಗ ಮಲ್ತದ್ದು ನಮ್ಮ ರಡ್ಡು ಸೀಟನ್ನು ಇಲ್ಲೇ ಸೀಟನ್ನು ಮುಲ್ದೆತ್ತೇರು ಅನಗ ಆಂಡ ಈ ಸರ್ತಿ ನಿಕ್ಲೆಗ್ ನಂಗೆ ಬೋಡಾಯಿ ನಂಚಿನ ಒಂಜಿ ವ್ಯವಸ್ಥೆ ಎಲ್ಲ ದೇವರದೇಟ ಆತನು ಅಂಚಾಯನ ಹಿಡ್ದು ಹತ್ರ ಮೀಸಲಾತಿಡ್ಲ ನಂಗೆ ಈ ಸತಿ 11 ಸ್ಥಾನ ದೆತ್ತೋನುವಾರ ಬಂದು 100 ಹೆಂಗೆ ದಾಲಾ ಸಂಶಯ ಇಜ್ಜಿ ಖಂಡಿತವಾದ್ರೆ ನಿಖಲು 11 ದೆತ್ತೋನುವಾರ ಐಕೆ ಹೆಂಗೆ ಸಂಶಯ ಇಜ್ಜಿ ಆಂಡ ಈ 58% 70% ಎಂಚ ಮಲ್ಪೋರು ಬಂದ್ಬಿಟ್ಟು ಮಾತ್ರ ಹೆಂಗೆ ಬೋಡಾಯಿ ನಿತ್ತೆ ಪ್ರತಿ ಒಂಜಿ ಇಲ್ಲಲ್ಲ ನಮ್ಮ ಇಲ್ಲಲ್ಲೇನು ಪೋದು ಪ್ರತಿ ಒಂಜಿ ಇಲ್ಲಲ್ಲ ಪೋದು ಇನ್ನು ದಾಯ ನಂಗೆ ಭಾರತೀಯ ಜನತಾ ಪಕ್ಷ ಪೋಡು ಭಾರತೀಯ ಜನತಾ ಪಕ್ಷ ಪನ್ಪುರನೇ ನಂಗೆ ಒಂಜಿ ಹೆಮ್ಮೆ ಈ ದೇಶ ಇನ್ನು ಆ ಪರಿಸ್ಥಿತಿ ಇರ್ಬೋದು ಅಂತದುಂಡು ಒಂಜಿ ಆಜಿ ವರ್ಷದ್ದು ನಮ್ಮ ದೇಶ ಎಂಚ ಇತ್ತಂಡು ಪರದೇಶಕ್ಕೂ ನಮ್ಮ ಏರಾಳ ಮುಲ್ತ 20 ಜವಣಿಯರು ಪರದೇಶಡು ಇತ್ತೇರಂದ ಅಗ್ಲಡ ಕೇರಳ ಆಜಿ ವರ್ಷದ್ದು ಪೋಂಡ ಯಾನೋರಿ ಆಮೆ ಇಂಡಿಯನ್ ಅತನ ಯಾನೋರಿ ಭಾರತೀಯ ಎಂದು ಪಂಡ ಅಲ್ಪ ನಂಗೆ ದಾದ ಮರ್ಯಾದೆ ತಿಕ್ಕೊಂತನು ಆಂಡ ಇತ್ತೆ ಯಾನೋರಿ ಭಾರತೀಯ ಆಮೆ ಇಂಡಿಯನ್ ಎಂದು ಬಂದು ಪಂಡಿ ಕೂಡಲೇ ಜನಕ್ಕಲು ಪಿರತಿರುಗದು ತೂಪು ನಂಚಿನ ತಾಡೊಂಜಿ ಪಾತೆರ್ ನಂಚಿನ ಒಂಜಿ ವಿಷಯ ಬರೋಡುಂದಂಡ ಇನ್ನು ಜಗತ್ತಿನ ಭಾರತಕ್ಕೆ ವಿಶೇಷವಾದ ಸ್ಥಾನಮಾನ ತೆಗೆದನು ಕೆಲವೊಂದು ವರ್ಷದ ದುಂಬು ನಮ್ಮ ದೇಶ ಎಂಚ ಕಣೋದು ದೀದಿತ್ತೇರಂದು ಬಂಡ ನಮ್ಮ ಆಳ್ನಕಲು ಈ ದೇಶ ಬಡ ದೇಶ ನಟುನಗ್ಲ ದೇಶ ಪಚ್ಚಿಬತ್ತು ನಗಲ ಉಚ್ಚುಬತ್ತು ನಗ್ಲಿನ ದೇಶ ಬಂದ್ಬಿಡೆ ಮುಟ್ಟ ಕೊನದು ದೇಶನು ತೀರ್ಥ ಮಲ್ತದಿತ್ತೇರು ಅಣ್ಣ ಇನಿ ದೇಶ ಓಡೆ ಮುಟ್ಟ ಮುಟ್ಟುದನ್ನು ಬಂಡ ಕಲಿ ಆಜಿ ಓಡಿಸೋಡು ಬರೀ ನಾಯಕತ್ವದ ವ್ಯತ್ಯಾಸೋಡು ಇನಿ ಓಡೆ ಮುಟ್ಟುದನ್ನು ಬಂಡ ಇನಿ ಭಾರತ ದೇಶ ಬಂಡ ಜಗತ್ತ ದೇಶಗಳ ಟಕ್ಕರ್ ಗೊರ್ಪುಣಂಚಿನ ದೇಶ ಎತ್ತನ್ನ ಅವು ಭಾರತ ದೇಶ ಬಂದ್ಬಿಡೇನು ಇನಿ ಜಗತ್ತಿಗೆ ತೋರಿಸೋದು ಗೊರ್ಪುಣ ದೇಶ ಎತ್ತನ್ನ ಅವು ಭಾರತ ದೇಶ ಇಸ್ರೇಲ್ ದಂಚಿನ ದೇಶದ ಪ್ರಧಾನಿ ಬಂದ್ಪೇರು ಜಗತ್ತರ ಒಳ್ಳ ಒಂಜಿ ದೇಶ ಈ ಕೋವಿಡ್ ಹಿಡಿದಲ್ಲ ಲಕ್ಕೊಂದು ಬಂದ್ಪುಣ ದೇಶ ಒಂಜಿತ್ತನ್ನ ಅವು ಭಾರತ ದೇಶ ಬಂಡದು ಇಸ್ರೇಲ್ ದೇಶದ ಜೂ ನಕುಲು ಜೂ ಬಣ್ಣ ಜಗತ್ತಿನ ಅತ್ಯಂತ ಒಂಜಿ ಪವರ್ಫುಲ್ ಜನ ಅಮೆರಿಕಲ್ನ ಹಾಲು ನಕುಲು ಅಕುಲೆ ಜೂಸೆ ಅಂಚಿನ ಒಂಜಿ ವ್ಯಕ್ತಿತ್ವನ ದೇಶದ ಪ್ರಧಾನಿ ಈ ನಮ್ಮನೆ ಪನ್ಪೇರಂದಾಂಡ ಇನ್ನು ದೇಶದ ಬಗ್ಗೆ ಏತು ವ್ಯತ್ಯಾಸ ಆತನು ನಮ್ಮ ಸೈನಿಕರ ಬಗ್ಗೆ ಎಲ್ಲ ನಮ್ಮ ಪಾತೇರ್ನಾಗ ಇನ್ನು ದೇಶ ಚೀನಾ ಕಾರ್ಗಡ್ದು ನಮ್ಮನ್ನು ಯುದ್ಧಕ್ಕೂ ಗಡಿಟ್ಟು ಬರೋದಿತ್ತನು ಕಾರಣ ಒಂಜಿ ವರ್ಷದಿಂಚಿ ನಂಗೆ ಉಪದ್ರ ಕೊರ್ರೆ ಬರೋದಿತ್ತನು ಹಾಗೆ ದುಂಬುರ್ದಿಂಚಿಲ್ಲ ಉಪದ್ರ ಕೊರ್ದು ಸಾವಿರಾರು ಎಕರೆ ಭೂಮಿನ ನಮ್ಮ ಉಲಾಯ ಪಾಡ್ದಿತ್ತನು ಅಂಡ ಇತ್ತೆ ಆ ಪಾದಿನೇನು ಆಗ್ಲೇನು ಪಿರಬೆಟ್ಟೊಂದು ಬೋಪುನಂಜಿನ ಕೆಲಸನು ಇತ್ತೆ ನಮ್ಮ ಸೈನ್ಯ ಮಲ್ತೊಂದುಂಡು ಹೆಂಗೆ ಭಾರಿ ಆಶ್ಚರ್ಯ ಅಂಡು ಯಾನೊಂದು ರಿಟೈರ್ಡ್ ಬ್ರಿಗೇಡಿಯರ್ ಇಂಚಿನಪ್ಪ ಕೇಂಡೆ ನಮ್ಮ ದುಂಬುದಲ್ಲಿ ಒಂದುವೇ ಸೈನ್ಯ ಎತ್ತನು ಒಂದುವೇ ಒಂಜಿ ವಿಮಾನಗಳು ಒಂದುವೇ ಇಕ್ವಿಪ್ಮೆಂಟ್ ಒಬ್ಬ ಇತ್ತನು ಸೈನ್ಯಡು ಒಂದಂತ ಹೆಚ್ಚಾದಪ್ಪು ಮೋದಿಯರು ಬತ್ತಿ ಬಕ್ಕ ಒಂಜಿ ಬುಲೆಟ್ ಪ್ರೂಫುಲ ವ್ಯವಸ್ಥೆ ಎಲ್ಲ ಹೊಸ ವಿಮಾನ ಮತ್ತು ಬದ್ದಪ್ಪು ಅಂಡ ಅಂದುವೇ ಸೈನಿಕರು ಇತ್ತೇರು ಇನಿ ನಮ್ಮ ದುಂಬು ಪಾಕಿಸ್ತಾನದಾಗಲು ತರೆಗರ್ತುಕೊಂಡಲ್ಲ ನಮ್ಮ ಮನಿಪಂದೆ ಪೋಡಿಗೆ ಕುಲೋಂದಿತ್ತ ಇನ್ನು ಚೈನಾದೇ ಅಂಚಿನ ಪವರ್ಫುಲ್ ದೇಶ ಚೈನಾದೇ ಬತ್ತನಲ್ಲ ನಮ್ಮ ಕ್ಯಾರ್ ಮಲ್ಪುಜ 22 ನಮ್ಮ ಆರಾಮೋಡು ಜೆತ್ತೊಂದಿಲ್ಲ ಯುದ್ಧ ದಾದನ ನಂಗೆ ಗೊತ್ತೇ ಇಜ್ಜಿ ದಾದ ಹಾಪುಣೊಂದು ನಮ್ಮ ಆರಾಮೋಡುಲ್ಲ ಆಯರ ವ್ಯತ್ಯಾಸ ದಾದ ಅಂತ ಕೇಂಡಾರ್ ಪನ್ಪೇರು ಸೈನಿಕರ ಕುಲೆ ಸೈನಿಕರ ಅಪಲ ಧೈರ್ಯವಂತೇರಿತ್ತೇರು ಇತ್ತೆಲ್ಲ ಧೈರ್ಯ ಉಡಲೇರು ಆ ಡಪಡ ನಮ್ಮ ನಾಯಕತ್ವ ಬಜಿ ಬೂಸಿತ್ತು
ಇನಿ ನಮ್ಮ ನಾಯಕತ್ವ ಸಮರ್ಥ ನಾಯಕತ್ವ ಇತ್ತಿರದ ಹತ್ರ ನಮ್ಮ ಜಗತ್ತದ ದೇಶಗಳ ಟಕ್ಕರ್ ಕೊರ್ಪುರ ಶಕ್ತಿ ನಮ್ಮ ಸೈನಿಕರಿಗೆ ಆತನಂದು ಅಂಚ ಹೇಳಿದ ಹತ್ರ ಕರೆ ಆಜಿ ವರ್ಷೋದಿಂಚಿ ಈ ದೇಶನು ಮಟ್ಟಗೂ ನಮ್ಮ ನಾಯಕಿ ಕೊಣತಿರು ಪನ್ಪಣಕ್ಕೆ ನೆರೆದು ಮಲ್ಲ ದೃಷ್ಟಾಂತ ಬಿಡ್ಚಿ ಮುರಾಣಿ ನಮ್ಮ ತುಯ್ಯ ಕರೆನ ಆಜಿ 7 ತಿಂಗಳು ದಿಂಚಿ ಕೋವಿಡ್ ನಂಚಿದ ಮಹಾಮಾರಿ ಈ ಒಂಜಿ ಸೀಕು ಒಲ್ತು ಬತ್ತನ ಎಂಚಿನ ಬತ್ತನ ಇಡೀ ಜಗತ್ತನ್ನು ಪೊಡಿಗಟ್ಟಾಕೊಂಡು ನಮ್ಮನ್ನು ಮಾತು ಅವರ ಇಲ್ಲಾಡು ಕುಲ್ಲಾಂಡು ಬರೆಯಾದ ಜನಗಳು ಬಂಡೇರು ಕೋವಿಡ್ ಒಂತ ಕಮ್ಮಿ ಪುನಾಗ ನಮ್ಮನ್ನು ಲಾಕ್ಡೌನ್ ಮಲ್ತೇರು ಇತ್ತ ಕೋವಿಡ್ ಹೆಚ್ಚು ಒಂದು ಬಂದಾಗ ಲಾಕ್ಡೌನ್ ಬಿಡಿಯೇರು ಭಾರ್ಯಾದ ಜನ ಗೊತ್ತಿಜ್ಜಿ ಆ ಕೋವಿಡ್ ಲಾಕ್ಡೌನ್ ಮಲ್ಪನ ಪರಿಸ್ಥಿತಿ ಆ ಸೀಕ್ ಬಂದಾಗ ಇಡೀ ಜಗತ್ತು ಭಾರತದಂಚಿ ತೂವಂತುಡು 130 ಕೋಟಿ ಜನಸಂಖ್ಯೆ ಉಂಡು ಭಾರತಡು ಒಂಜಿ ಡೆನ್ಸಿಟಿ ಬಂದ್ಪೇರು ಒಂಜಿ ಸ್ಕ್ವೇರ್ ಕಿಲೋಮೀಟರ್ 450 ಜನ ಜಗತ್ತ ಓಲ್ಲಜ್ಜಿ ಚೈನಾದ ಜನಸಂಖ್ಯೆ ಜಾಸ್ತಿ ಇತ್ತು ನಾವು ಏರಿಯಲ್ಲ ಮಲ್ಲ ಉಂಡು ನಮ್ಮದು ಹೆಚ್ಚು ಜಾಗ ಎತ್ತಿನಾಗಲೇ ನಮ್ಮ ಜನಸಂಖ್ಯೆ ಕಮ್ಮಿ ಉಂಡು 130 ನಮಗೆ 450 ಜನ ಒಂಜಿ ಸ್ಕ್ವೇರ್ ಕಿಲೋಮೀಟರ್ ಉಲ್ಲೇರಿಂದಾಂಡ ನಮ್ಮ ಡೆನ್ಸಿಟಿ ಏತಿತ್ತು ಈ ತಿಕ್ಕು ಪಾಪ್ಯುಲೇಷನ್ ಬೊಂಬೈ ದಂಚಿನ ಒಂಜಿ ಧಾರಾವಿ ದಂಚಿನ ಸ್ಲಮ್ ಉಡ್ಬೋಡ ಲಕ್ಷ ಜನ ಇಂಚ ಕೂಲೊಂದುಲ್ಲೇರು ಆ ನಮ್ಮನೆ ವ್ಯವಸ್ಥೆ ತಿಟ್ಟು ಕೋವಿಡ್ ಇಂಚ ಬತ್ತಂಡ ಲಕ್ಷ ಜನ ಭಾರತೋಡು ಸೈಪೇರು ಅಂದು ಮಾತೆರ್ಲ ಲೆಕ್ಕಾಚಾರ ಪಾಡಿಯರು ಆಂಡ ನಮ್ಮ ನಾಯಕಿ ನರೇಂದ್ರ ಮೋದಿಯರು ಐಕ್ ಬೋಡಾಯಿನ ಅಂಚಿನ ಒಂಜಿ ವ್ಯವಸ್ಥೆಯಲ್ಲಿ ಪತ್ತು ನಮ್ಮ ದಾಲ ಇಜ್ಜಾಂಡು ನಮ್ಮ ಒಂಜಿ ಮಾಸ್ಕ್ N95 ಮಾಸ್ಕ್ ಬೋರ್ಡ್ ಒಂದಿತ್ತನ ನಮ್ಮ ಇಜ್ಜಾಡು ಈ ದೇಶಡು ಆ ಉತ್ಪತ್ತಿ ಒಂದು ಇಜ್ಜಾಂಡು ಒಂಜಿ PP ಕಿಟ್ ಬೋರ್ಡ್ ಇದ್ದಿತ್ತನ ನಮ್ಮ ಪಿರ ದೇಶದ ಇಚ್ಚಿ ಕರಪುಟ ಪರಿಸ್ಥಿತಿ ಇತ್ತು ನಮ್ಮ ದೇಶದ ಪರಿಸ್ಥಿತಿ ಆ ನಮ್ಮನೆಡು ದುಂಬ ಆಳ್ನಕಲು ಮಲ್ತಿತ್ತೇರು ನರೇಂದ್ರ ಮೋದಿಯರು ಲಾಕ್ಡೌನ್ ನಮ್ಮ ಮಣಿಪಂದೆ ಕುಲ್ಲಿಜೇರು ಮಾತಾ ಟೆಕ್ಸ್ಟೈಲ್ ಇಂಡಸ್ಟ್ರಿನಾಗಲಿ ಲೆತ್ತೇರು ಈ ದೇಶಕ್ಕೆ ಎಂಚಿನ ಬೋರ್ಡ ಅಂಚಿನ ಮಾತಾ ಪ್ರೊಡ್ಯೂಸರ್ ನಾನು 2 ತಿಂಗಳ ಮಲ್ಪೋಡು ಮಂಡೇರು ಆ ಲಾಕ್ಡೌನ್ ಪೀರಿಯಡ್ ಇನಿಕ್ಕೆ ನಮ್ಮ ದೇಶಡು PP ಕಿಟ್ 8 ಲಕ್ಷ ಕಿಟ್ ದಿನಕ್ಕೂ ಉತ್ಪತ್ತಿ ಆಗುಂಡು 8 ಲಕ್ಷ ಕಿಟ್ ನಂಗೆ ಏತು ಬೋಡ ಆತತ್ತಂದು ಅರ್ಧ ಹೆಚ್ಚಿ ನಮ್ಮ ಜಗತ್ತದ ಬೇತ ದೇಶಗಳಿಗೆ ಕೊರ್ಪುನಂಚಿನ ಪರಿಸ್ಥಿತಿನ ಇನ್ನು ದೇಶಡು ಮಾತ ನಮ್ಮ ವೆಂಟಿಲೇಟರ್ ಇಜ್ಜಾಡು ಮಾತ ಪನೊಂತೇರು ವೆಂಟಿಲೇಟರ್ ಇಜ್ಜಿ ಮಾತ ಸೀಕ ಬತ್ತನ ಸೈತೆ ಬೋಪೇರಂದು ಸುರುಸುರು ಕಷ್ಟಲ ಒಂದಿತ್ತಂಡು ಸುರುಸುರು ಎಂಗ್ಲೇ ಫೋನ್ ಬತ್ತಂಡ ICG ವೆಂಟಿಲೇಟರ್ ಇಜ್ಜಿ ಎಂಕುಲ್ಲ ಭಾರಿ ಮಾತ ಟೆನ್ಷನ್ ಇತ್ತ ಪ್ರತಿ ಬರ್ತಲ್ಲ ರಾತ್ರಿ ನಿದ್ರೆ ಎಂಚಿನಾಳ ಮಲ್ತು ವ್ಯವಸ್ಥೆ ಮಲ್ತು ಆಂಡ ಇನಿ ನಮ್ಮ ಬಂಟ್ವಾಳದ ಒಂದು ಆಸ್ಪತ್ರೆ ಕೂಡ ಆಜಾಜಿ ವೆಂಟಿಲೇಟರ್ ಕೊರ್ಪೊರೇಷನ್ ವ್ಯವಸ್ಥೆ ಸರ್ಕಾರಿ ಆಸ್ಪತ್ರೆ ಮಲ್ತದ್ದು ನಂಗೆ ನಮ್ಮ ಜನಗಳಿಗೆ ಎಂಚಿನ ಬೋಡ ಆ ವ್ಯವಸ್ಥೆ ಇಡೀ ಆಸ್ಪತ್ರೆ ಮಂತು ಕೊರ್ಪನ ವ್ಯವಸ್ಥೆನ ನಮ್ಮ ನಾಯಕತ್ವ ನರೇಂದ್ರ ಮೋದಿನ ನಾಯಕತ್ವ ಇಡೀ ದೇಶದ ಆತನು ಆ ದೇಶದ ಆಯ್ನೆಡ್ದ ಹತ್ರ ಮಾತ್ರ ಇನಿ ನಂಗೆ ಈ ನಮ್ಮನೆ ಈ ಒಂದು ಸೀಕನು ಉಂತದು ಇನಿ ನಮ್ಮಡ ತೂನಾಗ ಟಾಯ್ಲೆಟ್ ರೇಟ್ ಪನ್ಪೇರು ಪಂಡ ಒಂಜಿ 108 ಸೈತಿ ದಿನಗಳು ಏತಂದು ಪಂಡ 1.5 ಹಿಡ್ದಲ ತಿರ್ತು 1.3 ಜನಕುಲು ಇಟ್ಟು ಜಗತ್ತರ ಓಲ್ಲಜ್ಜಿ ಅಮೇರಿಕಾದಂಚಿನ ಜಾಗೇಡು 5.6 ಜನ ಬೇತೆ ಕೋಡ್ 10% ಜನಗಳು ಸೈದೇರು ಅಣ್ಣ ನಮ್ಮ ದೇಶಡು 1.0 ಅವಳ ಏರು ಬೇತೆ ಸೀಕಿತ್ತೀನಿ ಅಸ್ತಮೈತಿ ಬೊಕ್ಕೊಂಜಿ ಸೀಕಿತ್ತೀನಿ ಸೀರಿಯಸ್ ಇತ್ತೀನಿ ಮೊಕ್ಕ ಒಂಚು ಜನ ನಿಗ್ಲೆಕ್ಟ್ ಮಲ್ತಿನಕ್ಲು ಮಾತ್ರ ಅಂತಂದೆ ನಮ್ಮ ಊರುಡು ಏರೆಗ್ಲ ಟ್ರೀಟ್ಮೆಂಟ್ ಬಿಕ್ಕಂತ ಸೈತೀನಿ ಬಂದ್ಬಿಡಂಜೆ ಒಂಜೇ ಕೇಸಿ ಭಾರತ ದೇಶಡು ಇಜ್ಜಿ ದಯಪಂಡ ನಮ್ಮ ಸಮರ್ಥ ನಾಯಕತ್ವ ಇತ್ತು ಇಂಚಿಪ ನಮ್ಮ ವಿರೋಧ ಪಕ್ಷಲು ಮಾತ ಶಾಸಕರನ್ನ ಅಲ್ಪ ಎದುರುಬೋದು ಒಂದು ಪ್ರತಿಭಟನೆ ಮಲ್ಪೋಡು ಆರೋಗ್ಯದ ವಿಷಯ ಸರಿಜ್ಜಿ ಸರ್ಕಾರಗಳು ಬಂದು ಒಂದು ಪ್ರತಿಭಟನೆ ಮಲ್ತೀರು ನಮ್ಮ ಆಫೀಸ್ ಎದುರ್ಲ ಪ್ರತಿಭಟನೆ ಮಲ್ಪೋಡು ಬಂದು ಒಂದು ದಿನ ನಿಶ್ಚಯ ಮಲ್ತಿತ್ತೇರು ಐಕೆ ಒಂದು 4 ದಿನ ದುಂಬೆ ಯಾನು ಬಂಟ್ವಾಳದ ಆಸ್ಪತ್ರೆ ಬೋದೊಂಜಿ ಪತ್ರಿಕಾಗೋಷ್ಠಿ ಮಲ್ಪೆ ಸರ್ಕಾರಿ ಡಾಕ್ಟರ್ನಾಗ್ಲೇನದು ಇದು ಯಾನು ಪತ್ರಿಕಾಗೋಷ್ಠಿ ಮಲ್ಪೆ ಈ ಆಸ್ಪತ್ರೆ ದಾದ ಕಮ್ಮಿ ಉಂಡು ನಿಕುಲು ಪನ್ಲೆ ಪತ್ರಿಕೆಗಳೊಂದು 2017 ಈ ಆಸ್ಪತ್ರೆ ದಾದ ಇತ್ತು 2020 ಈ ಆಸ್ಪತ್ರೆ ದಾದ ಉಂಡು ಪನ್ನ ಪಟ್ಟಿ ಸಮೇತ ಡಾಕ್ಟರ್ನ ಮುಖಾಂತರನೇ ಪಂಡೆ ಸರಿಯಾದ ಡಾಕ್ಟರ್ ಇಜ್ಜಿನ ಆಸ್ಪತ್ರೆ ಇನಿ 16 ಜನ ಸ್ಪೆಷಲಿಸ್ಟ್ ನಕಲು ನಮ್ಮ ಸರ್ಕಾರಿ ಆಸ್ಪತ್ರೆ ಇನ್ನು ಕೆಲಸ ಮಾಡ್ತಂದ್ರೆ 16 ಅವು ಮತ್ತಿದಪ್ಪನ ಡಾಕ್ಟರ್ ಬತ್ತಿನ ಪೆದ್ಬವನ ಡಾಕ್ಟರ್ ಆಡು ಎಲುತ್ತ ಡಾಕ್ಟರ್ ಆಡು ಜೋಗ್ಲಿನ ಡಾಕ್ಟರ್ ಓ ಇಜ್ಜಿ ನಿನಕೇನ್ಲೇಂದು 16 ಜನ ಸ್ಪೆಷಲಿಸ್ಟ್ ನಕಲು ನಮ್ಮ ಆಸ್ಪತ್ರೆ ಒವೇ ಒಂಜಿ ಪ್ರೈವೇಟ್ ಆಸ್ಪತ್ರೆ ಇಜ್ಜಿ 16 ಜನ ಆಸ್ಪತ್ರೆ ನಮ್ಮ ಆಸ್ಪತ್ರೆ ಡಯಾಲಿಸಿಸ್ ಮಲ್ಪೇರೆ ಒಂಜಿ ಮಿಷಿನ್ ಇತ್ತು 2 ಮಿಷಿನ್ ಆಂಡು ಇನ್ನು ಅವಲ ಕಮ್ಮಿ ಆಪುಣು ಪಂಡದು ಅವು 25 ಜನಕ್ಕೆ ಮಾತ್ರ ಮಲ್ಪೇರೆ ಆಪುಣು ಪಿರ 2 ಮಿಷಿನ್ ಮುರಣಿ ನಮ್ಮ ವಿವೇಕೋಟ ಶ್ರೀನಿವಾಸ ಪೂಜಾರಿ ಪಾತದ್ದು ದೇವಸ್ಥಾನದ ಫಂಡ್ ಪಿರ 4 ಲಕ್ಷ ರೂಪಾಯಿ ಕಾಣುತ್ತದೆ ಐಕೆ ಬೋಡಪ್ಪನ ವ್ಯವಸ್ಥೆಯನ್ನು ಪಿರ ಮಲ್ತೀನಿ ನನಗೆ 50 ಜನಕ್ಕೆ ಇತ್ತು 38 ಜನ ಮಾತ್ರ ಅಗತ್ಯ ಉಂಡು 50 ಜನಕ್ಕೆ ಆಪನಂಚಿನ ಡಯಾಲಿಸಿಸ್ ಮಿಷಿನ್ಲ ನಮ್ಮ ಆಸ್ಪತ್ರೆ ನಮ್ಮ ವ್ಯವಸ್ಥೆ ಮಲ್ತ ಆಯ್ತು ಜೊತೆಗೆ ಅದು ನಮ್ಮ ಕುಂಟುಲೇನು ನೆತ್ತೆರ್ದ ಸೀಕದಾಗ್ಲೇನ ಕುಂಟುಲೇನು ಆ ಸುದೇಟ್ ಅರ್ಧೊಂದಿತ್ತೇರು ಸುದೇಟ್ ಅರ್ಧಿನ ನೀರನ್ನೇ ನಮ್ಮ ಮಾತ ಪರೊಂದಿತ್ತ ಅಂಡ ನಮ್ಮ ಬತ್ತಿ ಬೊಕ್ಕ ಐಕೆ ಇಡೀ ಆಟೋಮೆಟಿಕ್ ಮಿಷಿನ್ ಬಾರ್ದು ಅರ್ಧನ ಮಿಷಿನೇ ಮಲ್ತದ್ದು ಮಿಷಿನ್ ಅರ್ಧ ನಂಚಿನ ಕೆಲಸ ನೀನು ಮಲ್ತೀನಿ ಅಲ್ಟ್ರಾಸೌಂಡ್ ಮಿಷಿನ್ ಮಲ್ತೀನಿ ಪ್ರತಿ ಒಂಜಿ ಲ್ಯಾಬ್ ಹೂವೇ ಪ್ರೈವೇಟ್ ಹಾಸ್ಪಿಟಲ್ ಇಂಚ ಉಂಡ ಆ ಲ್ಯಾಬ್ ದಂಚಿನ ಲ್ಯಾಬನ್ನು ನಮ್ಮ ಪಂಡದು నేను ಮಾತ ಪಂಡದು ಪತ್ರಕರ್ತರಕ್ಕೆ ನನದಾದ ಬೋರ್ಡಿಂದು ಈ ಆಸ್ಪತ್ರೆ ಪನಲ್ಲಿ ನಿಖುಲ್ ಪಲ್ಲೆ ಡಾಕ್ಟರ್ ಪಲ್ಲೆ ಡಾಕ್ಟ್ರು ತಗದು ಪಂಡೇರು ಈ ಆಸ್ಪತ್ರೆಗೆ ದುಂಬುದ ಬತ್ತಂದ
ಏರ ಕಂಪ್ಲೇಂಟ್ ಕೊರ್ನ ಅಪ್ಪಾಗ ಒಂಜಿ ವ್ಯವಸ್ಥೆ ಎಲ್ಲ ಇಜ್ಜಾಂಡು ಜನಕ್ಲೆನ ಕಂಪ್ಲೇಂಟ್ ಬತ್ತದ ಎಂಕ್ಲೆಗೆ ನೆರ್ದು ಬೋಂತೀರು ನಾಯ್ಕೇರ್ನಕಲು ಆಡ ಇನಿತ್ತೆ ಎಂಕ್ಲೆನ ಶಾಸಕರು ತಿಂಗಳು ಗೊರಾನ 2 ಸರ್ತಿ ಆಸ್ಪತ್ರೆ ಬತ್ತ ನಿಕ್ಲೆ ದಾದ ಬೋರ್ಡ್ ಅಂತ ಕೇಳೋರು ಎಂಕ್ಲೆ ಬೋರ್ಡೇನ ಮಾತಾ ವ್ಯವಸ್ಥೆ ಮಾಡ್ತಿದ್ದೇರು ನಾನು ಎಂಕ್ಲೆನ ಜವಾಬ್ದಾರಿ ಜನಕ್ಲೆನ ಗುಸುಕ ಕಷ್ಟ ತೂಪುನಂದು ಡಾಕ್ಟರ್ ನಕ್ಲೆನ ಬಾಯ್ಡ್ ಬರ್ತಂಡೆ ಆಸ್ಪತ್ರೆಗೆ ಆಜಿ ವೆಂಟಿಲೇಟರ್ ಬರ್ತಂಡು ಅವಲ ಬೆಸ್ಟ್ ವೆಂಟಿಲೇಟರ್ ಮುರಾಣಿ AJ ಆಸ್ಪತ್ರೆದ MD ಬತ್ತಿನಾರ್ ಪನ್ಪೇರು ಈ ಸರ್ಕಾರಿ ಆಸ್ಪತ್ರೆಗೆ ಈ ಮಟ್ಟದ ವೆಂಟಿಲೇಟರ್ ತರ್ಪಾದಾರ ಅಂದು ಭಾರಿ ಖುಷಿ ಅಣ್ಣರಿಗೆ ಮಂಡ ಬೆಸ್ಟ್ ವೆಂಟಿಲೇಟರ್ ಅಂದು ಅಪ್ಪಾಗೆ ಡಾಕ್ಟರ್ ಬಂಡೇರು ಎಂಗ್ಲೆ ವೆಂಟಿಲೇಟರ್ ಬತ್ತಂದು ಐಕ್ ಬೋಡಾಯಿ ನಂಚಿನ ಬೆಡ್ ಮಾತ್ರ ನಂಗೆ ಬೈದುಂಡ ಎಡ್ಡೆತ್ತು ನಿಜನ ಸಾಮಾನ್ಯ ಬೆಡ್ ಬಂಡ ಐಕ್ ಆಕ್ಸಿಜನ್ ಮತ್ತು ಕೊರ್ಪಣಂಚಿನ ಬೆಡ್ ಒಂಜಿ ಬೆಡ್ಗೆ ಲಕ್ಷದ ಮಿತ್ತು ದುಡ್ಡುಂಡು ಏನು ಅಪ್ಪಾಗನೇ ಏನ ಒಂಜಿ ಮಿತ್ರಗೆ ಫೋನ್ ಮಲ್ತು ಪಿದಾಯ ರೂಪನ ಫಂಡ ಇಂಚ ಯಾನ್ ನೆನತೆ ಒಂಜಿ ಬೆಡ್ ಕೊರುವೇರು ಅಂಚಿನ ಒಂಜಿ 5 ಜನಕ್ಕೆ ಮಲ್ತು ಬೆಡ್ ತರ್ಪಾಗ ಅಂದು ಅಂಡ್ ಆರು ಪಂಡೇರು ಐನು ಬೆಡ್ಲ ಯಾನೇ ಕೊರ್ಪೇರು ದಯ ಮಂಡೆ ಪಂಡ ಜನಕ್ಕುಲು ಇನಿ ಎಡ್ಡೆಡ್ಡೆ ಕೆಲಸ ಮಲ್ಪುಣಂದ ನಂಗೆ ಸಹಕಾರ ಮಲ್ಪುಣ ಭಾರಿಯಾದ ಜನಕ್ಕುಲು ಈ ದೇಶಡು ಉಲ್ಲೇರಿದ ಪನ್ಪುಣಕ್ಕೆ ಸಂಶಯ ಐತಿ ಇನ್ನು ಅಂಚಾಯನದ ಹತ್ರ ಬರೇ ಸರ್ಕಾರದೊಟ್ಟಿದ್ರ ಈ ತೊಟ್ಟಿಗೆ ಜನಕ್ಲೇನ ಸಹಕಾರಲಾಗೆ ತಂದು ಎಡ್ಡೆಡ್ಡೆ ದಾನಿನಕ್ಲು ಸಹಕಾರಿಗೆ ತಂದು ಬಂಟ್ವಾಳದ ಆಸ್ಪತ್ರೆ ಮಾತ್ರ ತುಂಗಪಣ್ಣೆ ಫಲ ಪನ್ಪೇರು ಆಸ್ಪತ್ರೆಯನ್ನು ಪೂಂಜಾಲ್ಗಟ್ಟದ ಆಸ್ಪತ್ರೆ ಆಸ್ಪತ್ರೆಯೆಲ್ಲ ಮಿತ್ತ ದರ್ಜೆಗೆ ಸೇರಿಸೋಡು ಮುರಾಣಿ ಆರೋಗ್ಯ ಮಂತ್ರಿಗೆ ಐನು ಪೋದು ಎಂಗುಲು ಮಾತ ಮಲ್ತದ್ದು ಕೊರ್ತ ಖಂಡಿತವಾದಲ್ಲ ಇತ್ತ ತಾಲೂಕು ಮಟ್ಟದ ಆಸ್ಪತ್ರೆ ಫುಲ್ ಫ್ಲೆಜ್ ಇರಾಂಡು ನೆಕ್ಸ್ಟ್ ಎಂಗಿನ ಆಸ್ಪತ್ರೆ ಬಂಡ ಇಂಚಿನ ಆಸ್ಪತ್ರೆ ಮುಂಜಾಲ್ಗಟ್ಟದ ಅಂಚಿನ ಆಸ್ಪತ್ರೆಯನ್ನು ಪಿರ ಮೇಲ್ದರ್ಜೆಗಳು ಪ್ರತಿ ಗ್ರಾಮದ ಆಸ್ಪತ್ರೆಗಳು ಕೂಡ ಅವೈಲೇಬಲ್ ಪ್ರತಿ ಗ್ರಾಮದ ಆಸ್ಪತ್ರೆಗೆ ECG ದೆಪ್ಪುನಂಚಿನ ವಿಷಯನು ಎಂಗ್ಲು ಕರೆಕ್ಟ್ ಮಲ್ತೊಂದಿಲ್ಲ ಒಕ್ಕೊಂಜಿ ಕೋಡೆ ಯಾನೊಂಜಿ ದೇವನಗ್ಲೆ ಗೊತ್ತಿಜ್ಜೆವು ನಿಕ್ಲೆ ಅಧ್ಯಕ್ಷರೆಲ್ಲ ಗೊತ್ತಿ ಕೋಡೆ ಯಾನೊಂಜಿ ಡಾಕ್ಟರ್ ನಕ್ಲೆನ ಕುಡ್ಲಾಡು ಹಿಂಗೆ ಕುಡ್ಲಾ ಪೂಪನ ಅವಕಾಶ ತಿಕ್ಕನ ಕೋಡೆನ ಮುರಾಣಿ ನಮ್ಮ ಹುಡುಗನ ತುಯ್ಯಾರೆ ಪೋದಿತ್ತ ನಮ್ಮ ದಿನೇಶ್ ಶೆಟ್ಟಿನ ಪರಂಗಿ ಅಪ್ಪಾಗ ಏನು ಅಲ್ಪ ಡಾಕ್ಟರ್ ನಕ್ಲೆನ ಕೆಲವು ಪಾತ್ರನಾಗ ನಾನು ಎಂಚೆ ತಾಲೂಕುದ ಜನಕ್ಲೆನ ಆರೋಗ್ಯದ ಬಗ್ಗೆ ಎಂಚ ಚಿಂತನೆ ಮಲ್ಪುಲಿಂದ ಪಂಡ ಪ್ರತಿ ಗ್ರಾಮದ ಆಸ್ಪತ್ರೆಡು ನಾನು ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಪ್ರತಿ ಪೇಷಂಟನ್ನು ಇತ್ತಿನ ದ ಬೆಸ್ಟ್ ಡಾಕ್ಟರ್ಸ್ನ ಐನು ತೂದು ಮಲ್ಪುನಂಚಿನ ಕೆಲಸವನ್ನು ಮಲ್ಪೇರ ಅವಕಾಶ ಉಂಟು ಪಂಡೇರು ಆಯ್ನಾತ ಶೀಘ್ರ ಯಾನು ಮಲ್ಪೆ ಇನಿ ಮೂಲ ಸರ್ಕಾರಿ ಆಸ್ಪತ್ರೆಗೆ ಹಳ್ಳಿದ ಆಸ್ಪತ್ರೆ ಬೋರ್ಡು ಅಲ್ಪ ಡಾಕ್ಟರ್ ಬೋರ್ಡು ಅಲ್ಪ ಬಾರಿ ಕಂಪ್ಲೀಟ್ ಕಂಪ್ಯೂಟರೈಸ್ಡ್ VCD ಬರ್ಪುನು TV ಬರ್ಪುನು ಅಲ್ಪ ಇತ್ತಿನ ಎಡ್ಡ ಡಾಕ್ಟರ್ ತೂಪೆ ಮೇರ ದಾದ ಪ್ರಾಬ್ಲಮ್ ಮುಲ್ತಕಲು ಪನ್ಪೇರು ಆ ಡಾಕ್ಟರ್ ಅಲ್ತಿರ್ದು ಪನ್ಪೆ ಇಂಚ ಟ್ರೀಟ್ಮೆಂಟ್ ಕೊರೋಡು ಆ ವ್ಯವಸ್ಥೆಯನ್ನು VC ಮುಖಾಂತರ ವ್ಯವಸ್ಥೆ ಮಲ್ತದ್ದು ಊಲ ಅಲ್ತ ಡಾಕ್ಟರ್ ಇಜ್ಜಿನ ಆ ಡಾಕ್ಟರ್ ಐತ ಮಿತ್ತದ ಡಾಕ್ಟ್ರಿಗೆ ದೇಶದ ಮೂಲದ ಡಾಕ್ಟರ್ ಎಲ್ಲ ತೆಗೆದು ಕೆಲಸ ಮಲ್ಪುಣ ಈ ವ್ಯವಸ್ಥೆಯನ್ನು ಪ್ರತಿ ಗ್ರಾಮಡ್ಲ ಎಂಗುಲು ದೇಬಂಡ ಯಾನ್ ತೆರಿನ ಮೆಟ್ಟಿಗೆ ಬಡಪತ್ತು ನಮ್ಮ ಜಿಲ್ಲೆಗಂತೂ ದೇಶಗೆ ಇಜ್ಜಿ ಇತ್ತೆ ಉನಿಯರ್ಲ ಕುಂಟುಗ್ಲ ಬಡಪತ್ತು ಈ ದೇಶಕ್ಕೆ ನೂದಿಜ್ಜಿ ಓಲಾಂಡ ನಂಗೆ ಬಡಪತ್ತು ಬತ್ತಿತ್ತಂಡ ಅವು ನಮ್ಮ ಆರೋಗ್ಯಡು ಮಾತ್ರ ಒಂಜಿ ಇಲ್ಲಡ ಒಂಜಿ ಆರೋಗ್ಯ ಅನಾರೋಗ್ಯ ಬತ್ತನಂದ ಆ ಆಸ್ಪತ್ರೆಗೆ ಹೋಗೊಂಡ ಲಕ್ಷಗಟ್ಟಲೆ ಬಿಲ್ಲಿಂದ ಬತ್ತಂಡ ಆ ಇಲ್ಲಡು ಮಗಲ ಮದ್ಮೆಗ ಮಗನ ವಿದ್ಯೆಗ ದೀತಿನ ದುಡ್ಡು ಖರ್ಚಾದು ಸಾಲ ಅದು ಆಯ 10 ವರ್ಷ ಪಿರಬೋಪುನ ಬಡಪತ್ತು ಮಾತ್ರ ನಮ್ಮ ದೇಶಡು ಉಪ್ಪುನಿ ಅವು ಇಜ್ಜಿಂಡ ನಮ್ಮ ದೇಶಡು ಇನ್ನು ಬೆಂದಂಡ ಖಂಡಿತವಾದ್ಲ ಇಜ್ಜಿ ಅಂಡ್ ಐಕ್ ವಿದ್ಯೆಗಳ ಐಕ್ ಬೋಡದೆ ನಮ್ಮ ದೇಶ ನಮ್ಮ ಪ್ರಧಾನಿ ವಿದ್ಯೆಗೆ ಬೋಡಗಳ ಮಾತೆರೆಗಳ ಸಮಾನ ಒಂಜಿ ಎಜುಕೇಷನ್ ಪಾಲಿಸಿನ ಕನೈದೇರು ರಾಷ್ಟ್ರೀಯ ಶಿಕ್ಷಣ ನೀತಿಂದು ಅವು ಅಂಬಾನಿ ನಮಗೆ ಅದುಪ್ಪಡು ನಮ್ಮ 20 ಸಾಮಾನ್ಯ ಒಂಜಿ ಪ್ರಜೆ ನಮಗೆ ಎಪ್ಪಡು ಅವು ಒಂಜಿ ಶಿಕ್ಷಣ ಪದ್ಧತಿ ಮೂಲಕ ಕಲ್ಪಡು ಪನ್ಪುಣ ಶಿಕ್ಷಣ ನೀತಿನ ನರೇಂದ್ರ ಮೋದಿನ ಇದು ದೇಶಕ್ಕೆ ಒಂಜಿ ಕನೈದೇರು ಪಣ್ಯರ ಅವಲ ನಂಗೆ ಹೆಮ್ಮೆ ಒಂಜಿ ದೇಶ ಒಂಜೇ ಶಿಕ್ಷಣ ಇನ್ನು ನನ್ನ ಅಂಚಾರಿದ ಹತ್ರ ಖಂಡಿತವಾದಲ ನಂಗೆ ಭಾರಿ ಆತು ಎಡ್ಡೆ ಉಂಡು ಕೆಲವೊಂಜಿ ಶಂಕರ್ ಶೆಟ್ಟರು ಪಂಡೇರು ಎಲ್ಲಿಲ್ಲ ಬಲ್ಲ ಅಧಿಕಾರ ನಕಲು ತೊಂದರೆ ಮಲ್ಪನಾಗ ಲೆತ್ತದ ಎಂಕುಲು ಜೋರು ಮಲ್ಪುವ ಲೆತ್ತದಾಕ್ಲೇನು ಸರಿ ಮಲ್ಪುವ ಅಂಚಿನ 2-3 ವ್ಯವಸ್ಥೆ ಎಲ್ಲ ಆದಿತ್ತು ನಟೆ ಅಂಡ ಎಲ್ಲಿಲ್ಲ ಪೊಲೀಸ್ ತಕ್ಲ ಮಟ್ಟಡ ನಮ್ಮ ಅಂಚಿ ಪೋಪುಜ ದೇವಂಡ ಮಲ್ಲ ಅಧಿಕಾರಿ ನಕಲಿಗೆ ಐನು ಪಂಡದು ನಮ್ಮ ಯೂಶ್ವಲಿ ಏನು ಉಭಯ ಸರ್ಕಾರಿ ಅಧಿಕಾರ ನಕ್ಲನ ಟ್ರಾನ್ಸ್ಫರ್ ಐಟ್ ಭಾರಿ ಕಮ್ಮಿ ಏರೇ ಅಧಿಕಾರಿ ಅವಡ ನಾನು ಕೆಲಸ ಮಲ್ಪವನ ಕೆಲಸ ನಮ್ಮನ್ನು ಖಂಡಿತ ಮಲ್ತೊಂದುಂಡ ಕರಿಗೆ ಭಾರಿ ಹೆಮ್ಮೆ ಬಂಡ ಕರಿನ 2 ತಿಂಗಳು ನಮ್ಮ 40 ಕೋಟಿ ಕನೈದನ ಬೊಕ್ಕೊಂಜಿ ಕೋಟಿ ಕನೈದನ ಬೊಕ್ಕೊಂಜಿ MLA ಆತುಂಡಲ್ಲ ಒಂಜಿ 50 ಕೋಟಿ ಹೆಚ್ಚಿ ಕಮ್ಮಿ ಕನತದು ಆಯೆ ಕೆಲಸ ಮಲ್ತದ್ವಿ ಆಂಡ ಕರಿನ 2 ವರ್ಷದಿಂಚಿ ಈ ಕ್ಷೇತ್ರಡು ಒವ್ವೇ ಒಂಜಿ ಕೋಮು ಗಲಭೆನ ಗಲಾಟೆಲ ಆವಂದೆ ಒಂಜಿ ಗಲಾಟೆಲಿ ಇಜ್ಜಂದೆ ಕ್ಷೇತ್ರದ ಜನಕ್ಕಲು ನಿಶ್ಚಿಂತನೆ ಜೆತ್ತೊಂದುಲೇರು ಆಯ ಮಗೆ ಪಿದೆ ಪೋಂಡ ಆಗ ದಿನಕ್ಕೂ ಏತು 307 ಕೇಸ್ ಆವಂದಿತ್ತನು ದುಂಬು ಏತು ಕೇಸುಲು ಪೊಲೀಸ್ ಸ್ಟೇಷನ್ ಆವದಿತ್ತನು ಏತು ಇಲ್ಲದ ಅಪ್ಪೆಲ್ಲು ನಿದ್ರೆ ಇಜ್ಜಂದೆ ಜೆತ್ತೊಂದಿತ್ತೇರು ಏತು ಜನಕ್ಕಲು ಆಪುಣೊಂದು ಕರಿನ ಟರ್ಮುಗಳ ಈ 2 ವರ್ಷಗಳ ನೀಕು ಲೆಕ್ಕಬಾರ್ದು ತುಂಡ ಖಂಡಿತವಾದಲ ಆ ಹೆಮ್ಮೆ ಹಿಂಗುಂಡು ಭಾರಿಯಾತ ಜನಕ್ಕಲು ಕೇನುವರು ಈ ದಾದ ಮಲ್ತಾರನ್ನು ಕೇಂಡ ಯಾನು ಭಾರಿಯಾತ ಇಲ್ಲದ ನೇನು
ಯಾನು ಒಂದು ಸುಧಾರಿತದೆ ಮುಲ್ಪ ಕೋಮು ಗಲಭೆ ಓಡು ಬೊಕ್ಕೊಂಜಿ ಗಲಭೆಗ ಅಥವಾ ಕ್ರಿಮಿನಲ್ಸ್ನಾಗ್ಲಿಗೆ ಏನು ಒವೇ ಅವಕಾಶ ಕೊರ್ಪುಜಿ ದಯಮಂಡ ಎನ್ನ ಇಲ್ಲದ ಜೋಕುಲು ಎಂಕುಲು ಅಕುಲು ಎಂಚೊಪ್ಪುಡುದು ಎನ್ನ ಭಾವನೆ ಅಂಡ ಅವು ಪ್ರತಿ ಎನ್ನ ಗ್ರಾಮದ ಇಲ್ಲದ ಪ್ರತಿಯೊಂದು ಅಪ್ಪೆನ ಜೋಕುಲ್ಲ ಅಂಚನೆ ಉಪ್ಪುಡು ದಯಮಂಡ ಇನಿ ದುಂಬುದಲಕ್ಕೆ ಎಡಮ ಪತ್ತು ಜೋಕುಲು ಇಜ್ಜೇರು ಉಲ್ಲೇರ ಇನಿ ಪ್ರತಿ ಇಲ್ಲಲ್ಲ ಪುನಿ ರಡ್ಡು ಜೋಕುಲು ಆ ರಡ್ಡು ಜೋಕುಲು ಎಡ್ಡೆ ಪೋಡು ಅಕುಲು ಎಡ್ಡೆ ಒಂಜಿ ಸಾದಿ ಪೋಡು ಅಕುಲು ಎಂಕ್ಲೇನು ಪ್ರಯಾಣಗ ತೂವೋಡು ಬರ್ಮಣ ಈ ಅಪ್ಪೆಲ್ಲೆನ ಮಾತು ಆಸೆ ಆದುಪ್ಪುಂಡು ಆಯ ಒಂಜಿ ಕ್ರಿಮಿನಲ 307 ಪತ್ತೊಂದು ಬತ್ತೆಂದ ಅಂಡ ನಿಜವಾದಲ ಅಕಲಿಗೆ ಉಪ್ಪುಜಿ ಇನಿ ಕಾಲ ಬದಲ್ದನು ಇನ್ನು ನಮ್ಮ ಪಂಚಾಯತ್ ಬತ್ತಿನ ಡೆಲ್ಲಿ ಮುಟ್ಟ ಅಧಿಕಾರ ಉಂಡು ಏರು ದುಷ್ಕರ್ಮಿಲುಳ್ಳೇರ ಅಕಲಿಗೆ ತಕ್ಕ ಶಿಕ್ಷೆ ಕೊರ್ಪುನ ಶಕ್ತಿ ನಮ್ಮಡ ಮಾತ ಉಂಡು ಅಂಚ ದಾತ್ರ ನಮ್ಮ ಜೋಕ್ಲೇನು ಏರೆಲ್ಲ ನಮ್ಮ ಅಂಚಿನ ಕ್ರಿಮಿನಲ್ ಸಾದಿಗೆ ಪೋಪನ ಅಂಚಿನ ಅವಕಾಶ ಮಲ್ಪುಗೊರಂದೆ ಎದುರ್ದಕುಲು ಏರು ಮಲ್ತಂಡು ಹಾಕ್ಲೇನು ತಕ್ಕ ಶಿಕ್ಷೆ ಕೊರ್ಪುನ ಅಂಚಿನ ಶಕ್ತಿ ನಂಗೆ ನಿಕುಲು ಎಂಗ್ಲೇ ಕೈ ಕೊಡ್ತಾರೆ ಅದೇ ಹರಿಕೃಷ್ಣಣ್ಣ ನಿಕುಲು ಎಂಗ್ಲೇನ ಕೈ ಕೊಡ್ತಾರೆ ಶಾಸಕ ಮಲ್ತದ ಆತನ ನಲಿಗ್ನುಮಾನ ಸಂಸದರ ಮಲ್ತದ ಅದನ್ನೆಲ್ಲ ಪಂಚಾಯತ್ ಒಂಜಿ ಸ್ಟ್ರಾಂಗ್ ಪಂಚಾಯತಿನ ಕನಪನ ಮುಖಾಂತರ ನಿಕ್ಲಿಗೆ ಒವೇ ಸ್ಟೇಷನ್ ಏನು ಏಪಲ ಬನ್ಪೆ ಎಂಕುಲು ಯಾನು ಸೋತು ದುಪ್ಪುನಾಗ ಪೊಲೀಸ್ ಸ್ಟೇಷನ್ ಪೋನಾಗ ಹೆಂಗೆ ಮರ್ಯಾದೆ ತಿಕ್ಕೊಂತನು ಏನು ಅನ್ಕೊಲ್ಲ ಅಂತೀರಿ ಚಾ ಬಡಕೇನು ಅಂತೀರಿ ತಾಲೂಕು ಆಫೀಸ್ ಬೋಂಡಲ್ಲಿ ತಿಕ್ಕೊಂತನು ಹಣೇನ ಕಾರ್ಯಕರ್ತರಿಗೆ ಹೋಗಿ ತಿಕ್ಕೊಂತನು ಕಾರ್ಯಕರ್ತರು ತಿಕ್ಕೊಂದಿಜ್ಜಾಂಡು ఆయన తూపున దృష్టియే ಬೇತತ್ತಿನಪಗ ಆಂಡ ಇನಿ ನಿಕ್ಲೆನೇ ಶಾಸಕ ನಿಕ್ಲೆನೇ ಸಂಸದರು ನಿಕ್ಲೆನೇ ಸರ್ಕಾರ ಬತ್ತಿರ್ಕ ಸಾಮಾನ್ಯ ಬಿಜೆಪಿದ ಕಾರ್ಯಕರ್ತೆ ಪಂಡ ಯಾರು ಕೂತ್ಕೊಳ್ಳಿ ಎಂದು ಪನ್ಪುಣಂಜಿನ ಪರಿಸ್ಥಿತಿನ ಕಣತಿಂದ ಪಂಡ ನಿಕುಲು ಅಧಿಕಾರ ಗೋರ್ನೆಟ್ ಪನ್ಯಾರೆ ಯಾನು ಭಾರಿ ಆದಿ ಇಚ್ಛೆ ಪಡೆತ ಅಂಚಾಯಿನಟ್ಟು ರಾಜಕೀಯ ಪಕ್ಷಗೂ ಹರಿಕೃಷ್ಣನ್ನೇ ಪಣ್ಲೆಕ ಅಧಿಕಾರಲ ನಂಗೆ ಮುಖ್ಯ ಅಂಚಾಯಿನ ಪಂಚಾಯತ್ 20 ಪಂಚಾಯತ್ಲ ಅಧಿಕಾರ ಕನ್ಲೆ 100 ಸೀಟ್ಲ ದೆಪ್ಪಲೆ ಆಯ್ತಾ ಒಟ್ಟಿಗೆ ನಿಕ್ಲಿನ ವೋಟರ್ ಪರ್ಸೆಂಟೇಜಿನ 70 ಮೋಕೊನೊಲೆ ಇನ್ನು ಹೆಚ್ಚೆಚ್ಚು ಮಲ್ತೊಂದು ಬೋಲೆ ಅತ್ತಂದೆ ದುಂಬಿ ಎಂಕುಲು ಸೋತೊಂದು ಉಪ್ಪುನಗಲ ಒಂಜಿ ಬೂತುಡು 15 ಇರುವ ಓಟು ಹೆಚ್ಚಾನಾಗ ಎಂಚ ಪಟಾಕಿ ಬಿಡೋ ಸಂಭ್ರಮ ಮಾಡೋದು ಅಂತನ ಇನ್ನು ಗೆಲ್ಪುನ ಸಂದರ್ಭಡ್ಲ ನಿಕುಲು ಆ ಓಟು ಕರಿ ನೀಡಿದ ಪ್ರತಿ ಬೂತುಡು ನಿಕ್ಲೆ ಹೆಚ್ಚಾನಾಗ ಸಂಭ್ರಮ ಪಡೆಯಲೇ ಪಣ್ಣೊಂದು ಅವಕಾಶಕ್ಕೆ ಹೊಂದಿಸಾದು ಪಾತ್ರ ಮುಗಿತೊಂದು ಜೈ ಹಿಂದ್. ನಮ್ಮ ಕ್ಷೇತ್ರದ ಅಧ್ಯಕ್ಷರಾಯನ ದೇವ ಪೂಜಾರ್ಲು ನಮ್ಮ ಉದ್ದೇಶದ ಪಾತ್ರ ಭಾರತೀಯ ಜನತಾ ಪಾರ್ಟಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿದ ಇರತ್ತೂರು ಗ್ರಾಮ ಪಂಚಾಯತಿದ ಈ ಒಂದು ಕುಟುಂಬ ಮಿಲನ ಕಾರ್ಯಕ್ರಮಗಳು ನಮ್ಮ ನೆಚ್ಚಿನ ಶಾಸಕರಾಯನ ರಾಜೇಶ್ ನಾಯ್ಕರೇ, ವೇದಿಕೆಡಿತ್ತಿನಂಚಿನ ಅನನ್ಯ ಜವಾಬ್ದಾರಿತ್ತಿನ ಪಕ್ಷದ ಪ್ರಮುಖರೇ, ಮುಂಭಾಗುಡಿತ್ತಿನಂಚಿನ ಪಕ್ಷದ ಕಾರ್ಯಕರ್ತ ಬಂಧುಲೆ, 3 ಗಂಟೆಗೆ ಸಭೆ ಶುರುವಾತಂಡು 5 ಗಂಟೆ ಅಂಡ್ 4 ಗಂಟೆಗೆ ಚೆನ್ನೈ ತೋಟಿ ಕಾರ್ಯಕ್ರಮ ಯಾನು ಹೆಚ್ಚಿಗೆ ಪಾತಿರುಜಿ ಒಂಜಾತ್ ವಿಚಾರನು ವೇದಿಕೆ ಎತ್ತಿನ ಪ್ರಮುಖರು ಪಂಡೇರು. ಇನಿ ಇರತ್ತೂರು ಗ್ರಾಮ ಪಂಚಾಯತ್ ಈ ಕುಟುಂಬ ಮಿಲನದ ಮುಖಾಂತರ ಈ ಗ್ರಾಮ ಬೂತ್ ಸಮಿತಿದ ಪ್ರಮುಖರು ನಮ್ಮ ಮತ ಸೇರಿದ ಈ ಒಂದು ಕುಟುಂಬ ಮಿಲನ ಕಾರ್ಯಕ್ರಮಡು ಭಾರತೀಯ ಜನತಾ ಪಾರ್ಟಿ ಏರು ಜವಾಬ್ದಾರಿತ್ತಿನ ಬೂತ್ ಸಮಿತಿಯ ಕಾರ್ಯದರ್ಶಿ ಅಧ್ಯಕ್ಷರು ಪಂಚಾಯತ್ ಮೆಂಬರ್ ನಕಲು ಒಂಜಾತು ವರ್ಷಡು ಭಾರತೀಯ ಜನತಾ ಪಾರ್ಟಿಗೆ ಓಟು ಕೊಡ್ದು ನಮ್ಮನ್ನು ಬೆಂಬಲ ಮಲ್ತೊಂತಿನಕಲು ಪಕ್ಷದ ಹಿರಿಯ ಕಿರಿಯ ಕಾರ್ಯಕರ್ತರನ್ನು ಒಂಜಾತು ಜನಕ್ಲೆ ಸೇರ್ಸದ ಕಾರ್ಯಕ್ರಮ ಮಲ್ಪಡು ಬಂಡ್ಪಣಂಚಿನ ಪಕ್ಷದ ಸೂಚನೆ ಆ ರೀತಿ ಇನ್ನು ವಿಶೇಷವಾದ ಈ ಕಾರ್ಯಕ್ರಮವನ್ನು ನಮ್ಮ ಭಾಗವಹಿಸಿದ ಇನ್ನು ಒಂಜಾತು ಕೋಟ್ಯಾಂತರ ಅನುದಾನ ಈ ಇರತ್ತೂರು ಗ್ರಾಮ ಪಂಚಾಯತಿ ಬರ್ತನೆ ನನಾತ್ ಬೇಡಿಕೆ ಮಸ್ತ್ ಉಂಡು. ಇಡೀ ಪಕ್ಷದ ಹಿರಿಯಕ್ಕಳು ನಮ್ಮ ಈ ಸಂಘಟನೆ ನಿರ್ದಿಷ್ಟ ಒಂಜಾತ್ ಕೆಲಸ ಕೊಡ್ತೀರಿ. ಗ್ರಾಮ ಪಂಚಾಯತ್ ಚುನಾವಣೆಗೆ ಪೂರ್ವ ಸಿದ್ಧತೆಯ ಕುಟುಂಬ ಮಿಲನ ಕಾರ್ಯಕ್ರಮ ಎಲ್ಲಂಜೆ ಈ ಇರತ್ತೂರು ಗ್ರಾಮ ಪಂಚಾಯತ್ ನಮ್ಮ ಆ ರೀತಿ ಚುನಾವಣೆಗೆ ಗೆಲ್ಪೆರೆ ಕಾರ್ಯ ಸೂಚನೆ ಮಲ್ಪಡು ಆ ಪ್ರಕಾರ ಸಂಘಟನೆ ದೃಷ್ಟಿ ಒಂಜಾತ್ ಕೆಲಸ ಮಲ್ಪಡು ಮಲ್ಪಡಂಚಿನ ಪಕ್ಷದ ಸಂಘಟನೆ ದೃಷ್ಟಿ ಮಲ್ತಿನಂಚಿನ ಕೆಲಸ ವಿಶೇಷವಾದ ಇನಿ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯಡು ಇನಿ ದಕ್ಷಿಣ ಕನ್ನಡ ಜಿಲ್ಲೆ ಈ ಸಂಘಟನೆ ಒಂಜಿ ಮಾದರಿಯಾವೈನ ಜಿಲ್ಲೆ ಇನಿ ನಮ್ಮ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಪನ್ಪೇರು ಇಡೀ ರಾಜ್ಯಡು ದಕ್ಷಿಣ ಕನ್ನಡ ಜಿಲ್ಲೆದ ರೀತಿಯ ಸಂಘಟನೆದ ಆ ನೇನು ಇಡೀ ರಾಜ್ಯಗೂ ಸಂಘಟನೆ ಕೊನುಪಣಂಚಿನ ಒಂಜಿ ಕಾರ್ಯಯೋಜನೆ ಮಲ್ತೊಂದುಲ್ಲೆ ಎಂದು ಪನ್ಪಣಂಚಿನ ಪಾತಿರ ಪಡ್ಡ ದಕ್ಷಿಣ ಕನ್ನಡ ಜಿಲ್ಲೆ ಈ ಸಂಘಟನೆ ಪಕ್ಷದ ಒಂಜಿ ಸಂಘಟನೆಗೆ ಒಂಜಿ ಪೂರಕವಾಯಿನ ಜಿಲ್ಲೆ ಅಂಚನೆ ಬಂಟ್ವಾಳ ಪ್ರತಿ ಬಂಟ್ವಾಳದ ನಮ್ಮ ಗ್ರಾಮ ಪಂಚಾಯತ್ ಇಡೀ ಸಂಘಟನೆ ಇತ್ತಿನವಳು ಪಕ್ಷ ಬೊಕ್ಕಾತು ಬುಲೆ ಉಂಡು ಇನಿ ಅಭಿವೃದ್ಧಿ ರಾಜ್ಯಕ್ಕೆ ಒಂಜಿ ಅಭಿವೃದ್ಧಿ ಭಾಗ
ಅಭಿವೃದ್ಧಿ ನಮ್ಮ ಜನಪ್ರತಿನಿಧಿಗಳು ಪಂಚಾಯತಿ ಆಡ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಶಾಸಕರು ಸಂಸದರು ಮಲ್ಪೋಡೈನ ಅನಿವಾರ್ಯತೆ ಆಂಡ ಸಂಘಟನೆ ಅವು ನಿರಂತರ ಸಂಘಟನೆಗೆ ನಮ್ಮ ಆ ರೀತಿಲ ತೊಂದರೆ ಅರಬಲ್ಲಿ ಇನ್ನು ಸಂಘಟನೆ ಇತ್ತಿಂದ ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಒಂಜಾತ್ ಶಕ್ತಿ ಬರ್ಬೋದು ಸಂಘಟನೆ ಜನಪ್ರತಿನಿಧಿ ಇಜ್ಜಂದಿನ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಆಡು ಇಡೀ ಜಿಲ್ಲೆಡೆ ಒಂಜಾತ್ ಸಂಘಟನೆ ಶಕ್ತಿ ಕೊರಂಚಿನ ಜಿಲ್ಲೆ ನಮ್ಮ ಕ್ಷೇತ್ರ ಅಂಚದ ಪುನಗ ಇನ್ನು ಸಂಘಟನೆ ಇತ್ತಿಂದ ನಂಗೆ ಮಾತಾ ಚುನಾವಣೆ ನಂಗೆ ಗೆಲ್ಪೇರಾವನು 5 ವರ್ಷ ತುಂಬ ಗ್ರಾಮ ಪಂಚಾಯತ್ ಚುನಾವಣೆ ಆನಾಗ ಈ ಬಾಗಡು ರಮಣತ್ರ ರೈಕಲು ಶಾಸಕರು ಉಸ್ತುವಾರಿ ಮಂತ್ರಿ ಆದಿತ್ಯರು ಆ ಸಂದರ್ಭ 31 ಗ್ರಾಮ ಪಂಚಾಯತ್ ಇಡೀ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ 31 ಗ್ರಾಮ ಪಂಚಾಯತ್ ಚುನಾವಣೆ ಆನಾಗ 25 ಗ್ರಾಮ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿಗೆ ಬರ್ತನು ಇತ್ತೆ 2 ವರ್ಷಲ ಮೂಜಿ ತಿಂಗಳಾಂಡು ಈ ಬಾಗಡು ರಾಜೇಶ್ ನಾಯ್ಕರು ಶಾಸಕರು 45 ಕೋಟಿ ಮಿತ್ತು ಈ ಕ್ಷೇತ್ರಕ್ಕೆ ಅನುದಾನಕ್ಕೆ ಅಂತೇಳಿ ಪ್ರತಿ ಗ್ರಾಮದ ಪ್ರತಿ ಮೂಲೆಗಳ ಅಭಿವೃದ್ಧಿದ ಕೆಲಸ ಒಂದುಂಟು ಆಂಡ ಎಲ್ಲಂಜಿ ಚುನಾವಣೆ ಅನಗ ಎಲ್ಲಂಜಿ ಗ್ರಾಮ ಪಂಚಾಯತ್ ಚುನಾವಣೆ ಅನಗ ಈ 31 ಗ್ರಾಮ ಪಂಚಾಯತ್ಲ ಭಾರತೀಯ ಜನತಾ ಪಾರ್ಟಿ ತಿಕ್ಕೋಡು ಬಂದ್ಪಡಂಚಿನ ಪ್ರಯತ್ನ ಶಾಸಕರನ್ನ ಅವೇ ರೀತಿ ಭಾರತೀಯ ಜನತಾ ಪಾರ್ಟಿದ ಆ ರೀತಿಯ ಅಜೆಂಡಾ ಪಾಡೋದು ಆ ರೀತಿಯ ಕಾರ್ಯಯೋಜನೆ ಪಾಡೊಂದು ಭಾರತೀಯ ಜನತಾ ಪಾರ್ಟಿ ಈ ರೀತಿಯ ಸಂಘಟನಾ ಕಾರ್ಯಕ್ರಮವನ್ನು ಮಲ್ತುಂಡು ನಿಖಿಲ ಯಾನು ಹೆಚ್ಚಿಗೆ ದಾಲ ಪಾತಿರುಚಿ ಭಾರತೀಯ ಜನತಾ ಪಾರ್ಟಿ ಒಂಜಾತು ವರ್ಷ ಹೊಡೆದಂಚಿ ಇಡೀ ರಾಜ್ಯೋಡ ಆಡಳಿತ ಮಲ್ತುಂಡು ಎಡ್ಡೆ ಕಾರ್ಯಕರ್ತರು ಅಂತ ನಮ್ಮ ఆయన ಗೆಲ್ಪವನ್ನು ಅಡೆಬಿಟ್ಟ ನಮ್ಮ ಪ್ರಯತ್ನ ಮಾಡೋದು ಅನಿವಾರ್ಯ ಒಂಜತ್ತು ನಂಗೆ ಆಯೆ ಅಭ್ಯರ್ಥಿ ಆಪುಜಿ ಆಯನ ಬದಲು ಯಾನೇ ಉಂತು ಬಂದ್ಬಂಚಿನ ಪಕ್ಷದ ವಿರುದ್ಧವಾದ ಎರಡೊಂದು ಮಲ್ತಂಡ ಅಕ್ಲ ಮಿತ್ತು ಪಕ್ಷ ಖಂಡಿತವಾದಲ ಕ್ರಮದ ತೊಂಡು ಆ ದಿಷ್ಟಿಡ್ ಈ 23 ಕೋಟಿ ಗ್ರಾಮದ ಪ್ರಮುಖರೆಲ್ಲ ಯೋಚನೆ ಮಾಡ್ಬಿಡು ನಮ್ಮ ಪಕ್ಷನು ನಮ್ಮ ಒಂದು ಪಕ್ಷದ ಎಡ್ಡೆ ಪಕ್ಷದ ಕಾರ್ಯಕರ್ತರಾದುಲ್ಲ ಇನ್ನು ಭಾರತೀಯ ಜನತಾ ಪಾರ್ಟಿದ ಒಂದು ಕಾರ್ಯಕರ್ತೆ ಅತನ ಒಂದು ಸಮಿತಿ ಬೂತ್ ಸಮಿತಿ ಅಧ್ಯಕ್ಷೆ ಅತನ ಆ ಸಮಿತಿನ ಒಂದು ಸದಸ್ಯ ಆಪುನಲ್ಲ ಅವು ಭಾರಿ ಪುಣ್ಯದ ಕೆಲಸ ಇನ್ನು ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರು ಇಂಚ ಬಂಡ ಅವು ಭಾರತ ದೇಶದ ಸೇವೆ ಮಲ್ಪಡಂಚಿನ ಒಂಜಿ ಕಾರ್ಯಕರ್ತರು ಬಂದ್ಪಡಂಚಿನ ಒಂಜಿ ಆ ಎಡ್ಡೆ ಅಭಿಪ್ರಾಯ ಇಡೀ ಜನಗಳೊಂಡು ಅಂಚದ ಬಣ್ಣಗ ನಮ್ಮ ಪಕ್ಷದ ತತ್ವ ಸಿದ್ಧಾಂತದ ಆಧಾರ ನಮ್ಮ ಕೆಲಸ ಮಲ್ಪಡು ದುಮ್ಮದ ಒವೇ ರೀತಿ ನಮ್ಮರಲ್ಲಿ ಗೊಂದಲೆತ್ತಿನ ನಮ್ಮ 4 ಜನ ಪ್ರಮುಖರು ಕುಳಿದು ಐನೆ ಸರಿ ಮಲ್ಪಡು ಆ ರೀತಿ ಎಲ್ಲ ಚುನಾವಣೆ ಒವೇ ರೀತಿ ಗೊಂದಲ ಹೊಂದಿಲಕ ನಮ್ಮ ಕೆಲಸ ಮಲ್ಪುಗ ಪಣಪನ ಪಾತ್ರ ಪಣೊಂದು ಎಲ್ಲೇ ರಂಗೋಲಿ ಹೋಟೆಲ್ ಆ ವಿಶೇಷವಾದ ಕೇಂದ್ರ ಸರ್ಕಾರದ ಜನಪರ ಯೋಜನೆದ ಮಾಹಿತಿ ಕೊರ್ಪಣ ಕಾರ್ಯಕ್ರಮ ಎಲ್ಲೇ ರಂಗೋಲಿ ಹೋಟೆಲ್ 10 ಗಂಟೆಗೆ ನಡಪಡು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಬರ್ಬೇರು ಶಾಸಕರನ್ನ ಅಧ್ಯಕ್ಷತೆ ಎಲ್ಲದ ಕಾರ್ಯಕ್ರಮ ನಡಪಡು ಒಂಜಾತ್ ಯೋಜನೆ ಮುದ್ರಾ ಅತನ ಬ್ಯಾಂಕ್ಗೆ ಸಂಬಂಧಪಟ್ಟಂತ ಮಾತ್ರ ಯೋಜನೆದ ಬಗ್ಗೆ ಅವಳು ಮಾಹಿತಿ ಕೊರ್ಪಣಂಚಿನ ಕಾರ್ಯಕ್ರಮ ಉಂಟು ಆ ಹೆಚ್ಚಿನ ಸಂಖ್ಯೆಯ ಪಕ್ಷದ ಕಾರ್ಯಕರ್ತರೆಲ್ಲ ಬರ್ತದೆ ಆ ಕಾರ್ಯಕ್ರಮ ಭಾಗವಹಿಸೋಡು ಆ ಮುಖಾಂತರ ಐತ ಮಾಹಿತಿ ನಮ್ಮ ಬೊಕ್ಕ ನಮ್ಮ ಗ್ರಾಮದ ಜನಕಲೆ ಕೊರ್ಪಣ ಮುಖಾಂತರ ಹೆಚ್ಚಿನ ಈ ಜನಪರ ಯೋಜನೆದ ಪ್ರಯೋಜನ ಪಡೆಯೋಡು ಪಣಪಣ ಪಾತ್ರ ಪಡೊಂದು ಈತ ಮಲ್ಲ ಸಂಖ್ಯೆಯ ನಿಖಲು ಸೇರಿದ್ದಾರೆ ನಿಖಲೆ ಕ್ಷೇತ್ರ ಸಮಿತಿ ಪರವಾದ ಅಭಿನಂದನೆ ಕೊರೊಂದು ಈ ಒಂಜಿ ಕಾರ್ಯಕ್ರಮ ಪಾತ್ರ ಅವಕಾಶಕ್ಕೆ ನಿಖ ಒಂದಿಸ ಒಂದು ಏನಾರು ಅಡ್ಡು ಪಾತ್ರ ಅಂತ ಜೈ ಹಿಂದ್ ಜೈ ಕರ್ನಾಟಕ. ಬಂಟ್ವಾಳ ಮಂಡಲದ ಮೂಡುಪಾಡುಕೋಡಿ ಮತ್ತು ಪಿಲಾತಬೆಟ್ಟು ವ್ಯಾಪ್ತಿಯ ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ ಇದ್ದೇನೆ. ಹಾಗೆ ನಮ್ಮ ಬಂಟ್ವಾಳದ ಶಾಸಕರಾದಂತಹ ರಾಜೇಶ್ ನಾಯ್ಕ ಉಲಿಪಾಡಿಗುತ್ತು ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇನೆ. ಹಾಗೆ ಮೂಡದ ಅಧ್ಯಕ್ಷರಾದಂತಹ ದೇವದಾಸ್ ಶೆಟ್ಟಿ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರ ಆತ್ಮೀಯರು ಆದಂತಹ ದೇವಪ್ಪ ಪೂಜಾರಿ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಬಂಟ್ವಾಳ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡೊಂಬೆ ಅರಳ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿ ಆದಂತಹ ರವಿ ಶೆಟ್ಟಿ ಕರ್ಕಳ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದಂತಹ ಸೀತಾರಾಮ್ ಪೂಜಾರಿ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಒಂಜಿ 23 ಪಡ್ಕೊಡಿ ಗ್ರಾಮದ ಕುಟುಂಬ ಮಿಲನದ ಈ ಒಂಜಿ ಕಾರ್ಯಕ್ರಮಗೂ ಈ ಗ್ರಾಮದ ಒಂಜಾತ್ ಕಾರ್ಯಕರ್ತರು ಮೂಲ ಸೇರಿದೇರು ಇನ್ನು ಈ ಒಂಜಿ ಕಾರ್ಯಕ್ರಮಗೂ ಉಸ್ತುವಾರಿ ಸಚಿವರು ಬತ್ತದು ಇನ್ನು ಎಂಕ್ಲೆಗೊಂಜಿ ಧೈರ್ಯನು ತುಂಬ ಉಣಂಚಿನ ಬೇಲೆ ನೀನು ಮಲ್ತದೇರು ಎಂಕಲ್ನ ಈ 23 ಪಡ್ಕೊಡಿಡು 11 ಸೀಟಿಡು 11 ಸೀಟಲ್ನ ಎಂಕ್ಲು ಗೆಂದಾದ ಕೊರ್ಪೆಂದು ಉಸ್ತುವಾರಿ ಮಿನಿಸ್ಟ್ರಿಗೆ ಎಂಕ್ಲು ಭರವಸೆ ಕೊಡ್ತಾ ಸನ್ಮಾನ್ಯ ನರೇಂದ್ರ ಮೋದಿಯರು ಎಂಕ್ಲ ಗ್ರಾಮಲೆಗ್ ಇಲ್ಲಿಗೆ ಪ್ರತಿಯೊಂಜಿ ಎಂಚಿನ ಸವಲತ್ತುಲ್ಲ ಅವನು ಪ್ರತಿ ಇಲ್ಲುಗಳವರೆಯಾಗಿ ಒಂಜಿ ಸವಲತ್ತನ್ನು ಮುಟ್ಟವನಂಚಿನ ಬೇಲೆಯನ್ನು ಎಂಕ್ಲ ಕೇಂದ್ರ ಸರ್ಕಾರ ಇನ್ನು ಮಲ್ತದುಂಡು ಅಂಚನೆ ರಾಜ್ಯ ಸರ್ಕಾರ ಅಂಚನೆ ಇನ್ನು ಎಂಕ್ಲ ಗ್ರಾಮ ಮಟ್ಟದ ಏತು ಇಲ್ಲುಂಡ
1000 ಇಲ್ಲಿತ್ತಿಂದ ಈ 1000 ಇಲ್ಲುಗಳ ಒರಿಯಾಗತ್ತಂದ ಒರಿಯಾಗ ಒಂಜಿ ರೀತಿದ ಅನುದಾನ ಕೊರಪಣಂಚಿನ ಬೇಲೆ ನೀನು ರಾಜ್ಯ ಸರ್ಕಾರ ಮಲ್ತದಂಡು ಉನ್ನತ ದೃಷ್ಟಿಡು ಎಂಕ್ಲು ಈ ರಾಜ್ಯ ಸರ್ಕಾರಗಳ ಈ ಕೇಂದ್ರ ಸರ್ಕಾರಗಳ ನನಾತ್ ಶಕ್ತಿನ ಕೊರಪಣಂಚಿನ ಬೇಲೆನು ಎಂಕ್ಲ ಗ್ರಾಮದ ಜನಕ್ಲೇನು ಪತ್ತೊಂದು ಎಂಕ್ಲು ಮಲ್ತದ ಎಂಕ್ಲೇನ 15 ಸೀಟಿಡು 15 ಗ್ರಾಮ ಪಂಚಾಯತ್ ಮೆಂಬರ್ ನಕ್ಲೇನು ಆಯ್ಕೆ ಮಲ್ತ ಕೊರಪಾನ್ ಮನ್ನ ಭರವಸೆ ನೀನು ಉಸ್ತುವಾರಿ ಸಚಿವರೆಗ್ಲ ರಾಜೇಶ್ ನಾಯ್ಕರೆಗ್ಲ ಸನ್ಮಾನ್ಯ ಮುಖ್ಯಮಂತ್ರಿಲೆಗ್ಲ ನರೇಂದ್ರ ಮೋದಿಯರೆಗ್ಲ ಎಂಕ್ಲು ಭರವಸೆನ ಕೊರೊಂದುಲ್ಲ ಬಂಡದು ಎನ್ನ ಈ ರಡ್ಡು ಪಾತ್ರನು ಅಂತ ಒಂದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ.